ಈ ಮಹಿಳೆಯರ ದಿಟ್ಟ ಕ್ರಾಂತಿಕಾರಕ ನಿರ್ಧಾರದಿಂದ ಮಹಿಳೆಯರಿಗಾಗಿ ಸಹಕಾರಿ ಎಂಬ ಸತಿ ಇಂದು ಆಲದ ಮರದಂತೆ ಬೆಳೆದಿರುತ್ತದೆ. ಇದರ ಶ್ರೇಯಸ್ಸು ಸಂಘದ ಸ್ಥಾಪಕ ಸದಸ್ಯರಿಗೆ ಸಲ್ಲುತ್ತದಾದರೂ ಸಂಘದ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಬೇಡಿಕೆಗಳಿಗೆ ಪ್ರೋತ್ಸಾಹ ನೀಡಿರುವ ಸಾಲಿನಲ್ಲಿ ಬರುವಂತವರು ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯಟ್ಟು ಅವರು. ಈ ಸಂದರ್ಭ ಅವರನ್ನ ನಾವು ಗುರುತಿಸುವುದಾದರೆ ಸರ್ವಸ್ಪರ್ಶಿ ನಾಯಕ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರಾಗಿರುವ ಶಶಿಕುಮಾರ್ ರೈ ಬಾಲ್ಯಟ್ಟು ಅವರು ಸರ್ವಸ್ಪರ್ಶಿ ನಾಯಕ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇದೀಗ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘದ ವತಿಯಿಂದ ಅವರು ಧ್ವಜಾರೋಹಣ ನೆರವೇರಿಸಿ ಈ ವೇದಿಕೆಯತ್ತ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸಾಮಾಜಿಕ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿರುವ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯಟ್ಟು ಅವರು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪಲು ಅಹರ್ನಿಶಿ ಶ್ರಮಿಸುತ್ತಿರುವುದು ಈಗಾಗಲೇ ವೇದ್ಯವಾದ ವಿಚಾರ. ಪುತ್ತೂರು ಬಂಟರ ಸಂಘದ ಅಧ್ಯಕ್ಷತೆಯಲ್ಲಿ ವಹಿಸಿಕೊಂಡಿರುವಂತಹ ಶಶಿಕುಮಾರ್ ರೈ ಬಾಲ್ಯಟ್ಟು ಅವರು ವಿದ್ಯಾರ್ಥಿ ದಶೆಯಿಂದಲೇ ಸಾಮಾಜಿಕ ಜೀವನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಾರೆ. ಸಹಕಾರಿ ರಂಗ, ಧಾರ್ಮಿಕ, ಸಾಮಾಜಿಕ ಜೀವನದ ಜೊತೆಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿರುತ್ತಾರೆ. ಸಹಕಾರಿ ರಂಗದ ಧುರೀಣರಾಗಿ ಹಲವು ಸಂಘಟನೆಗಳಲ್ಲಿ ಸಕ್ರಿಯರಾಗಿರುವ ಇವರು ಓರ್ವ ಪ್ರಗತಿಪರ ಕೃಷಿಕರೂ ಹೌದು. ಪುತ್ತೂರು ಭೂ ಅಭಿವೃದ್ಧಿ ಬ್ಯಾಂಕಿನ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿಯೂ ಸೇವೆಯನ್ನ ಸಲ್ಲಿಸಿರುತ್ತಾರೆ. ಸುಮಾರು 8 ವರ್ಷ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನಜಾಗೃತಿ ವೇದಿಕೆಯ ಪುತ್ತೂರು ತಾಲೂಕು ಅಧ್ಯಕ್ಷರಾಗಿ, ಇರ್ದೆ ಹಾಗೂ ಬೆಟ್ಟಂಪಾಡಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ, ಬೆಂದ್ರತೀರ್ಥ ಅಭಿವೃದ್ಧಿ ಸಮಿತಿಯ ಸಂಚಾಲಕರಾಗಿ, ಸೇರಸಡ್ಕ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ, ಇರ್ದೆ ವಿಷ್ಣುಮೂರ್ತಿ ದೇವಸ್ಥಾನದ ಮುಖ್ಯಸ್ಥರಾಗಿ, ನಿಪ್ಪಳ್ಳಿ ಶ್ರೀ ಶಾಂತದುರ್ಗ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಸಮಿತಿ ಸಂಚಾಲಕರಾಗಿ, ಸಾರ್ವಜನಿಕ ಶಾರದೋತ್ಸವ ಸಮಿತಿಯಲ್ಲಿ ಸರಿಸುಮಾರು 23 ವರ್ಷಗಳ ಕಾಲ ಅಧ್ಯಕ್ಷರಾಗಿ, ಪುತ್ತೂರು ಸಂತ ಫಿಲೋಮಿನಾ ಕಾಲೇಜಿನ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿ, ಉಪ್ಪಿನಂಗಡಿ ವಿಜಯ ವಿಕ್ರಮ ಜೋಡುಕೆರೆ ಕಂಬಳ ಸಮಿತಿಯ ಸಂಚಾಲಕರಾಗಿ, ಪುತ್ತೂರು ತಾಲೂಕು ಯುವ ಬಂಟರ ಸಂಘದ ಸ್ಥಾಪಕ ಸಮಿತಿ ಕೋಶಾಧಿಕಾರಿಯಾಗಿ, ಪುತ್ತೂರು ತಾಲೂಕು ಬಂಟರ ಸಂಘದ ಕೋಶಾಧಿಕಾರಿಯಾಗಿ, ಬಳಿಕ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಪುತ್ತೂರು ಸೌಹಾರ್ದ ಸಹಕಾರಿ ನಿಯಮಿತದ ಉಪಾಧ್ಯಕ್ಷರಾಗಿ, ಪುತ್ತೂರು ಟಿಎಪಿಎಂಎಸ್ನ ನಿರ್ದೇಶಕರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ 2 ಅವರಿಗೆ ಸೇವೆಯನ್ನ ಸಲ್ಲಿಸಿರುತ್ತಾರೆ. ಸಂಘಟನೆ ಅಪಾರ ಅನುಭವ ಪಡೆದು ಇದೀಗ ಪುತ್ತೂರು ಬಂಟರ ಸಂಘದ ಅಧ್ಯಕ್ಷರಾಗಿರುತ್ತಾರೆ. ಬಂಟರ ಸಂಘದ ತನ್ನ ಅಧ್ಯಕ್ಷತೆಯ ಸಮಯದಲ್ಲಿ ಸಮುದಾಯದ ಎಲ್ಲಾ ವರ್ಗದವರನ್ನ ತಲುಪಲು ಹಾಗೂ ಅವರ ಸಹಕಾರ ಪಡೆದುಕೊಂಡು ಕೆಲಸವನ್ನ ಮಾಡಿರುತ್ತಾರೆ ಎನ್ನುವುದು ಉತ್ಪ್ರೇಕ್ಷೆಯ ಮಾತಲ್ಲ. ಬಾಲ್ಯಟ್ಟು ಅವರ ಅಧ್ಯಕ್ಷತೆಯಲ್ಲಿ ಕರಾವಳಿ ಬಂಟರ ಕಲಾ ವೈಭವ ಕಾರ್ಯಕ್ರಮ ಹಾಗೂ ಇತ್ತೀಚೆಗೆ ಬಂಟ್ರೆ ಗೌಜಿ 2022 ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ಸಾಧಕರಿಗೆ ಸನ್ಮಾನ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ವೇದಿಕೆ ಸಾಕ್ಷಿಯಾಗಿತ್ತು. ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅಭಿನಂದನಾ ಸಮಿತಿ ಕಾರ್ಯಾಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿದ ಹೆಗ್ಗಳಿಕೆಗೂ ಇವರು ಪಾತ್ರರಾಗಿದ್ದಾರೆ. ಇವರ ಕಾರ್ಯ ಸಾಧನೆಗೆ ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ಗೌರವವನ್ನ ಸೂಚಿಸುತ್ತಾ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ
ಇದೀಗಾಗಲೇ ಧ್ವಜಾರೋಹಣವನ್ನು ನೆರವೇರಿಸಿದ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯುಟ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಸಂಘದ ಬೆಳವಣಿಗೆಯ ವಾಸ್ತವತೆಯ ಕೈಗನ್ನಡಿ. ಇದೀಗ ಜಗತ್ತಿನೆಲ್ಲೆಡೆ ಇರುವ ಪುತ್ತೂರಿನವರು ಓದುವ ತಾಲೂಕಿನ ನಂಬರ್ 1 ಕನ್ನಡ ದಿನಪತ್ರಿಕೆ ಸುದ್ದಿ ಬಿಡುಗಡೆಯವರ ಕೈ ಚಳಕದಿಂದ ಮೂಡಿಬಂದ ಸಂಘದ ವಿಡಿಯೋ ಇದೀಗ ನಿಮ್ಮ ಮುಂದೆ. ಕೊಳ್ಳುವಿಕೆಯಿಂದಾಗಿ 4 ಗೋಡೆಗಳ ಮಧ್ಯೆ ಸೀಮಿತವಾಗಿದ್ದ ಮಹಿಳೆ ಎಂದು ಆರ್ಥಿಕ ಮತ್ತು ಹೀಗೆ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಸಾಧನೆಗೈಯುತ್ತಾ ಮುನ್ನಡೆಯುತ್ತಿದೆ. ಸಂಘದ ಆರಂಭಿಕ ದಿನಗಳು ಸವಾಲಿನಿಂದ ಕೂಡಿದ್ರೂ ಮಹಿಳೆಯರ ಸ್ವಾವಲಂಬನೆಗೆ ಭದ್ರ ಬುನಾದಿ ಹಾಕುವಲ್ಲಿ ಯಶಸ್ವಿಯಾದವು. ಕೇವಲ 6 ತಿಂಗಳ ಅವಧಿಯಲ್ಲಿ ಸುಮಾರು 28,546 ರು ವಹಿವಾಟು ನಡೆಸಿದ ಸಂಘವು 270 ರು ಲಾಭ ಗಳಿಸುವ ಮೂಲಕ ಆ ಕಾಲಕ್ಕೆ ಆರ್ಥಿಕ ಶಿಸ್ತಿಗೆ ಮಾದರಿಯಾಗಿತ್ತು. ಲಾಭಕ್ಕಿಂತ ಹೆಚ್ಚಾಗಿ ಸೇವೆಯೇ ಮುಖ್ಯ ಎಂಬ ಧ್ಯೇಯದೊಂದಿಗೆ ಪ್ರಾರಂಭವಾದ ಸಂಘದ ಕಿರು ರೆಂಬೆ ಕೊಂಬೆಗಳು ಇಂದು ಸಂಘವು ಮಹಾವೃಕ್ಷವಾಗಿ ಬೆಳೆಯಲು ಮೂಲ ಪ್ರೇರಣೆಯಾದವು. 1975ರಲ್ಲಿ 708 ಸದಸ್ಯರೊಂದಿಗೆ ಬಿತ್ತಿದ ಸಣ್ಣದೊಂದು ಸಹಕಾರದ ಬೀಜವು ಇಂದು 3,606 ಸದಸ್ಯರ ವಿಶ್ವಾಸದೊಂದಿಗೆ 100 ಕೋಟಿಗೂ ಅಧಿಕ ವಹಿವಾಟು ನಡೆಸುತ್ತಿರುವ ಸಹಕಾರಿ ಸಂಘವು ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದೆ. 2008ರಲ್ಲಿ 55ನೇ ಅಖಿಲ ಭಾರತ ಅತ್ಯುತ್ತಮ ಸಹಕಾರಿ ಸಪ್ತಾಹ ಪ್ರಶಸ್ತಿ ಹಾಗೂ 2017ರಲ್ಲಿ ಬಾಗಲಕೋಟೆಯಲ್ಲಿ ನಡೆದ 64ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದಲ್ಲಿ ಉತ್ತಮ ಸಹಕಾರಿ ಸಂಘ ಪ್ರಶಸ್ತಿ, ರಾಜ್ಯ ಮಟ್ಟದ 71ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಮಂಗಳೂರು 2024ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತಮ ಮಹಿಳಾ ಸಹಕಾರಿ ಸಂಘ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಿಂದ ಸತತ 6 ವರ್ಷಗಳಿಂದ ಸಾಧನಾ ಪ್ರಶಸ್ತಿ ಪಡೆದುಕೊಳ್ಳುತ್ತಿರುವ ಹೆಮ್ಮೆಯ ಸಂಸ್ಥೆಯಾಗಿ ಬೆಳಗುತ್ತಿದೆ. ನಮ್ಮ ಸಂಸ್ಥೆಯು ಕೇವಲ ಲಾಭದ ಉದ್ದೇಶಕ್ಕೆ ಸೀಮಿತವಾಗದೆ ಸಮಾಜದ ಬಡವರ್ಗಕ್ಕೆ ನೆರವಾಗುವ ಮೂಲಕ ಮಾದರಿ ಸಹಕಾರಿಯಾಗಿ ಹೊರಹೊಮ್ಮಿದೆ. ದಕ್ಷ ನಾಯಕತ್ವ ಮತ್ತು ಸಂಪೂರ್ಣ ಮಹಿಳಾ ಆಡಳಿತದ ಮೂಲಕ ಮುನ್ನಡೆಯುತ್ತಿರುವ ಈ ಸಂಘವು ಇನ್ನಷ್ಟು ಎತ್ತರಕ್ಕೆ ಬೆಳೆದು ಮಹಿಳಾ ಸಬಲೀಕರಣಕ್ಕೆ ಮತ್ತಷ್ಟು ಶಕ್ತಿ ತುಂಬಲಿ ಎಂಬುದು ಸುವರ್ಣ ಮಹೋತ್ಸವದ ಈ ಸುಸಂದರ್ಭದಲ್ಲಿ ನಮ್ಮೆಲ್ಲರ ಆಶಯವಾಗಿದೆ. ಸುವರ್ಣ ಮಹೋತ್ಸವದ ಈ ಒಂದು ಸಂಭ್ರಮದಲ್ಲಿರುವಂಥ ಪುತ್ತೂರು ಮಹಿಳಾ ವಿದ್ಯೋದ್ದೇಶ ಸಹಕಾರಿ ಸಂಘಕ್ಕೆ ಇವತ್ತು ನಾಳೆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗದಿರುವ ಕಾರಣಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದೇನೆ, ಪುತ್ತೂರಿಗೆ ಬಂದೇನೆ. ವೇದಿಕೆಯಲ್ಲಿರುವಂಥ ನಮ್ಮ ಮಾಜಿ ಶಾಸಕರು, ನಮ್ಮ ಪಾರ್ಟಿಯ ಹಿರಿಯ ನಾಯಕರಾಗಿರುವಂಥ ಸಂಜೀವ್ ಮಠ, ಪುತ್ತೂರಿನ ಅಧ್ಯಕ್ಷರಾಗಿರುವಂಥ ದಯಾನಂದ ಉಜಿರಮಾರ್ ಅವರೇ, ಶಿವಕುಮಾರ್ ಅವರೇ, ಈ ಬ್ಯಾಂಕ್ನ ಅಧ್ಯಕ್ಷ ಮತ್ತು ನಮ್ಮ ಪಾರ್ಟಿಯ ಪ್ರಮುಖರು ಆಗಿರುವಂಥ ಗೌರಿ ಬನ್ನೂರವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯ ಈ ಸಂಸ್ಥೆಯ ನಿರ್ದೇಶಕರೇ ಮತ್ತು ಎಲ್ಲ ಆತ್ಮೀಯ ಬಂಧುಗಳೇ, ಹೆಚ್ಚಿಗೆ ಏನು ಮಾತನಾಡೋದಿಲ್ಲ. ಬಟ್ ಒಂದು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ ಒಂದು 50 ವರ್ಷದ ಹಿಂದೆ ಪ್ರಾರಂಭ ಆಗಿದೆ ಅನ್ನುವಂಥದ್ದು ಅತ್ಯಂತ ಸಂತೋಷ ಪಡುವಂಥ ಸಂಗತಿ. ಅದು ಪುತ್ತೂರಿನಲ್ಲಿ ಯಾವ ರೀತಿಯ ವ್ಯಕ್ತಿಗಳಿದ್ದು, ಯಾವ ರೀತಿಯ ಯೋಚನೆಗಳಿತ್ತು ಅನ್ನೋದನ್ನು ತೋರಿಸ್ತದೆ. 50 ವರ್ಷದ ಹಿಂದೆ ಈ ದೇಶದಲ್ಲಿ ಸಂದರ್ಭ ಯಾವುದಿತ್ತು ಅನ್ನೋದು ತಮಗೆ ಗೊತ್ತಿದೆ. 50 ವರ್ಷದ ಹಿಂದೆ ಎಮರ್ಜೆನ್ಸಿಯ ಸಂದರ್ಭಗಳು, ಆ ಸಂದರ್ಭದಲ್ಲಿ ಒಂದು ಮಹಿಳೆಯರು ಒಟ್ಟು ಸೇರಿ ಒಂದು ಸಂಘಟನೆಯನ್ನು, ಒಂದು ಸಂಘವನ್ನು, ಒಂದು ಆರ್ಥಿಕ ಚಟುವಟಿಕೆಗಳಿಗೆ ಬೆಂಬಲ ಕೊಡುವಂಥ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದಾರೆ ಅನ್ನುವಂಥದ್ದು ಖುಷಿ ಕೊಡುವ ಸಂಗತಿ. ಮತ್ತು ಪ್ರಾರಂಭ ಮಾಡಿದಂಥ ವ್ಯಕ್ತಿ ಮತ್ತು ವ್ಯಕ್ತಿತ್ವವು ಆ ರೀತಿ ಇದ್ದಿತ್ತು ಅನ್ನುವಂಥದ್ದು ನಮಗೆ ಇನ್ನೂ ಸಂತೋಷ ಕೊಡುವಂಥ ಸಂಗತಿ. ಹಾಗಾಗಿ ನಾನು ವಿಶೇಷವಾಗಿ ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು, ನಿರ್ದೇಶಕರುಗಳು ಮತ್ತು ಇವತ್ತಿನ ಅಧ್ಯಕ್ಷರು, ನಿರ್ದೇಶಕರು ಮತ್ತು ಈ ಸಂದರ್ಭದಲ್ಲಿ ಕಳೆದ 50 ವರ್ಷದಲ್ಲಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿರುವಂಥ ಎಲ್ಲರಿಗೂ ನಾನು ವಿಶೇಷವಾಗಿ ಸುವರ್ಣ ಮಹೋತ್ಸವದ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಿ ನಾಳಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬರಲಿ. ನಮ್ಮ ಎಲ್ಲ ಪ್ರಮುಖರು ಸಂಜೀವಣ್ಣ ಇರ್ತಾರೆ ನಾಳಿನ ಕಾರ್ಯಕ್ರಮದಲ್ಲಿ, ಎಲ್ಲರೂ ಇದ್ಕೊಂಡು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬರಲಿ. ಮುಂದಿನ ದಿವಸಗಳಲ್ಲಿ ಈ ಸಂಸ್ಥೆಯ ಮುಖಾಂತರ ಯಾವ ಉದ್ದೇಶಗಳನ್ನು ಇಟ್ಕೊಂಡು ಆ ಸಂದರ್ಭದಲ್ಲಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ, ಆ ಉದ್ದೇಶಗಳ ಸಾರ್ಥಕತೆಗೆ ನಾವೆಲ್ಲರೂ ಮಾಲಿಂಗೇಶ್ವರನ ಆಶೀರ್ವಾದದೊಂದಿಗೆ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ ಅಂತ ಮಾತ್ರ ಈ ಸಂದರ್ಭದಲ್ಲಿ ಆಶಿಸ್ತಾ, ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸದಿರುವುದಕ್ಕೆ
ನಿಮ್ಮ ಕ್ಷಮೆಯನ್ನು ಕೂಡ ಯಾಚಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇದ್ದೀನಿ. ವಿಶೇಷವಾಗಿ ಸುವರ್ಣ ಮಹೋತ್ಸವದ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಿ ನಾಳಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬರಲಿ. ಎಲ್ಲರೂ ಇದ್ಕೊಂಡು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬರಲಿ. ಮುಂದಿನ ದಿವಸಗಳಲ್ಲಿ ಈ ಸಂಸ್ಥೆಯ ಮುಖಾಂತರ ಯಾವ ಉದ್ದೇಶಗಳನ್ನು ಇಟ್ಕೊಂಡು ಆ ಸಂದರ್ಭದಲ್ಲಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ, ಆ ಉದ್ದೇಶಗಳ ಸಾರ್ಥಕತೆಗೆ ನಾವೆಲ್ಲರೂ ಮಾಲಿಂಗೇಶ್ವರನ ಆಶೀರ್ವಾದದೊಂದಿಗೆ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ ಅಂತ ಮಾತ್ರ ಈ ಸಂದರ್ಭದಲ್ಲಿ ಆಶಿಸ್ತಾ, ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸದಿರುವುದಕ್ಕೆ ನಿಮ್ಮ ಕ್ಷಮೆಯನ್ನು ಕೂಡ ಯಾಚಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇದ್ದೇನೆ. ಸಂಘದ ಬೆಳವಣಿಗೆಯ ವಾಸ್ತವತೆಯ ಮುನ್ನುಡಿಯನ್ನ ಸಂಪೂರ್ಣ ಚಿತ್ರಪಟದೊಂದಿಗೆ ಧ್ವನಿ ನೀಡಿದ ಸುದ್ದಿ ಬಿಡುಗಡೆ ಸಮೂಹ ಬಳಗಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಇನ್ನೀಗ ಸುವರ್ಣ ಮಹೋತ್ಸವದ ಈ ವೇದಿಕೆಗೆ ಅತಿಥಿ ಗಣ್ಯರನ್ನು ಕರೆದುಕೊಂಡು ಬರುವಂತೆ ಸಂಘದ ಅಧ್ಯಕ್ಷರಾದಂತಹ ಗೌರಿಬನ್ನೂರು ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರಲಿದ್ದಾರೆ ಕುಮಾರ್ ರೈ ಕೆದಂಬಾಡಿ ಗುತ್ತು ಅಧ್ಯಕ್ಷರು, ಪುತ್ತೂರು ತಾಲೂಕು ಕೃಷಿ ಉತ್ಪನ್ನ ಸಹಕಾರ ಸಂಘ ಪುತ್ತೂರು. ಕಿಶೋರ್ ಕೊಳತ್ತಾಯ ಅವರು ಅಧ್ಯಕ್ಷರು, ಟೌನ್ ಬ್ಯಾಂಕ್ ಪುತ್ತೂರು. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಅಧ್ಯಕ್ಷರಾದಂತಹ ಶ್ರೀಮತಿ ಗೌರಿ ಬನ್ನೂರು ವೇದಿಕೆಯಲ್ಲಿ ಉಪಸ್ಥಿತರಿರುವಂತೆ ವಿನಂತಿ. ಸಹಕಾರ ಸಂಘ ನಿಯಮಿತ ಮಹೋತ್ಸವದ ಉದ್ಘಾಟನಾ ಸಭಾ ಕಾರ್ಯಕ್ರಮದಲ್ಲಿ ಇದೀಗ ನಾವು ಎದುರು ಕಾಣುತ್ತಿದ್ದೇವೆ. ಸಭಾ ಕಾರ್ಯಕ್ರಮವನ್ನ ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ. ನಾಡಗೀತೆಯನ್ನ ಹಾಡಲು ವೇದಿಕೆಗೆ ಬರಮಾಡಿಕೊಳ್ಳೋಣ ಸಂಘದ ನಿರ್ದೇಶಕರುಗಳಾದ ಶ್ರೀಮತಿ ಉಷಾ ಮುಳಿಯ, ಶ್ರೀಮತಿ ಜ್ಯೋತಿ ಹೇರಂಬ, ಶ್ರೀಮತಿ ಸುಚೇತ ನಾಯ್ಕ್, ಶ್ರೀಮತಿ ಇಂದಿರಾ ಬಿಕೆ ಮತ್ತು ಶ್ರೀಮತಿ ದೀಕ್ಷಾ ಅವರನ್ನ. ಎಲ್ಲರೂ ಎದ್ದು ನಿಲ್ಲುವ ಮೂಲಕ ನಾಡಗೀತೆಗೆ ಧ್ವನಿಗೂಡಿಸೋಣ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜೈ ಭಾರತ
ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ ಡಂಕನ ಜಗಣರ ಮೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆ ಹಾಡಿರುವ ಮತ್ತು ನಾಡಗೀತೆಗೆ ಧ್ವನಿಗೂಡಿಸಿರುವ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಸ್ನೇಹ, ನಗು ಮತ್ತು ಖುಷಿಯ ಈ ಶುಭ ಸಂದರ್ಭದಲ್ಲಿ ನಮ್ಮ ಸ್ವಾಗತ ಸಮಾರಂಭ ಶುರುವಾಗಲಿ. ಇಂದು ಸಮಾರಂಭಕ್ಕೆ ತಮ್ಮೆಲ್ಲರ ಸಮಯವನ್ನ ಮುಡಿಪಾಗಿಟ್ಟುಕೊಂಡು ಬಂದಂತಹ ಎಲ್ಲರನ್ನ ಸ್ವಾಗತಿಸುವ ಸಮಯ. ಇದೀಗ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಗೌರಿ ಬನ್ನೂರು ಅವರು ತಮ್ಮ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಅತಿಥಿ ಗಣ್ಯರನ್ನ ಸ್ವಾಗತಿಸುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಪುತ್ತೂರು ಮಹಾಲಿಂಗೇಶ್ವರ ದೇವರಿಗೆ ಮನಸ್ಸ ಸಾಷ್ಟಾಂಗ ವಂದಿಸುತ್ತಾ ಸಹಕಾರಿಯ ಪುಣ್ಯನೆಲ ಸಹಕಾರಿ ಬೀಜವನ್ನು ಬಿತ್ತಿದ ದಿವಂಗತ ಮೊಳಹಳ್ಳಿ ಶಿವರಾಯರಿಗೆ ನಮಿಸುತ್ತಾ ಸ್ವರ್ಣ ಮಹೋತ್ಸವದ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಅತಿಥಿ ದೇವೋಭವರಾಗಿರುವ ಎಲ್ಲ ಗಣ್ಯರೇ, ಸೇರಿರುವ ಎಲ್ಲ ನನ್ನ ಆತ್ಮೀಯ ಸಹಕಾರಿ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಭಗಿನಿಯರೇ, 1975ರಲ್ಲಿ ಆರಂಭವಾದ ನಮ್ಮ ಈ ಮಹಿಳಾ ಸಹಕಾರಿ ಸಂಘ 2025ರಲ್ಲಿ ಸ್ವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದೆ. ಆರಂಭವಾದ ಆ ಒಂದು ನಮ್ಮ ಸಂಘ ಈ ದೇಶಕ್ಕೆ ತುರ್ತು ಪರಿಸ್ಥಿತಿ ಬಂದಾಗ ಮಹಿಳಾ ವರ್ಷ ಎಂಬ ಘೋಷಣೆಯಾದ ಸಂದರ್ಭದಲ್ಲಿ ನಮ್ಮ ಹಿರಿಯರು ಸ್ಥಾಪನೆ ಮಾಡಿದ್ದು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ. ಇದರ ಅಧ್ಯಕ್ಷರಾಗಿ ನಿಷ್ಠೆಯಿಂದ ಕೆಲಸ ಮಾಡಿದಂಥ ಸವಿತಾ ರಾಮಭಟ್ರು ಹೇಳ್ತಾ ಇದ್ರು, ಗೌರಿ, ನನ್ನ ಗಂಡ ಜೈಲಲ್ಲಿದ್ದಾಗ ನಾವೆಲ್ಲರೂ ಪುಷ್ಪಾ ರೈ ಇರ್ಬೋದು, ಕಲಾವತಿ ಪೂವಪ್ಪ ಇರ್ಬೋದು, ಗುಣವತಿ ಆರಿಗ ಇರ್ಬೋದು, ಇವರೆಲ್ಲ ಸೇರಿ ಮನೆ ಮನೆಗೆ ತೆರಳಿ ಹಣವನ್ನು ಸಂಗ್ರಹ ಮಾಡಿ ಈ ಒಂದು ಸಂಸ್ಥೆಯನ್ನು ಬೆಳೆಸಿದ್ದೇವೆ ಅಂತ ಒಂದು ಕಿವಿ ಮಾತು ಹೇಳಿದರು ಬಹಳ ವರ್ಷಗಳ ಹಿಂದೆ. ಬಹುಶಃ ಅವರು ಹೇಳಿದ ಆ ಮಾತು ನನ್ನ ಮಸ್ತಕದಲ್ಲಿ ಇವತ್ತಿಗೂ ಅಚ್ಚಳೆದೆ ಉಳಿದ ಕಾರಣ ಈ ಸಂಸ್ಥೆಯಲ್ಲಿ ನನಗೆ ನಿಸ್ವಾರ್ಥ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಆಯಿತು ಅಂತೇಳಿ ತಿಳ್ಕೊಳ್ತಾ ಇದ್ದೇನೆ. ಬಹಳಷ್ಟು ನಾನು ಪ್ರಾಸ್ತಾವಿಕದಲ್ಲಿ ಮಾತುಗಳನ್ನು ಹೇಳೋದಿಲ್ಲ, ಯಾಕಂದರೆ ಈಗಾಗಲೇ LED ಎಲ್ಲ ಪ್ರದರ್ಶನಗಳನ್ನು ಮಾಡಿದ್ದಾರೆ. ನಮ್ಮ ಸಂಸ್ಥೆಗೆ 3 ಕಡೆ ಸ್ವಂತ ಜಮೀನುಗಳಿದೆ. ದರ್ಬೆ ಇರ್ಬೋದು, ಚಿಕ್ಕಮಡ್ನೂರು ಇರ್ಬೋದು, ರಾಧಾಕೃಷ್ಣದ ಮಂದಿರದ ಬಳಿ ಇರ್ಬೋದು, 3 ಕಡೆ ಸ್ವಂತ ಸೂರುಗಳನ್ನು ನಿರ್ಮಿಸಿಕೊಟ್ಟವರು ನಮ್ಮ ಹಿರಿಯರು. ಬಹುಶಃ 50 ವರ್ಷ ತುಂಬುವಾಗ ನಮ್ಮಲ್ಲಿ ಕೇವಲ 5 ಶಾಖೆಗಳು ಮಾತ್ರ ಇದೆ.
ನಿಮಗೆ ಅನ್ನಿಸ್ಬೋದು, ನಮ್ಮ ನೂತನ ಡೈರೆಕ್ಟರ್ಗಳು ಆದವರು ಆರಿಸಿ ಬಂದಾಗ ಹೇಳಿದರು, ಎಲ್ಲ ಸಂಸ್ಥೆಗಳು ಸುಮಾರು 10 ವರ್ಷದಲ್ಲಿ 15 ಶಾಖೆ ಇಂಥ ಶಾಖೆಗಳನ್ನು ಮಾಡ್ತಾ ಇದೆ, ನಮಗೆ ಕೇವಲ 5 ಶಾಖೆ ಅಂತ. ಆದರೆ ನಮ್ಮ ಆ ಸಹಕಾರಿ ತಾಯಂದಿರು ಕಷ್ಟಪಟ್ಟ ಏಳು ಬೀಳುಗಳನ್ನು ನಡುವೆ ನಮಗೆ ಒಂದು ಸೂರನ್ನು ನಿರ್ಮಿಸಿ ಇವತ್ತು ನಾವು ಸ್ವಂತ ನೆಲೆಯಲ್ಲಿ ನಿಲ್ಲುವಂತೆ ಮಾಡಿ ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟು ಇವತ್ತು ನಾವು ಒಂದು ಪುಟ್ಟ ಪುಟ್ಟ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಈ ಸಂಘಕ್ಕೆ ಸುಮಾರು 40 ವರ್ಷ ತುಂಬುವಲ್ಲಿ ಈ ಸಂಘ ಸುಮಾರು 25 ಲಕ್ಷದ ಲಾಭವನ್ನು ಪಡೆದಿದ್ದು, ಇನ್ನುಳಿದ 10 ವರ್ಷಗಳಲ್ಲಿ 2 ಶಾಖೆಯನ್ನು ಪ್ರಾರಂಭ ಮಾಡಿ ಸುಮಾರು 56.5 ಲಕ್ಷ ಲಾಭವನ್ನು 2024-25ರಲ್ಲಿ ಪಡೆದಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ಸಂಘ ಶಾಖೆಯಲ್ಲಿ ಎಲ್ಲ ಶಾಖೆಗಳು ಗಣೀಕೃತಗೊಂಡು ಈ ಸ್ಟ್ಯಾಂಪ್ ಇರ್ಬೋದು, ಮಾರಾಟ ಮಳಿಗೆ ಇರ್ಬೋದು, ಇಂಥ ಎಲ್ಲ ಸೇವೆಗಳನ್ನು ನಮ್ಮ ತಾಯಂದಿರಿಗೆ ನೀಡ್ತಾ ಇದ್ದೇವೆ. ಇದರೊಟ್ಟಿಗೆ ಸಮಾಜಮುಖಿ ಕಾರ್ಯಕ್ರಮ ನಮ್ಮ ಹಿರಿಯರ ಕನಸು ಕೂಡ ಹೌದು. ಈ ಸ್ಥಾಪಕ ಅಧ್ಯಕ್ಷರಾಗಿ ಪುಷ್ಪಾ ಜೆ ರೈ ಇರ್ಬೋದು, ಸವಿತಾ ಭಟ್, ಗುಣವತಿ ಆರೇಗ, ವೀಣಾ ಕೊಳತ್ತಾಯ, ಮೋಹಿನಿ ದಿವಾಕರ್ ಇವರೆಲ್ಲರೊಟ್ಟಿಗೆ ಸೇರಿ ಸುಮಾರು 32 ವರ್ಷಗಳ ಕಾಲ ಕಾರ್ಯನಿರ್ವಹಣಾಧಿಕಾರಿಗೂ ಇರುವ ಮಹನೂರು ಕೆ ಇವತ್ತು ನಮ್ಮೊಂದಿಗಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಇವರೆಲ್ಲರ ಶ್ರಮದಿಂದ ಇವತ್ತು ನಾವು ಈ ಒಂದು 50 ವರ್ಷ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಬಹುಶಃ ನಮ್ಮಲ್ಲಿ ತಾಲೂಕು ಸಹಕಾರಿ ಸಂಘದ ಅಧಿಕಾರಿ ಇದ್ದಾರೆ, ಅವರಿಗೆ ಗೊತ್ತಿದೆ ತುಂಬ ಚೌಕಟ್ಟಿನೊಳಗೆ ನಾವು ಕೆಲಸ ಮಾಡಬೇಕಾಗಿದೆ. ಕೆಲವು ನಿಧಿಗಳನ್ನು ಹೇಗೆ ಸಮರ್ಪಕವಾಗಿ ಕಾನೂನುಬದ್ಧವಾಗಿ ಮಾಡಬೇಕು ಅಂತ ನಮಗೆ ಕಾನೂನು ಹೇಳ್ತಾ ಇದೆ. ಆದರೂ ನಮಗೆ ಬಹಳ ಸಂತೋಷ ಕೊಟ್ಟ ವಿಷಯ ಅಂತ ಹೇಳಿದರೆ, ನಾವು ಕೇವಲ ಸಮಾಜದಲ್ಲಿ ಪ್ರಚಾರಕ್ಕೋಸ್ಕರ ಪ್ರಶಸ್ತಿಗೋಸ್ಕರ ಈ ಸಹಕಾರಿ ಸಂಘ ಕೆಲಸ ಮಾಡಲಿಲ್ಲ, ಸಮಾಜಮುಖಿ ಕೆಲಸಗಳನ್ನು ಬಹಳಷ್ಟು ಮಾಡಿದೆ. ಹಿಂದಿನಿಂದಲೂ ನಮ್ಮ ಸದಸ್ಯರ ಸಹಾಯ ನಿಧಿ ಮತ್ತು ಸಾರ್ವಜನಿಕ ನಿಧಿಯಿಂದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಇರ್ಬೋದು, ಶಾಲೆಗಳಿಗೆ ಮೂಲಭೂತ ಸಮಸ್ಯೆಗಳಿರ್ಬೋದು, ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಸಾವಿರಾರು ಮಂದಿಗೆ ಆಹಾರದ ಕಿಟ್ ಕೊಡುವ ಮೂಲಕ ನಾವು ಒಂದು ಅಳಿಲು ಸೇವೆಯನ್ನು ಮಾಡಿದ್ದೇವೆ ಅಂತ ಹೇಳಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಕೊಡಗಿನಲ್ಲಿ ಭೂಕಂಪ ಆದಾಗ ನೇರ ಪತ್ರಿಕಾ ಮಾಧ್ಯಮದವರ ಭವನಕ್ಕೆ ಹೋಗಿ ಅಲ್ಲಿ ನಿರಾಶ್ರಿತರನ್ನು ಕರೆದು ನೇರವಾಗಿ ಅವರಿಗೆ ಆರ್ಥಿಕ ಸಹಾಯ ಮಾಡಿದ ಹೆಮ್ಮೆ ನಮ್ಮ ಮಹಿಳಾ ಸೊಸೈಟಿಗಿದೆ ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. 706 ಸದಸ್ಯರಿಂದ ಈಗ 3606 ತನಕ ಸದಸ್ಯರನ್ನು ಹೊಂದಿ ಇವತ್ತು ಬಹಳ ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದರೆ, ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿದರೆ ನಮ್ಮ ಸಂಘದ ಸದಸ್ಯರು, ನಮ್ಮಲ್ಲಿ ಠೇವಣಿ ಇಡಿಸಿದ ಠೇವಣಿದಾರರು, ಸಾಲಗಾರರು, ಗ್ರಾಹಕರು, ಇವರೆಲ್ಲರ ಸಹಾಯದಿಂದ ಇವತ್ತು ನಮಗೆ ಈ ಮಟ್ಟಕ್ಕೆ ಮೇಲೆ ಬರಲಿಕ್ಕೆ ಸಾಧ್ಯ ಇದೆ. ಮುಂದೆಯೂ ನಮ್ಮ ಹಲವು ಯೋಚನೆಗಳಿದೆ. ನಮ್ಮ ಈ ಒಂದು ಕಾರ್ಯವನ್ನು ಶ್ಲಾಘಿಸಿ 2008ರಲ್ಲೇ ನಮಗೆ ಬಾಗಲಕೋಟೆಯಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದೇವೆ. 2017ರಲ್ಲಿ ಬೆಂಗಳೂರಲ್ಲಿ ಮಹಾಮಂಡಲದಿಂದ ಪ್ರಶಸ್ತಿಯನ್ನು ನಮ್ಮ ಸಂಸ್ಥೆ ಮುಡಿಗೇರಿಸಿಕೊಂಡಿದೆ. ಮೊನ್ನೆಯ ದಿನ ಕಳೆದ ವರ್ಷ 2023-24ರಲ್ಲಿ ಇಡೀ ಜಿಲ್ಲೆಯಲ್ಲಿ ಉತ್ತಮ ಸಹಕಾರಿ ಸಂಘ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡು DCC ಬ್ಯಾಂಕಿನ ಒಂದು ಸತತ 6 ವರ್ಷಗಳ ಕಾಲ ಈ ಒಂದು ಪ್ರಶಸ್ತಿಯನ್ನು ಪಡೆದು ಇದೆಲ್ಲವೂ ಒಂದು ಮಾದರಿ ಸಹಕಾರಿ ಸಂಸ್ಥೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ಈಗಿನ ಕಾಲದಲ್ಲಿ ಸಹಕಾರಿ ಸಂಘವನ್ನು ನಡೆಸುವುದು ಬಹಳ ಕಷ್ಟ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಆದರೂ ನಾವು ಎಲ್ಲ ಸೋಲು ಗೆಲುವುಗಳನ್ನು ನಮ್ಮ ಹಿರಿಯರು ಮುಂದಿನಿಂದಲೇ ಎದುರಿಸಿಕೊಂಡು ಈ ಒಂದು ಸಂಘವನ್ನು ಪ್ರಾರಂಭ ಮಾಡಿದ್ದಾರೆ. ಅದನ್ನು ಅಷ್ಟೇ ಜಾಗರೂಕತೆಯಿಂದ ಈಗಿನ ಆಡಳಿತ ಮಂಡಳಿ ನಾವು ಕಣ್ಣಿಟ್ಟು ಆ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದೇವೆ. ನಮಗೆ ಈಗಾಗಲೇ ನಮ್ಮ ಆರ್ಥಿಕ ವರ್ಷದಲ್ಲಿ 31/3/2025 ಅಂತ್ಯಕ್ಕೆ 111 ಕೋಟಿ 33 ಲಕ್ಷ ಆರ್ಥಿಕ ವಾರ್ಷಿಕ ವಹಿವಾಟು ನಡೆದಿದೆ. ಪ್ರಸ್ತುತ ಡಿಸೆಂಬರ್ 2025ರವರೆಗೆ 9 ತಿಂಗಳ ಅವಧಿಗೆ 96 ಕೋಟಿ 71 ಲಕ್ಷ ವ್ಯವಹಾರ ನಡೆದಿದೆ.
ಪ್ರಸ್ತುತ ವರ್ಷದಲ್ಲಿ ಸಂಘವು 21,58,00,000 ಠೇವಣಿ, 20,13,00,000 ಹೊರಬಾಕಿ ಸಾಲ, 1,47,00,000 ಕ್ಷೇಮನಿಧಿ, 2,44,00,000 ನಿಧಿಗಳು, 1,03,00,000 ಚಿರ ಆಸ್ತಿ ಹೊಂದಿರುತ್ತದೆ. ಒಟ್ಟು ದುಡಿಯುವ ಬಂಡವಾಳ 26,64,00,000 ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಮುಂದೆ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಇವತ್ತು ನಮಗೆ ಇದೊಂದು ಸಾಂಕೇತಿಕ ಅಂತ ಹೇಳಲಿಕ್ಕೆ ನಾನು ನಿಮ್ಮ ಹತ್ರ ಬಯಸ್ತೇನೆ. ಯಾಕೆ ಹೇಳಿದರೆ, ನಾವು ಈ ಡಿಸೆಂಬರಿನಿಂದ 26 ಡಿಸೆಂಬರ್ವರೆಗೆ ಸುಮಾರು 1 ವರ್ಷಗಳ ಕಾಲ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ. ಉದಾಹರಣೆಗೆ ಉಚಿತ ವೈದ್ಯಕೀಯ ಶಿಬಿರ ಇರ್ಬೋದು, ಉಚಿತ ಸ್ವಉದ್ಯೋಗ ಶಿಬಿರ ಇರ್ಬೋದು. ಇಂಥ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಈ ಡಿಸೆಂಬರಿಂದ 2026 ತನಕ ನಡೆಸುವವರಿದ್ದೇವೆ. ಅದಲ್ಲದೆ ನಾವು ಈ ಒಂದು ಸ್ವರ್ಣ ಮಹೋತ್ಸವದ ಸಲುವಾಗಿ ಇವತ್ತು ಒಂದು ಸ್ವರ್ಣ ನಗದು ಪತ್ರ ಎಂಬ ಒಂದು ವಿಶೇಷವಾದ ಕೊಡುಗೆಯನ್ನು ನಾವು ಎಲ್ಲರಿಗೂ ಕೊಡಲಿಕ್ಕಿದ್ದೇವೆ. ಇದರಲ್ಲಿ 10.25% 1 ವರ್ಷಗಳ ಕಾಲ ಯಾರೆಲ್ಲ 1 ಲಕ್ಷ, 2 ಲಕ್ಷ, 3 ಲಕ್ಷ ಈ ರೀತಿ ಇರ್ತಾ ಯಾವುದೇ ಸೀನಿಯಾರಿಟಿ ಇಲ್ಲದೆ 1 ವರ್ಷಗಳ ಕಾಲ ಈ ಒಂದು ಯೋಜನೆಯನ್ನು ಇವತ್ತು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಮಗೆ ನೂತನ ಶಾಖೆ ತೆರೆಯುವ ಆಲೋಚನೆ ಇದೆ. ಅದಲ್ಲದೆ ಸ್ವಂತ ಕಟ್ಟಡ ಇನ್ನೊಂದು ಬೇಕು ಎನ್ನುವ ನಮ್ಮೆಲ್ಲರ ಆಶಯ. ಮುಂದಿನ ಈ ಸ್ವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಸ್ವಂತ ಒಂದು ನಿವೇಶನ ಪಡೆದು ಕಟ್ಟಡವನ್ನು ನಿರ್ಮಿಸುವ ಹೆಜ್ಜೆಯನ್ನು ನಾವು ಆರಂಭ ಮಾಡುವವರಿದ್ದೇವೆ. ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳುತ್ತಾ, ಇವತ್ತಿನ ನಮ್ಮ ಈ ಸ್ವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಸಹಕಾರಿ ಧ್ವಜವನ್ನು ಹರಳಿಸಿ ವೇದಿಕೆಯನ್ನು ಅಲಂಕರಿಸಿದ ದಕ್ಷಿಣ ಕನ್ನಡ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ದಕ್ಷಿಣ ಕನ್ನಡ ಯೂನಿಯನ್ನ ಅಧ್ಯಕ್ಷರು, ಸರ್ವರಿಗೂ ಸಹಕಾರಿಯಾಗಿರುವ ಶಶಿಯಣ್ಣ ವೇದಿಕೆ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘದ ನಿರ್ದೇಶಕರಾದಂತಹ ಶ್ರೀಮತಿ ಮೋಹಿನಿ ನಾಯ್ಕ್ ಅವರು ಶಾಲು ಹೊದಿಸಿ ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇವತ್ತಿನ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕಿರುವವರು ನಮ್ಮ ಸಂಘದ ಸದಸ್ಯೆ, ಶಾಸಕಿಯಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡವರು ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಜಯಶ್ರೀ ಶೆಟ್ಟಿ ಇವರು ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಹಿಂದೆ ಪುತ್ತೂರಿನ ಶಾಸಕರಾಗಿ ಬಹಳಷ್ಟು ಅಭಿವೃದ್ಧಿಯನ್ನು ಮಾಡಿದುದು ಮಾತ್ರ ಅಲ್ಲದೆ ಸಹಕಾರಿ ಕ್ಷೇತ್ರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀಮತಿ ರಜನಿ ಆಚಾರ್ಯ ಅವರು ಶಾಲು ಹೊದಿಸಿ ಗೌರವಾರ್ಪಣೆಯನ್ನು ಸಲ್ಲಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪುತ್ತೂರು ತಾಲೂಕಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವ ಕಾರ್ಯಕರ್ತರು
ತಾಲೂಕು ಕೃಷಿ ಉತ್ಪನ್ನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಕೃಷ್ಣಣ್ಣ ಇವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀಮತಿ ಪುಷ್ಪ ಕಳ್ವಾಜೆ ಅವರು ಶಾಲು ಹೊದಿಸಿ ದೀಪವನ್ನು ನೀಡಿ ಗೌರವಾರ್ಪಣೆಯನ್ನು ಸಲ್ಲಿಸುವಂತೆ ವಿನಂತಿ. ಪ್ರತಿಷ್ಠಿತ ಟೌನ್ ಬ್ಯಾಂಕಿನ ಅಧ್ಯಕ್ಷರು ಇವತ್ತು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಕಿಶೋರ್ ಕೊಳತಾಯ ಅವರಿಗೂ ಕೂಡ ಗೌರವದ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀಮತಿ ಚಂದ್ರಾವತಿ ಅವರು ಗೌರವಾರ್ಪಣೆಯನ್ನು ಸಲ್ಲಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶ್ರೀ ಎಸ್.ಎಂ. ರಘು ನಮ್ಮೊಂದಿಗೆ ಗೌರವದ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಸಂಘದ ನಿರ್ದೇಶಕರಾದ ಶ್ರೀಮತಿ ಅರ್ಪಣಾ ಅವರು ಗೌರವಾರ್ಪಣೆಯನ್ನು ಸಲ್ಲಿಸುವಂತೆ ವಿನಂತಿ. ಪ್ರಭಾರ ಸಿಇಒ ಶ್ರೀಮತಿ ವಿದ್ಯಾ ಎಸ್ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಸಹಕಾರಿ ಸಂಘಗಳ ಅಧ್ಯಕ್ಷರುಗಳು, ಕಾರ್ಯನಿರ್ವಹಣಾಧಿಕಾರಿಯವರು, ಸಹಕಾರಿ ಸಂಘದ ಧುರೀಣರು, ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಸಂಘದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ತಮಗೆಲ್ಲರಿಗೂ ಕೋರ್ತಾ ಇದ್ದೇನೆ. ನನ್ನ ಆಡಳಿತ ಮಂಡಳಿಯ ಸದಸ್ಯರು, ಸಿಬ್ಬಂದಿ ವರ್ಗದವರು, ಅದೇ ರೀತಿ ನಮ್ಮ ಸಂಘದ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಿರುವ ನಮ್ಮ ಸಂಘದ ಸದಸ್ಯರುಗಳು ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಮನೋಹರ್ ದಂಪತಿಗಳು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿ ಸೇರಿದ ಎಲ್ಲ ಸಹಕಾರಿ ಬಂಧುಗಳಿಗೂ ಹಾಗೂ ಸಭಾಸದರಿಗೂ ಪ್ರೀತಿಪೂರ್ವಕ ಸಂಘದ ಸ್ವಾಗತ. ನಮ್ಮೊಂದಿಗೆ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದವರು ಇದ್ದಾರೆ. ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಆತ್ಮೀಯ ಸ್ವಾಗತವನ್ನು ನೀಡುತ್ತಾ ನನ್ನ ಸ್ವಾಗತ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಸಹಕಾರ. ಸಂಘದ ಅಧ್ಯಕ್ಷರಾದ ಶ್ರೀಮತಿ ಗೌರಿ ಬನ್ನೂರು ಅವರಿಗೂ ಸ್ವಾಗತವನ್ನು ಅರ್ಪಿಸುತ್ತಾ ಶ್ರೀಮತಿ ಗೌರಿ ಬನ್ನೂರು ಅವರಿಗೆ ಶ್ರೀಮತಿ ಯಶೋಧ ಅವರು ಶಾಲು ಹೊದಿಸಿ ಗೌರವಾರ್ಪಣೆಯನ್ನು ಅರ್ಪಿಸುವಂತೆ ವಿನಂತಿಸ್ತಾ ಇದ್ದೇವೆ. ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಇಂದು ಪುತ್ತೂರಿನ ಮೊಳಹಳ್ಳಿ ಶಿವರಾಯರ ವೃತ್ತದ ಬಳಿ ಭವ್ಯವಾದ ಸ್ವಂತ ಕಟ್ಟಡವನ್ನು ಹೊಂದಿದೆ. ನೆಹರು ನಗರ ಉಪ್ಪಿನಂಗಡಿ ಶಾಖೆ, ಕಾಣಿಯೂರು ಶಾಖೆಯಲ್ಲಿ ಸಹ ಕೇವಲ ಬ್ಯಾಂಕಿಂಗ್ ಅಷ್ಟೇ ಅಲ್ಲದೆ ಸದಸ್ಯರ ಅನುಕೂಲಕ್ಕಾಗಿ ಜವಳಿ ಮಳಿಗೆ, ಲೇಖನ ಸಾಮಗ್ರಿ,
ಗ್ರಾಹಕರ ಸಾಮಗ್ರಿಗಳ ವಿತರಣೆ, ನ್ಯಾಯಬೆಲೆ ಅಂಗಡಿ ಹಾಗೂ ಈ ಸ್ಟ್ಯಾಂಪಿಂಗ್ನಂತಹ ಬಹುಮುಖ ಸೇವೆಗಳನ್ನು ಒಂದೇ ಸೂರಿನಡಿ ನೀಡುತ್ತಾ ವಿವಿಧೋದ್ದೇಶ ಸಹಕಾರ ಎಂಬ ಹೆಸರನ್ನು ಸಾರ್ಥಕಗೊಳಿಸಿದೆ ಎಂಬುದು ಈ ಸಂದರ್ಭ ತಿಳಿಸುತ್ತಾ ಕಾರ್ಯಕ್ರಮದ ಪ್ರಮುಖ ಘಟ್ಟದಲ್ಲಿ ನಾವಿದ್ದೇವೆ. ಹೊಸ ಹೊಸ ಚಿಂತನೆಗಳ ಹೂವು ಹೀಗೆ ಅರಳಲಿ, ಸಹಕಾರ ಜ್ಯೋತಿಯ ಬೆಳಕು ಎಲ್ಲೆಡೆ ಪಸರಿಸಲಿ, ಈ ಕಾರ್ಯಕ್ರಮವು ಯಶಸ್ಸಿನ ಶಿಖರವೇರಲಿ ಅಂತ ತಿಳಿಸ್ತಾ ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ ಅಂತ ಆಶಿಸ್ತಾ ಸಂಘದ ಸದಸ್ಯರು ಪುತ್ತೂರು ಕ್ಷೇತ್ರದ ಮಾಜಿ ಶಾಸಕರು ಆದಂತಹ ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಇವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ದೀಪ ಜ್ಯೋತಿಯನ್ನು ಬೆಳಗಿಸಿ ಉದ್ಘಾಟನೆಯನ್ನ ಮಾಡುವಂತೆ ಇವರೊಂದಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರು ಸೇರಿಕೊಂಡು ದೀಪವನ್ನು ಬೆಳಗಿಸುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದೀಪ ಬೆಳಗಿಸಿ ಉದ್ಘಾಟಿಸಿದಂತಹ ಸನ್ಮಾನ್ಯ ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಅವರು ಕಾರ್ಯಕ್ರಮವನ್ನುದ್ದೇಶಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘದ 50ನೇ ಸಂಭ್ರಮದ ಉತ್ಸವದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಈ ಒಂದು ಸಂಭ್ರಮದ ವೇದಿಕೆಯಲ್ಲಿರುವಂಥ ನನಗೆ ಯಾವ ವರ್ಡ್ ಸಿಗಬೇಕಂತ ಗೊತ್ತಾಗ್ತಾ ಇಲ್ಲ. ನಮ್ಮ ವಜ್ರದಂತಿರುವ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ನಮ್ಮ ಗೌರಿ ಬಣ್ಣೂರಿಗೆ ನಾನು ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಯಾಕೆಂದರೆ ರಿಯಲ್ ಶಿ ಈಸ್ ಅ ಡೈಮಂಡ್. ಅಂದರೆ ಈ ಒಂದು ಸಂಘದಲ್ಲಿ ಅವರು ಮಾಡಿದ ಕೆಲಸ ಬಹುಶಃ ಯಾರಿಗೂ ಮಾಡಲಿಕ್ಕೆ ಸಾಧ್ಯವಿಲ್ಲದಂಥ ಕೆಲಸ. ಶಿ ಇಸ್ ಎ ಗ್ರೇಟ್ ಲೇಡಿ ಅಂತ ವಿಲ್ ಎಪ್ರಿಷಿಯೇಟ್ ಹರ್. ಶಿ ಇಸ್ ಸಚ್ ಎ ಎಪ್ರಿಷಿಯೇಟಿಂಗ್ ಗರ್ಲ್. ಇವತ್ತು 1 ವರ್ಷ 2 ವರ್ಷ 3 ವರ್ಷದಿಂದಲ್ಲ, ಸುಮಾರು ವರ್ಷದಿಂದ ನಾನೆಲ್ಲಾದರೂ ಬಿಟ್ಟು ಓಡ್ತಿದ್ದೆ, ನನಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಿ ಈಸ್ ಗ್ರೇಟ್ ಅಂತ ಒಂದು ದೊಡ್ಡ ವ್ಯಕ್ತಿಯನ್ನು ನಾವು ಇಲ್ಲಿ ಪ್ರಶಂಸದಿದ್ದರೆ ಅದು ಖಂಡಿತ ತಪ್ಪಂತಾಗ್ತದೆ. ಇನ್ನೊಂದು ವೇದಿಕೆಯಲ್ಲಿ ಇರುವಂಥ ಮಾಜಿ ದಕ್ಷಿಣ ಕನ್ನಡ ಯೂನಿಯನ್ನ ಅಧ್ಯಕ್ಷರಾದ ಶಶಿಕುಮಾರ್ ಬಾಲ್ಯೋಟ್ರವರೇ, ಪ್ರಭುಗಳೇ, ವಿದ್ಯಾರವರೇ, ನಮ್ಮ ಮಾಜಿ ಶಾಸಕರು ನಾನು ಮತ್ತು ಅವರು ಒಂದೇ ಸಂಜೀವ ಮಠಂದೂರವರೇ ಮತ್ತು ಶ್ರೀ ಕಿಶೋರ್ ಕೊಳತಾಯರವರೇ, ಎಲ್ಲರಿಗೆ ಮತ್ತು ಈ ಸೇರಿರುವಂಥ ಎಲ್ಲ ಕೃಷ್ಣಕುಮಾರನ ಮರ್ತಿಬಿಟ್ಟು ತುಂಬ ಗುರುತಾದರೆ ಮರ್ತಿದ್ದೀನಿ. ಕೃಷ್ಣಕುಮಾರ್ರವರೇ, ನಿಜವಾಗಿ ಸಹ ಇಲ್ಲಿ ಮಾತಾಡುವಂಥ ವಿಷಯ ತುಂಬ ಉಂಟು. ಯಾಕೆಂದರೆ ಒಂದು ಕಾಲದಲ್ಲಿ ಈ ಒಂದು ಏನಿದು ನಮ್ಮ ಪುಷ್ಪಾ ಜೇರೆ, ಶಿ ಈಸ್ ಎ ಲಾಯರ್, ಅವರು ಶುರು ಮಾಡಿದಂಥ ಒಂದಿಗೆ ಎಲ್ಲ ಹೇಳಿ ಆಯಿತು, ಇನ್ನು ನಾನು ಹೇಳಲಿಕ್ಕೆ ಏನಿಲ್ಲ. ಅತ್ಯಂತ 708 ಇದ್ದಂಥ ಈ ಒಂದು ಇದನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ದು, ದೂರದೃಷ್ಟಿ ಇಟ್ಟು ಎಲ್ಲ ಕೆಲಸವನ್ನು ಮಾಡಿದಂಥ. ಅದಕ್ಕೆ ಯಾವುದೇ ಕೆಲಸ ಮಾಡಬೇಕಾದ್ರೆ ನಮಗೊಂದು ಶ್ರಮ, ಒಂದು ಏಮ್, ಮತ್ತೊಂದು ಕಷ್ಟಪಟ್ಟು ಕೆಲಸ ಮಾಡಲಿಕ್ಕೆ ಒಂದು ಶಕ್ತಿ ಬೇಕು. ಶಕ್ತಿ, ಉತ್ಸಾಹ ಎಲ್ಲ ಇದ್ದರೆ ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟು. ಮಹಿಳೆಯರನ್ನು ಒಟ್ಟು ಸೇರಿಸಿ ಮಾಡಿಸುವಂಥ ಕೆಲಸ. ನನಗೆ ಇವತ್ತಿಲ್ಲಿ ಬರುವಾಗ ಇದೊಂದು ಯಾವುದೋ ಒಂದು ಭಾರಿ ದೊಡ್ಡ ಒಂದು ಲೋಕಕ್ಕೆ ಹೋಗುವಾಗೆ ಕಂಡಿದ್ದು. ಹೊರಗಿನಿಂದಲೇ ಡೆಕೋರೇಟಿವ್, ಹೊರಗೆ ಸಹ ಡೆಕೋರೇಟಿವ್, ಎಲ್ಲ ಇಷ್ಟು ಜನ ಈ ಒಂದು ವೇದಿಕೆಯಲ್ಲಿ ಸೇರಿರುವುದು ಭಾರಿ ವಿರಳ. ಇಂಥ ಒಂದು ಶಕ್ತಿ
ತುಂಬಿರುವುದು ಯಾರಿಂದ ಅಂತಾರೆ ಗೌರಿಯಿಂದ. ಗೌರಿ ಎಲ್ಲರನ್ನು ಸೇರಿಸಿಕೊಂಡು ಸಾಮಾನ್ಯ ಜನರು ಹೆಂಗಸರಿಗೆ ಇವತ್ತು ಭಾರಿ ಒಂದು ಒಳ್ಳೆಯ ಇದು ಯಾವುದು ನಮ್ಮ ಸಾಮಾನ್ಯ ಇರ್ಬೋದು, ಉದ್ಯೋಗ ಇರ್ಬೋದು, ಅಥವಾ ಎಷ್ಟೊಂದು ಜನಕ್ಕೆ ಉದ್ಯೋಗ ಕೊಡುವಂಥ ಕೆಲಸ ಆಗಿದೆ. ಎಷ್ಟೊಂದು ಸಣ್ಣ ಸಣ್ಣ ಕಷ್ಟದಲ್ಲಿ ಇರುವವರಿಗೆ ತಮ್ಮ ಇದರಲ್ಲಿ ಏನು ಮಳಿಗೆ ಇರ್ಬೋದು, ಇನ್ನೇನೇ ಎಲ್ಲ ಅನೇಕ ತಮ್ಮ ಬಂದಂಥ ಬಂಡವಾಳದಲ್ಲಿ ಲಾಭದ ಬಂಡವಾಳದಲ್ಲಿ 5% ಎಷ್ಟೋ ಒಂದು ತೆಗೆದು ನಮ್ಮ ಗೌರ್ಮೆಂಟ್ ಆಸ್ಪತ್ರೆ ಜನಗಳಿಗೆ ಉದ್ಯೋಗ ಕೊಡೋದು, ಅವರಿಗೆ ಹೆಲ್ಪ್ ಮಾಡುವಂಥ ಕೆಲಸ ಇರ್ಬೋದು. ಅನೇಕ ನನಗೆ ಅಂದರೆ ಅದರ ವಿರಳವಾದ ಎಲ್ಲ ಸಂಗತಿ ಗೊತ್ತಿಲ್ಲ. ಆದರೆ ಎಲ್ಲ ಕೆಲಸವನ್ನು ಸಾಮಾನ್ಯ ಮಹಿಳೆಯರನ್ನು ಸ್ಟೇಜಿಗೆ ತರುವಷ್ಟು ದೊಡ್ಡ ಸಂಗತಿ, ಅವರಿಗೆ ಬೇಕಾಗುವಂಥ ಎಲ್ಲ ಸೌಕರ್ಯವನ್ನು ಮಾಡುವಂಥ ಕೆಲಸವನ್ನು ಗೌರಿಯವರು ಇವತ್ತು ಮಾಡಿದ್ದಾರೆ. ಬಹುಶಃ 3ನೇ ಸಲ ಇವರ ಅಧ್ಯಕ್ಷೆ ಆಗಿದೆ, 3ನೇ ಟರ್ಮ್ ಅವರದ್ದು. 3ನೇ ಟರ್ಮ್ನಲ್ಲಿ ಎಲ್ಲ ಕೆಲಸವನ್ನು ಮಾಡಿ ಬಹುಶಃ ಇನ್ನೂ ಸಹ ಅಂತ ಇವತ್ತು ನಮ್ಮ ಸ್ವಂತ ಕಟ್ಟಡದಲ್ಲಿ ಅವರು ಇಲ್ಲಿ ಪುತ್ತೂರಲ್ಲಿ ಇದ್ದಾರೆ. ಅವರು ಬೇರೆ ಒಂದು ಕಟ್ಟಡ ದರ್ಬೆಯಲ್ಲಿ ಸಹ ಒಂದು ಕಟ್ಟಡ ಉಂಟು. ಇನ್ನೂ ಸಹ ಉಪ್ಪಿನಂಗಡಿಯಲ್ಲಿ, ಕಾಣಿಯೂರಲ್ಲಿ, ಬೇರೆ ಬೇರೆ ಕಡೆಯಲ್ಲಿ ಅನೇಕ ಕಟ್ಟಡಗಳಲ್ಲಿ ಮಾಡ್ತಾರೆ. ನಾನು ಹೇಳೋದು ಇದು ಮಾತ್ರ ಅಲ್ಲ, ಇನ್ನೂ 10,000, 10, 20, 50, 100 ಜಾಸ್ತಿ ಇಂಥ ಬ್ರ್ಯಾಂಚನ್ನು ತೆರಿಬೇಕು. ಅನೇಕ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಇಂಥ ಎಲ್ಲ ಒಳ್ಳೆ ರೀತಿಯ ಈ ಒಂದು ಮಹಿಳೆಯರನ್ನು ಸೇರಿಸಿ ಮಹಿಳೆಯರ ಕಷ್ಟಗಳಿಗೆ ಆಗುವಂಥ ಒಂದು ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಇದಕ್ಕೆಲ್ಲ ಒಂದು ಲೀಡರ್ ಅಂತ ಬೇಕು. ಒಳ್ಳೆಯ ಒಂದು ಸಮಾಜಮುಖಿ ಕೆಲಸ ಮಾಡಬೇಕಾದ್ರೆ ಯಾವುದಾದ್ರೂ ಲೀಡರ್ ಒಂದು ಇದು ಬೇಕು. ಅಂತ ಒಂದು ಒಳ್ಳೆಯ ಕೆಲಸವನ್ನು ಇವತ್ತು ಮಾಡಿ ಎಲ್ಲ ಜನರಿಗೆ ಸಹ ಒಳ್ಳೆಯದಾಗಲಿ. ನಾನು ಜಾಸ್ತಿ ಮಾತಾಡಲಿಕ್ಕೆಲ್ಲ ಎಲ್ಲ ಹೇಳುವುದನ್ನು ಹೇಳಿದಾಗಿದ್ದಾರೆ. ಮುಂದಿನ ದಿನದಲ್ಲಿ ಇನ್ನೂ 10 ಹಲವು ಸಾವಿರ ಒಂದು ಒಳ್ಳೆಯದಾಗಲಿ. ಈ ಒಂದು ವಿವಿಧೋದ್ದೇಶ ಸಹಕಾರಿ ಸಂಘ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿ, ಒಳ್ಳೆಯ ಏನು ಅಭಿವೃದ್ಧಿಯನ್ನು ಹೊಂದಲಿ, ದ ಬೆಸ್ಟ್ ಸೊಸೈಟಿ ಅಂತ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೆ ದೇವರ ಹತ್ರ ಪ್ರಾರ್ಥಿಸ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸಿದ. ಜೈ ಹಿಂದ್. ಧನ್ಯವಾದಗಳು ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಇವರಿಗೆ. ಇನ್ನು ಮುಂದೆ ಪುತ್ತೂರಿನಲ್ಲಿ ಪ್ರಗತಿಪರ ಚಿಂತನೆಯುಳ್ಳ ಸಮಾಜಮುಖಿ ತ್ಯಾಗಮಯಿ ಮಹಿಳೆಯರ ದಿಟ್ಟ ಕ್ರಾಂತಿಕಾರಕ ನಿರ್ಧಾರದಿಂದ ಮಹಿಳೆಯರಿಗಾಗಿಯೇ ನೆಟ್ಟ ಸಹಕಾರಿ ಎಂಬ ಸಸಿ ಇಂದು ಆಲದ ಮರದಂತೆ ಬೆಳೆದು ನಿಂತಿದೆ. ಇದರ ಶ್ರೇಯಸ್ಸಿಗೆ ಸಂಘದ ಸ್ಥಾಪಕ ಸದಸ್ಯರಿಗೂ ಸಲ್ಲುತ್ತದಾದರೂ ಸಂಘದ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಬೇಡಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡಿರುವ ಶ್ರೀಯುತ ಶಶಿಕುಮಾರ್ ರೈ ಪಾಲ್ಯಟ್ಟು ಇವರು ಈ ಸಂದರ್ಭ ಶುಭ ನುಡಿಗಳನ್ನಾಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘದ ಸುವರ್ಣ ಮಹೋತ್ಸವ ಸಮಾರಂಭದ ಸಭಾ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಪುತ್ತೂರಿನ ದಿಟ್ಟ ಮಹಿಳೆ ಎನ್ಬೋದು. ಬಹುಶಃ ಕಳೆದ 16 ವರ್ಷಗಳಿಂದ ಈ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘದ ಬಗ್ಗೆ ಚಿಂತನೆಯನ್ನು ಮಾಡಿ ಜಿಲ್ಲೆಯಲ್ಲೇ ನಾವು ಕಳೆದ ಬಾರಿ ಸಹಕಾರಿ ಸಪ್ತಾಹದ ಹೊತ್ತಿನಲ್ಲಿ ಪ್ರತಿಷ್ಠಿತ ಮಹಿಳಾ ಸಹಕಾರಿ ಸಂಘ ಯಾವುದು ಎನ್ನುವಂಥದ್ದನ್ನು ಕಂಡುಕೊಂಡಂತಹ ಸಂದರ್ಭದಲ್ಲಿ 100ರಲ್ಲಿ 94 ಅಂಕಗಳನ್ನು ಗಳಿಸಿ ಪ್ರಥಮ ಸ್ಥಾನದಲ್ಲಿರತಕ್ಕಂತಹ ಒಂದು ಸಂಸ್ಥೆ ಇದ್ದರೆ ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ ಎನ್ನುವಂತಹ ನೆಲೆಯಲ್ಲಿ ರಾಜ್ಯ ಸಹಕಾರಿ ಸಪ್ತಾಹದಲ್ಲಿ ಈ ಸಂಸ್ಥೆಯನ್ನು ಗೌರವಿಸಿ ಅದರ ಅಧ್ಯಕ್ಷರಾಗಿರತಕ್ಕಂತಹ ಗೌರಕ್ಕನವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರತಕ್ಕಂತಹ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು, ಈ ಕ್ಷೇತ್ರದ ಮಾಜಿ ಶಾಸಕಿಯಾದಂತಹ ಮಲ್ಲಿಕಾ ಪ್ರಸಾದ್ ರವರೇ, ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಮ್ಮೆಲ್ಲರಿಗೂ ಮಾರ್ಗದರ್ಶನಗಳನ್ನು ಮಾಡ್ತಾ ಈಗ ನಮ್ಮ ರಾಜ್ಯದ ಸಹಕಾರಿ ಪ್ರಕೋಷ್ಠದ ಸಂಚಾಲಕರು ಈ ಭಾಗದಲ್ಲಿ ಎಲ್ಲ ವಿಚಾರಗಳಲ್ಲಿ ಸಮಸ್ಯೆಗಳು ಬಂದಾಗ ಅದಕ್ಕೆ ಸಹಕಾರವನ್ನು ನೀಡ್ತಿರತಕ್ಕಂತಹ ಮಾಜಿ ಶಾಸಕರು ಮಾರ್ಗದರ್ಶಕರು ಆಗಿರತಕ್ಕಂತಹ ಸಂಜೀವ ಮಠಂದೂರ್ರವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ನನ್ನ ಆಪ್ತ ಮಿತ್ರರು, ನಮ್ಮ TAPMS ದುಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಒಮ್ಮೆ ಮುಳುಗುವಂತಹ ಪರಿಸ್ಥಿತಿ, ಸಮಾಪನಗೊಳ್ಳುವಂತಹ ಸ್ಥಿತಿಯಲ್ಲಿದ್ದು ಕಳೆದ 15 ವರ್ಷಗಳಿಂದ ಅಧ್ಯಕ್ಷರಾಗಿ ಆ ಸಂಸ್ಥೆಯನ್ನ ಮೇಲೆತ್ತಿದಂತಹ ಸಹಕಾರ ಭಾರತೀಯ ಅಧ್ಯಕ್ಷರು ಆಗಿರತಕ್ಕಂತಹ ಕೃಷ್ಣಕುಮಾರ್ ರೈ ಕೆದಮಾಡಿ ಗುತ್ತೂರವರೇ, ಈ ಒಂದು ಪುತ್ತೂರು ಟೌನ್ ಬ್ಯಾಂಕಿನ ಅಧ್ಯಕ್ಷರು, ಅಭಿವೃದ್ಧಿಯ ಹರಿಕಾರರು, ಹಿರಿಯರು, ಮಾರ್ಗದರ್ಶಕರು ಆಗಿರತಕ್ಕಂತಹ
ಕಿಶೋರ್ ಕೊಳತೆಯರವರೇ, ಈ ಪುತ್ತೂರು ತಾಲೂಕಿನ ಪುತ್ತೂರು ಉಪವಿಭಾಗದ 3 ತಾಲೂಕುಗಳ ಏರಾದ ರಘುರವರೇ, ಸಂಘದ ಸಿಒರವರೇ ಸೇರತಕ್ಕಂತಹ ಎಲ್ಲ ಮಹಿಳಾ ಪ್ರತಿನಿಧಿಗಳೇ, ಎದುರು ಭಾಗದಲ್ಲಿ ಆಸೀನರಾಗಿರತಕ್ಕಂತಹ ಪಕ್ಷದ ಮುಖಂಡರುಗಳೇ, ವಿವಿಧ ಸಂಘಟನೆಗಳ ಅಧ್ಯಕ್ಷರುಗಳೇ, ವಿಶೇಷವಾಗಿ 37 ವರ್ಷಗಳ ಕಾಲ ಸಿಒ ಆಗಿ ಈ ಸಂಘವನ್ನ ಮೇಲೆತ್ತುವಲ್ಲಿ ತನ್ನ ಕಾರ್ಯಭಾರವನ್ನು ಮಾಡಿರತಕ್ಕಂತಹ ಮನೋಹರ್ ರವರೇ, ಮಹಿಳಾ ಬಂಧು ಭಗಿನಿಯರೇ, ಬಹಳ ಸುಸಂದರ್ಭವಾದ ಸಂದರ್ಭದಲ್ಲಿ ನಾವಿದ್ದೇವೆ. ಬಹುಶಃ ಅಂಕಿಅಂಶಗಳನ್ನ ತೆಗೆದುಕೊಂಡ್ರೆ ಜಿಲ್ಲೆಯಲ್ಲಿ, ಉಭಯ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಸಂಸ್ಥೆ ಎನ್ನಬಹುದು. ಅಂತಹ ಸಂಸ್ಥೆಯನ್ನ 16 ವರ್ಷಗಳಿಂದ ಕಟ್ಟಿ 50 ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನ ಕಟ್ಟಬೇಕಿದ್ರೆ ಒಬ್ಬ ಮಹಿಳೆಯಾಗಿ ಎಷ್ಟು ಕಷ್ಟಪಟ್ಟಿರಬಹುದು ಎನ್ನುವುದನ್ನು ನಾವೆಲ್ಲರೂ ನೋಡಬೇಕು. ನಾವು 10 ವರ್ಷಗಳ ಹಿಂದೆ ಒಂದು ಸೌಹಾರ್ದವನ್ನ ರಚಿಸುವಂತಹ ಸಂದರ್ಭದಲ್ಲಿ ಶೇರ್ ಕಲೆಕ್ಷನ್ಗೆ ನಮ್ಮ ಕಾರ್ನಲ್ಲಿ ಓಡಾಟವನ್ನ ಮಾಡಿ ನಮಗೆ ಬಡಿದಿತ್ತು. ಆದರೆ ಆ 50 ವರ್ಷಗಳ ಹಿಂದೆ ಎತ್ತಿನ ಗಾಡಿ ಇರಬಹುದು ಅಥವಾ ನಡೆದುಕೊಂಡು ಹೋಗಿ ಶೇರ್ ಕಲೆಕ್ಷನ್ ಮಾಡುವಂತಹ ವ್ಯವಸ್ಥೆ ಇರಬಹುದು. ಅವರನ್ನ ಸ್ಮರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. 50 ವರ್ಷ ಈಗ ನಾವು ಹೆಲಿಕಾಪ್ಟರ್ನಲ್ಲಿ ಹೋಗ್ಬೋದು, ಫ್ಲೈಟಲ್ಲಿ ಹೋಗ್ಬೋದು, ಅಥವಾ ಇನ್ನಿತರ ವ್ಯವಸ್ಥೆಗಳಲ್ಲಿ ಹೋಗಿ ನಮಗೆ ವ್ಯವಸ್ಥೆಗಳನ್ನ ಮಾಡಬಹುದು. ಆ ಸಮಯದಲ್ಲಿ ಬೀದಿ ಬದಿಯಲ್ಲಿ ನಡ್ಕೊಂಡು ಹೋಗಿ ಈ ಒಂದು ಸಂಘವನ್ನ ಕಟ್ಟಬೇಕಿದ್ರೆ ಎಷ್ಟು ಕಷ್ಟಪಟ್ಟಿರಬಹುದು ಎನ್ನುವುದನ್ನು ನಾವು ಊಹಿಸಬೇಕು. ಆ ಸಂದರ್ಭದಲ್ಲಿ ಮಹಿಳೆ ಎನ್ನುವಂತಹ ಪದ ಇದ್ರೆ ಅವರಿಗೆ ಸಮಾಜದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ಎನ್ನುವಂಥದ್ದನ್ನು ನಾವು ಊಹಿಸೋಣ. ಬಹುಶಃ ಅಂತಹ ಸಂದರ್ಭದಲ್ಲಿ ಇದನ್ನ ಹುಟ್ಟುಹಾಕಿ ಬೆಳೆಸಿದಂತಹ 50 ವರ್ಷಗಳ ಕಾಲ ಇದನ್ನ ಮುನ್ನಡೆಸಿದಂತಹ ಆ ದಿಟ್ಟ ಮಹಿಳೆಯರನ್ನ ನಾವು ಅವರನ್ನ ಶ್ಲಾಘಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಎನ್ನುವಂತಹ ದೃಷ್ಟಿಯಿಂದ ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ದಾರೆ. ಬಹುಶಃ ಆ ಹಿರಿಯರು ಕಟ್ಟಿದಂತಹ ಸಂಸ್ಥೆಯನ್ನ ಇವತ್ತು ಆಕಾಶದ ಎತ್ತರಕ್ಕೆ ಬೆಳೆಸತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಬಹುಶಃ ಈಗಿನ ಆಡಳಿತ ಮಂಡಳಿಯನ್ನ ನಾವು ನಿಜವಾಗಿ ಶ್ಲಾಘಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಕಳೆದ ಸುಮಾರು 6 ವರ್ಷಗಳಿಂದ ನಾವು ಈ ಮಹಿಳಾ ಸಂಘ, ಈ ವಿವಿಧೋದ್ದೇಶ ಸಹಕಾರಿ ಸಂಘವನ್ನ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಸಾಧನಾ ಪ್ರಶಸ್ತಿಯನ್ನ ನೀಡ್ತಾ ಪ್ರೋತ್ಸಾಹವನ್ನ ನೀಡ್ತಾ ಬಂದಿದ್ದೇವೆ. ಆ ಸಾಧನಾ ಪ್ರಶಸ್ತಿಯನ್ನ ಕೊಡುವಂತಹ ಸಂದರ್ಭದಲ್ಲಿ ದರ್ಬೆಯಲ್ಲಿ ಶಾಖೆಯನ್ನು ಉದ್ಘಾಟಿಸುವಂತಹ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಪತ್ನಿಯವರು ಬಂದು ಉದ್ಘಾಟಿಸುವಂತಹ ಸಂದರ್ಭದಲ್ಲಿ ಅಲ್ಲಿಗೆ 1 ಲಕ್ಷ ರೂಪಾಯಿಗಳ ಕೊಡುಗೆಯನ್ನು ಕೊಟ್ಟಿದ್ದರು. ಬಹುಶಃ ಇದನ್ನ ನಾನು ಅಧ್ಯಕ್ಷರಲ್ಲಿ ಒಂದು ವಿಚಾರವನ್ನು ಹೇಳ್ತಿರತಕ್ಕಂತಹ ಸಂದರ್ಭದಲ್ಲಿ ಇಡೀ ಉಭಯ ಜಿಲ್ಲೆಯಲ್ಲಿ ಅತ್ಯಂತ ಒಂದು ಸುಲಲಿತವಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಒಂದು ಸಹಕಾರಿ ಸಂಘಕ್ಕೆ ನಾವು ಈ ಗೌರಿಯಕ್ಕನವರು ಒಂದು ವಿಚಾರವನ್ನು ಹೇಳಿದರು. ನಮಗೆ ಬಹಳ ಕಷ್ಟ ಆಗ್ತೊಂಡು ನಾವೊಂದು ಹಾಲ್ ಕಟ್ಟಿದ್ದೇವೆ, ಅದಕ್ಕೆ ಒಂದು ಎಸಿಯ ವ್ಯವಸ್ಥೆಯನ್ನ ಮಾಡಬೇಕು ಎನ್ನುವಂಥದ್ದನ್ನ ಅವರು ಹೇಳಿದರು. ಆ ಸಂದರ್ಭದಲ್ಲಿ ಕ್ಯಾಂಪ್ಕೋ ಅಧ್ಯಕ್ಷರಾಗಿದ್ದಂತಹ ಕೊಂಕೋಡಿ ಅವರು ನನಗೊಂದು ಫೋನ್ ಮಾಡಿದ್ರು, ಏನಾದರೂ ಮಾಡಿ ಒಂದು ಎಸಿಯನ್ನ ಕೊಡಿ ಎನ್ನುವಂಥದ್ದನ್ನ ಕೇಳಿದರು. ಆವಾಗ ಗೌರಕ್ಕನವರಿಗೆ ಸುಮಾರು 1 ಲಕ್ಷ ರೂಪಾಯಿಗಳನ್ನ ನೀಡಿ ಆ ಎಸಿ ಅಳವಡಿಸಲು ಸಹಕಾರವನ್ನ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ನೀಡಿದ್ದೇವೆ. ಬಹುಶಃ ಬೆಳೆಯುವಂತಹ ಸಂಸ್ಥೆಗೆ ನಾವು ಕೂಡ ಸಹಕಾರವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಬೆಳೀತಾ ಇದೆ ಎನ್ನುವಂಥದ್ದನ್ನ ಕಾಣ್ಲಿಕ್ಕಾಗ್ತದೆ ಎನ್ನುವಂಥದ್ದನ್ನ ಹೇಳ್ತಾ, ಬಹುಶಃ ಹೆಚ್ಚಿನವರು ಇವತ್ತು ಇಲ್ಲಿ 99% ಮಹಿಳೆಯರೇ ಸೇರಿದ್ದೀರಿ. ನಿಮ್ಮೆಲ್ಲರ ಆಶೋತ್ತರಗಳಿಗೆ ಸ್ಪಂದಿಸತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡಿದ್ದರಿಂದ ತಾವೆಲ್ಲರೂ ನಿಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಒಂದು ದಿವಸ ನಾವು ಈ ಸುವರ್ಣ ಮಹೋತ್ಸವದಲ್ಲಿ ಭಾಗವಹಿಸಬೇಕು ಎನ್ನುವಂಥದ್ದನ್ನ ನೀವೆಲ್ಲರೂ ಮನಗಂಡಿದ್ದೀರಿ. ನಿಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನಿನ್ನೆಗೆ ಸುಮಾರು 6 ಕೋಟಿ ಸಹಕಾರಿ ಸಂಘಗಳು ನೋಂದಾವಣೆಯಾಗಿವೆ. ವಿವಿಧ ಸಹಕಾರಿ ಸಂಘಗಳು ನಮ್ಮ ಭಾರತ ದೇಶದಲ್ಲಿ 6 ಕೋಟಿ ಸಹಕಾರಿ ಸಂಘಗಳು ನೋಂದಣಿಯಾಗಿದೆ ಎಂದರೆ ಸಹಕಾರಿ ವ್ಯವಸ್ಥೆಗೆ ಪೂರಕವಾದ ವ್ಯವಸ್ಥೆ ಹೇಗಿದೆ ಎನ್ನುವಂಥದ್ದನ್ನು ನಾವು ಕಾಣಬಹುದು. ದೇಶದ ಅಭಿವೃದ್ಧಿಯಲ್ಲಿ ಇವತ್ತು ಗಣವಿತ್ತ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಸಹಕಾರಿ ಸಚಿವರಾದ ಅಮಿತ್ ಶಾ ರವರು 35% ನಮ್ಮ ದೇಶ ಬೆಳೆಯಬೇಕಿದ್ರೆ ಸಹಕಾರಿ ಸಂಘಗಳ ಕೊಡುಗೆ ಇದೆ ಎನ್ನುವಂಥದ್ದನ್ನ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ. ಬಹಳ ಪವಿತ್ರವಾದ ಕ್ಷೇತ್ರ ಇವತ್ತು ಸಹಕಾರಿ ಕ್ಷೇತ್ರ. ನೀವು ಊಹಿಸಬಹುದು, ನಮಗೆ ಸರ್ಕಾರದಿಂದ ಬರತಕ್ಕಂತಹ ಅನುದಾನಗಳು ನಮ್ಮ ಒಂದು ಮಾರ್ಗಕ್ಕೆ 10 ಲಕ್ಷ ರೂಪಾಯಿಗಳ ಕ್ರೋಢೀಕರಣದೊಂದಿಗೆ ಸರ್ಕಾರದಿಂದ ಬಂದರೆ ಇಲ್ಲಿ 5-6 ಲಕ್ಷ ರೂಪಾಯಿಗಳ ಕೆಲಸ ಕಾರ್ಯಗಳು ಆಗ್ತವೆ. ಆದರೆ ಕೇಂದ್ರ ಸರ್ಕಾರದಿಂದ ಸಾಲ ಮನ್ನಾ ಮಾಡಿ 1 ಲಕ್ಷ ರೂಪಾಯಿ ಒಬ್ಬ ಸದಸ್ಯನಿಗೆ ಸಾಲ ಮನ್ನಾ ಮಾಡಿದರೆ ನೇರವಾಗಿ ಬಂದು ಆ ಸದಸ್ಯನ ಖಾತೆಗೆ 1 ಲಕ್ಷ ಬೀಳುವಂತಹ ವ್ಯವಸ್ಥೆಯನ್ನ ಕಾಣ್ತಾ ಇದ್ದೀರಿ.
ರಾಜ್ಯ ಸರ್ಕಾರ ನಮಗೆ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದರೆ ಅಥವಾ ಕೊಡುಗೆಯನ್ನು ನೀಡಿದರೆ ಅದು ನೇರ ಆ ರೈತನ ಖಾತೆಗೆ ಬರಬೇಕಿದ್ರೆ ಅದು ಸಹಕಾರಿ ವ್ಯವಸ್ಥೆಯಲ್ಲಿ ಮಾತ್ರ ಈ ವ್ಯವಸ್ಥೆ ಆಗ್ತದೆ ಹೊರತು ಬೇರೆ ಯಾವುದೇ ಒಂದು ವ್ಯವಸ್ಥೆಯಿಂದ ಆಗುವುದಿಲ್ಲ ಎನ್ನುವಂಥದ್ದನ್ನು ನಾವು ಮನಗಾಣ್ತಾ ಇದ್ದೇವೆ. ನಮ್ಮಲ್ಲಿಗೆ ಈಗ ಪ್ರಧಾನಮಂತ್ರಿಗಳು ಒಂದು ಐಸಿನ ತುಂಡು ಡೆಲ್ಲಿಯಿಂದ ಕೊಟ್ಟರೆ ಅದು 2 ದಿವಸ ಆದರೂ ಆ ಐಸಿನ ತುಂಡು ಕರಗುವುದಿಲ್ಲ. ನೇರ ಆ ಕೃಷಿ ಪತ್ತಿನ ಸಹಕಾರಿ ಸಂಘ ಅಥವಾ ಸಂಘಕ್ಕೆ ಬರುವಂತಹ ವ್ಯವಸ್ಥೆಗಳಾಗ್ತವೆ. ಬೇರೆ ರಾಜಕೀಯ ವ್ಯವಸ್ಥೆಗಳಲ್ಲಿ ಆ ಐಸ್ ತುಂಡು ಬಂದರೆ ಅದು ಕರಗಿಕೊಂಡು 100 ಗ್ರಾಮ್ಸಿನದ್ದಾದರೆ ಇಲ್ಲಿಗೆ 10 ಗ್ರಾಮ್ಸ್ ಬಂದು ಬೀಳುವಂತಹ ವ್ಯವಸ್ಥೆಗಳಾಗ್ತವೆ. ಆದ್ದರಿಂದ ಈ ಸಹಕಾರಿ ವ್ಯವಸ್ಥೆ ಪವಿತ್ರವಾದ ವ್ಯವಸ್ಥೆ ಎನ್ನುವಂಥದ್ದನ್ನು ನಾವೆಲ್ಲರೂ ಮನಗೊಂಡು ಇವತ್ತು ಕಾಲೇಜ್ ಡಿಗ್ರಿ ಆದಂತಹ ವ್ಯಕ್ತಿಗಳು ಸಹಕಾರಿ ಸಂಘದ ಸದಸ್ಯರಾಗಿದ್ದುಕೊಂಡು ಆ ಸಹಕಾರಿ ಸಂಘದಲ್ಲಿ ಪದಾಧಿಕಾರಿಗಳಾಗಲಿಕ್ಕೆ ಇವತ್ತು ಮುಂದೆ ಬರ್ತಾ ಇದ್ದಾರೆ. ಸಹಕಾರಿ ವ್ಯವಸ್ಥೆಯಲ್ಲಿ ಯುವ ಜನಾಂಗ ತೊಡಗಿಸಿಕೊಳ್ಳುವುದರ ಜೊತೆಯಾಗಿ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸಹಕಾರಿ ರಂಗ ಇವತ್ತು ಬೆಳಗ್ತಾ ಇದೆ. ಬಹುಶಃ ನಾವೆಲ್ಲರೂ ಇವತ್ತು ಸಹಕಾರಿ ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಉಳಿತಾಯ ಆದಂತಹ ಹಣವನ್ನು ಮನೆಯಲ್ಲಿ ಇಟ್ಟುಕೊಳ್ಳದೆ ಇವತ್ತು ಗೌರಕ್ಕನವರೊಂದು ಘೋಷಣೆಯನ್ನ ಮಾಡಿದ್ರು. ಸುವರ್ಣ ಮಹೋತ್ಸವದ ಸುಸಂದರ್ಭದಲ್ಲಿ 10.25% ಬಡ್ಡಿಯನ್ನು ನೀಡತಕ್ಕಂತಹ ವ್ಯವಸ್ಥೆಯನ್ನ ಹೇಳಿದ್ದಾರೆ. ಬಹುಶಃ ನೀವು ಯಾವುದೇ ಒಂದು ರೀತಿಯ ಡೆಪಾಸಿಟ್ ಅನ್ನು ಇಡುವಂತಹ ವ್ಯವಸ್ಥೆಗೆ ಪೂರಕವಾಗಿ ಹೆದರುವಂತಹ ವ್ಯವಸ್ಥೆ ಇಲ್ಲ. ಅವರು ಅದಕ್ಕೆ ಬೇಕಾದಂತಹ ಇನ್ಶೂರೆನ್ಸ್ ಅನ್ನ ಸರ್ಕಾರದ ಮೂಲಕ ಪಡೆದುಕೊಳ್ಳುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆಭರಣವನ್ನ ಅವರ ಲಾಕರ್ನಲ್ಲಿ ಇಟ್ಟರೆ ಅದರಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ ಅದಕ್ಕೆ ಭದ್ರತೆ ಇನ್ಶೂರೆನ್ಸ್ ಇದೆ. ಯಾವುದೇ ಒಂದು ರೀತಿಯಿಂದ ಇವತ್ತು ಸಹಕಾರಿ ವ್ಯವಸ್ಥೆಯನ್ನು ದೂರತಕ್ಕಂತಹ ವ್ಯವಸ್ಥೆಗಳಿಲ್ಲ. ಸರ್ಕಾರದ ಕಡೆಯಿಂದ ನಮಗೆ ಎಲ್ಲ ರೀತಿಯಲ್ಲಿ ಘೋಷಣೆಗಳಿವೆ. ಯಾವುದೇ ಒಂದು ರೀತಿಯ ಆಡಳಿತ ಮಂಡಳಿ ಮತ್ತು ಸಿಒರವರು ಸೇರಿಕೊಂಡು ಆ ಭದ್ರತೆಗಳನ್ನ ಮಾಡಬೇಕಾದ್ದು ಅವರ ಕರ್ತವ್ಯವಾಗಿದೆ. ಒಂದು ಬಾಗಿಲನ್ನ ಮುಟ್ಟುವಂತಹ ಸಂದರ್ಭದಲ್ಲಿ ಅವರು ಬಾಗಿಲು ಹಾಕಿ ಹೋದಂತಹ ಸಂದರ್ಭದಲ್ಲಿ ಸೈರನ್ ಮೊಳಗಬೇಕಾದ್ದು ಆದ್ಯ ಕರ್ತವ್ಯ. ಅದೇ ಸಂಸ್ಥೆಗೆ ಸೆಕ್ಯೂರಿಟಿಯನ್ನು ಒದಗಿಸತಕ್ಕಂಥದ್ದು ಆ ಆಡಳಿತ ಮಂಡಳಿಯ ಕರ್ತವ್ಯ. ಈ ಎಲ್ಲ ವ್ಯವಸ್ಥೆಗಳಿಗೆ ಪೂರಕವಾಗಿ ಇವತ್ತು ನ್ಯಾಷನಲೈಸ್ ಬ್ಯಾಂಕಿನ ವ್ಯವಸ್ಥೆ ಇರಬಹುದು. ನೀವು ಕಾಣ್ತಾ ಇದ್ದೀರಿ, ಸುಮಾರು 6%, 8% ಬಡ್ಡಿಯನ್ನ ಕೊಡ್ತಾರೆ. ನಾವು ನ್ಯಾಷನಲೈಸ್ ಬ್ಯಾಂಕ್ ಅನ್ನ ಆರೈಸಿಕೊಂಡು ಹೋಗ್ತೇವೆ. ಅದನ್ನೆಲ್ಲ ಬಿಟ್ಟು ನಾವು ಸಹಕಾರಿ ಸಂಘಗಳ ಕಡೆ ಹೋಗುವಂಥದ್ದು ನಾವು ಮಾಡಬೇಕು. ನಾವು ಇವತ್ತು ನಮ್ಮ ಈ ಮನೆಯಲ್ಲಿ ಮಗಳಿಗೆ ಅಥವಾ ಮಗನಿಗೆ ಮದುವೆ ನಿಶ್ಚಯ ಮಾಡಿಕೊಂಡು ನಾವು ಒಂದು ನ್ಯಾಷನಲೈಸ್ ಬ್ಯಾಂಕಿಗೆ ಹೋದರೆ ನ್ಯಾಷನಲೈಸ್ ಬ್ಯಾಂಕಿನ ಮ್ಯಾನೇಜರ್ ಹೇಳ್ತಾನೆ, ನಿಮಗೆ ಸಾಲವನ್ನು ನಾಳೆಯೇ ಕೊಡ್ತೇನೆ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಎಲ್ಲ ರೆಕಾರ್ಡ್ಗಳನ್ನು ಕೊಡ್ತೇವೆ. ಒಂದಷ್ಟು ಸಮಯ ನಮ್ಮನ್ನ ಕಾಯಿಸುವಂತಹ ವ್ಯವಸ್ಥೆಯನ್ನ ಮಾಡ್ತಾರೆ. ಆ ರೆಕಾರ್ಡ್ನ ಪಟ್ಟಿ ಇಷ್ಟು ಎತ್ತರ ಆಗ್ತದೆ. ಆವಾಗ ಹೇಳ್ತಾರೆ, ನಿಮ್ದು ಸಿಬಿಲ್ ಸರಿ ಇಲ್ಲ, ನೀವು ಯಾರಿಗೋ ಜಾಮೀನು ಹಾಕಿದ್ದೀರಿ. ಈ ವ್ಯವಸ್ಥೆಯನ್ನ ಹೇಳಿ 6 ತಿಂಗಳ ನಂತರ ನಮ್ಮನ್ನು ಕಳಿಸಿಕೊಡ್ತಾರೆ. ರೆಕಾರ್ಡ್ ಹಿಡ್ಕೊಂಡು ಹೋಗಿ ನಮ್ಮ AGM ಹೇಳಿದ್ದಾರೆ, ನಿಮಗೆ ಸಾಲ ಕೊಡ್ಲಿಕ್ಕೆ ಆಗುವುದಿಲ್ಲ ಎನ್ನುವಂತಹ ಮಾಹಿತಿಯನ್ನ ಹೇಳ್ತಾರೆ. ಆದ್ರೆ ನಮ್ಮ ಸಹಕಾರಿ ಸಂಘಗಳು ನೇರ ನಮ್ಮ ಸಮಸ್ಯೆಯನ್ನು ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಸಹಕಾರವನ್ನು ನೀಡುವಂತಹ ವ್ಯವಸ್ಥೆ ಇದ್ರೆ ಅದು ಸಹಕಾರಿ ಸಂಘ ಎನ್ನುವಂಥದ್ದನ್ನ ತಾವೆಲ್ಲರೂ ಭಾವಿಸಬೇಕು. ಅದೇ ರೀತಿ ನಮ್ಮಲ್ಲಿ 10 ರೂಪಾಯಿ ಉಳಿಕೆ ಆದ್ರು ಆ ವ್ಯವಸ್ಥೆಯನ್ನ ಸಹಕಾರಿ ಸಂಘದಲ್ಲೇ ನಾವು ಡೆಪಾಸಿಟ್ ಆಗಿ ಪರಿವರ್ತಿಸನೆ ಮಾಡಿದಾಗ ಆ ಬಡವನಿಗೆ ಇನ್ನೊಬ್ಬ ಯಾರು ನಮ್ಮ ಗ್ರಾಮದ ಬಡವನಿದ್ದಾನ ಅವನಿಗೆ ಸಾಲದ ರೂಪದಲ್ಲಿ ಸಾಲವನ್ನ ಕೊಡ್ಲಿಕ್ಕೆ ಆಗ್ತದೆ. ನಮಗೆ ಯಾವುದೇ ಒಂದು ಸಹಕಾರಿ ಸಂಘಕ್ಕೆ ಸರ್ಕಾರದಿಂದ ಯಾವುದೇ ಒಂದು ರೀತಿಯ ಡೆಪಾಸಿಟ್ ಇಲ್ಲ, ಯಾವುದೇ ಒಂದು ವ್ಯವಸ್ಥೆಗಳಿಲ್ಲ. ಇವತ್ತು ನಮಗೆ ರಾಜ್ಯ ಸರ್ಕಾರ ಸಾಲ ಮನ್ನಾ ಯೋಜನೆಯನ್ನ ಕೊಟ್ಟಿದೆ. ಎಷ್ಟೋ ಜನ ಇವತ್ತು ಸಾಲ ಮನ್ನಾ ಯೋಜನೆಯಿಂದ ವಂಚಿತರಾಗಿದ್ದಾರೆ. ಆದ್ರೆ 0% ಅಥವಾ 3% ಸಾಲವನ್ನು ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಬಜೆಟ್ನಲ್ಲಿ ಯಾವುದೇ ಹಣವನ್ನ ಕ್ರೋಢೀಕರಣ ಮಾಡುವುದಿಲ್ಲ. ನಾವು ನಿಮ್ಮಿಂದ ಪಡೆದುಕೊಂಡಂತಹ 9% ಡೆಪಾಸಿಟ್ನ ಹಣವನ್ನ ನೇರ ಒಬ್ಬ ರೈತನಿಗೆ 0% ನಲ್ಲಿ ಸಾಲ ಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಬಹುಶಃ ಅದು ವರ್ಷದ ನಂತರ 1 ವರ್ಷ ಹೋದ್ರು 2 ವರ್ಷ ಹೋದ ನಂತರ ನಮಗೆ ಆ ಸಾಲ ಬಡ್ಡಿಯ ವ್ಯವಸ್ಥೆಯನ್ನ ಕೊಡುವಂತಹ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ತದೆ. ಬಹುಶಃ ಅದರಲ್ಲೂ ಈಗ ಕಳೆದ ವರ್ಷದವರೆಗೆ 7% ಇತ್ತು, ಈ ವರ್ಷ 6.5% ಮಾಡುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬಹುಶಃ ನಾವು ಯಾರನ್ನು ನಂಬಿ ಬದುಕತಕ್ಕಂತಹ ವ್ಯವಸ್ಥೆಯಲ್ಲಿ ಇರಬಾರ್ದು. ನಾವು ನಮ್ಮ ವ್ಯವಸ್ಥೆಗಳಿದ್ದೆ ನಾವು ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಸಹಕಾರಿ ಸಂಘದ ಎಡೆ ಹೋಗುವಂತಹ ಕೆಲಸ ಕಾರ್ಯಗಳನ್ನು ಮಾಡೋಣ. ಯಾವುದೇ ಒಂದು ರೀತಿಯಿಂದ ಸಹಕಾರಿ ಸಂಘದಲ್ಲಿ ಭದ್ರತೆ ಇದೆ ಎನ್ನುವಂಥದ್ದನ್ನ ನಾವೆಲ್ಲರೂ ನಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕು. ಯಾವುದೇ ಒಂದು ವ್ಯವಸ್ಥೆಯನ್ನ ನಿಮ್ಮಲ್ಲಿ ಡೆಪಾಸಿಟ್ ಪಡೆಯುವಂತಹ ಸಂದರ್ಭ ಇರಬಹುದು, ಸಾಲ ಕೊಡುವಂತಹ ಸಂದರ್ಭ ಇರಬಹುದು. ಆ ಸಾಲ ಪಡೆದಂತಹ ವ್ಯಕ್ತಿಗಳು ಪ್ರಾಮಾಣಿಕವಾಗಿ ಮರುಪಾವತಿಸಬೇಕಾದಂತಹ ವ್ಯವಸ್ಥೆಗಳಾಗ್ತವೆ. ಇಲ್ಲಂತಾದ್ರೆ ಅದಕ್ಕೆ ಭದ್ರತೆಯನ್ನ ಪಡೆದುಕೊಂಡು ಅವರ ಆಸ್ತಿ ಸಹಕಾರಿ ಸಂಘದ ವ್ಯವಸ್ಥೆಗೆ ಹೋಗ್ತದೆ ಎನ್ನುವಂಥದ್ದು ಕೂಡ ನಾವು ಸಾಲ ಪಡೆಯುವಂತಹ ಸಂದರ್ಭದಲ್ಲಿ ನೆನಪಿಟ್ಕೊಳ್ಬೇಕಾದ್ದು ಆದ್ಯ ಕರ್ತವ್ಯ. ಬಹುಶಃ ಈ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ ಸತತವಾಗಿ ಪ್ರಶಸ್ತಿಗಳನ್ನ ಬಾಚಿಕೊಂಡು ಬಂದಿದೆ.
ಈ ವರ್ಷವೂ ಅವರಿಗೆ ಸಹಕಾರಿ ಪ್ರಶಸ್ತಿಯನ್ನ ಕೊಡಬೇಕಿತ್ತು. ಆದರೆ ಅಧ್ಯಕ್ಷರು ಒಂದು ವಿಚಾರವನ್ನು ಹೇಳಿದರು, ಪ್ರತಿ ವರ್ಷ ಅವರಿಗೆ ಕೊಟ್ಟರೆ ಅದಕ್ಕೆ ಬದ್ಧತೆ ಇರುವುದಿಲ್ಲ. 2ನೇ ಸ್ಥಾನದಲ್ಲಿ ಇರತಕ್ಕಂತಹ ಸಹಕಾರಿ ಸಂಘಗಳಿಗೆ ಕೊಡೋಣ ಎನ್ನುವಂತಹ ಮಾತನ್ನ ಹೇಳಿದರು. ಬಹುಶಃ ಹಾಗೆ ಈ ವರ್ಷ ಅವರಿಗೆ ನಾವು ಪ್ರಶಸ್ತಿಯನ್ನ ಕೊಡಲಿಲ್ಲ. DCC ಬ್ಯಾಂಕಿನಿಂದ ಸತತವಾಗಿ ಸಾಧನಾ ಪ್ರಶಸ್ತಿಯನ್ನ ಕೊಡ್ತಾ ಬಂದಿದ್ದೇವೆ. ಭದ್ರತೆ ಇರತಕ್ಕಂತಹ ಈ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ 50 ವರ್ಷಗಳನ್ನು ಪೂರೈಸತಕ್ಕಂತಹ ಈ ಸಂದರ್ಭದಲ್ಲಿ ಈ 50 ವರ್ಷ ಇವತ್ತು ಉದ್ಘಾಟನೆಯಾಗಿದೆ. ಕೊನೆಗೊಳ್ಳುವಂತಹ ಸಂದರ್ಭದಲ್ಲಿ 1 ವರ್ಷದ ಅವಧಿ 50 ಸುವರ್ಣ ಮಹೋತ್ಸವವನ್ನು ಆಚರಿಸುವಂತಹ ಸಂದರ್ಭ ಇದೆ. ಇದಕ್ಕೂ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಉತ್ತಮವಾದ ಒಂದು ಸಹಾಯಧನವನ್ನು ನೀಡುವಂತಹ ವ್ಯವಸ್ಥೆಯನ್ನ ಈ ಸಭೆಯಲ್ಲಿ ಘೋಷಣೆ ಮಾಡುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ 2 ಮಾತನ್ನ ಕೊನೆಗೊಳಿಸ್ತೇನೆ. ಜೈ ಸಹಕಾರ. ಸಹಕಾರ ಈ 4 ಅಕ್ಷರಗಳಲ್ಲಿ ಹುದುಗಿರುವಂತಹ ಶಕ್ತಿ ಯಾರನ್ನಾದರೂ ಕ್ರಿಯಾಶೀಲರನ್ನಾಗಿಸಬಲ್ಲದು. ವರ್ಣಭೇದವಿಲ್ಲದೆ ಜನರನ್ನ ಒಗ್ಗೂಡಿಸಬಲ್ಲದು. ಜನರ ಜೀವನ ಮಟ್ಟವನ್ನು ಮೇಲ್ದರ್ಜೆಗೇರಿಸಬಲ್ಲದು. ಸುಖಿ ಸಮಾಜಕ್ಕೆ ಬುನಾದಿಯಾಗಬಲ್ಲದು ಎಂದು ತಿಳಿಸಿದಂತಹ ತಮಗೆ ಅನಂತ ಅನಂತ ವಂದನೆಗಳನ್ನು ತಿಳಿಸುತ್ತಾ, ಸಂಘವು ತನ್ನ ಒಟ್ಟು ಲಾಭದ 5% ಮೊತ್ತವನ್ನು ಸಾರ್ವಜನಿಕ ಉಪಕಾರ ನಿಧಿಗೆ ಮೀಸಲಿಡುತ್ತಾ ಸಮಾಜದ ಕಷ್ಟಗಳಿಗೆ ನಿರಂತರವಾಗಿ ಸ್ಪಂದಿಸುತ್ತಿದೆ. ಇದರಡಿ ವೃದ್ಧಾಶ್ರಮ, ಸರಕಾರಿ ಆಸ್ಪತ್ರೆ, ಶಾಲೆಗಳು ಹಾಗೂ ಅಂಗನವಾಡಿಗಳಿಗೆ ಅಗತ್ಯವಾದ ಸಹಾಯ ಜೊತೆಗೆ ಮೂಲಭೂತ ಸೌಕರ್ಯವನ್ನು ವಸ್ತು ಅಥವಾ ಹಣದ ರೂಪದಲ್ಲಿ ನೀಡುತ್ತಾ ಬಂದಿದೆ. ಎಂಡೋಸಲ್ಫಾನ್ ಪೀಡಿತ ಕೇಂದ್ರವಾದಂತಹ ಕೊಯ್ಲಾ ಹಾಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ ಇಲ್ಲಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಕೋವಿಡ್ ಸಂಕಷ್ಟದ ಸಮಯದಲ್ಲಿ 100 ಕುಟುಂಬಗಳಿಗೆ ಆಹಾರ ಕಿಟ್ ವಿತರಣೆ, ಕೊಡಗು ನೆರೆ ಸಂತ್ರಸ್ತರಿಗೆ ಆರ್ಥಿಕ ನೆರವು ನೀಡುವ ಮೂಲಕ ಸಂಘವು ತನ್ನ ಮಾನವೀಯತೆಯನ್ನು ಮೆರೆದಿದೆ. ಸದಸ್ಯರ ಹಿತರಕ್ಷಣೆಗಾಗಿ ಉಚಿತ ವೈದ್ಯಕೀಯ ಶಿಬಿರ, ಬಡ ಸದಸ್ಯರಿಗೆ ಚಿಕಿತ್ಸಾ ಶಿಬಿರ, ಧನ ಸಹಾಯ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿದೆ. ವಿಶೇಷ ಸಾಧನೆಗೈದಂತಹ ಮಹಿಳೆಯರನ್ನು ಸಂಘದ ಮಹಾಸಭೆಯಲ್ಲಿ ಸನ್ಮಾನಿಸಿ ಅಭಿನಂದಿಸುವುದಲ್ಲದೆ ಜೇನು ಕೃಷಿ ಮತ್ತು ಸ್ವಸಹಾಯ ಗುಂಪುಗಳಿಗೆ ತರಬೇತಿ ಕಾರ್ಯವನ್ನು ಕೂಡ ಇದೀಗಾಗಲೇ ಆಯೋಜಿಸುತ್ತಾ ಬಂದಿದೆ. ಕೌಶಲ್ಯಾಭಿವೃದ್ಧಿ ಮತ್ತು ಮಹಿಳೆಯರ ಸ್ವ ಉದ್ಯೋಗಕ್ಕೆ ಹೆಚ್ಚಿನ ಒತ್ತನ್ನು ಈ ಸಂದರ್ಭ ನೀಡಲಾಗುತ್ತಿದೆ. ಸದಸ್ಯರ ಅಕಾಲಿಕ ನಿಧನದ ಸಂದರ್ಭದಲ್ಲಿ ಕುಟುಂಬಕ್ಕೆ ರೂಪಾಯಿ 5,000 ತಕ್ಷಣದ ಮರಣೋತ್ತರ ನಿಧಿ ನೀಡುವ ವಿಶಿಷ್ಟ ಸೌಲಭ್ಯವನ್ನು ಸಂಘವು ಹೊಂದಿದೆ. ಇದಲ್ಲದೆ ಸಂಘವು ಪ್ರತಿ ವರ್ಷ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತಹ ತನ್ನೆಲ್ಲ ಸದಸ್ಯರಿಗೆ ಗೌರವಪೂರ್ವಕವಾಗಿ ವಿವಿಧ ರೀತಿಯ ಉಡುಗೊರೆಗಳನ್ನು ವಿತರಿಸುತ್ತಾ ಪ್ರೋತ್ಸಾಹಿಸುತ್ತಾ ಬಂದಿರುವುದು ಸಂಪ್ರದಾಯವನ್ನು ಈ ಸಂದರ್ಭ ಪಾಲಿಸಿಕೊಂಡು ಬರುತ್ತಿರುವುದು ಈ ಸಂದರ್ಭ ನೆನಪಿಗೆ ಭರಿಸ್ತಾ, ಇನ್ನು ಮುಂದೆ ಈ ಸುವರ್ಣ ಮಹೋತ್ಸವದ ಉದ್ಘಾಟನಾ ಶುಭ ಸಂದರ್ಭದಲ್ಲಿ ನಾವೀಗ ಎದುರು ಕಾಣುತ್ತಿರುವ ವಿಚಾರ ಧನಾದೇಶ ವಿತರಣೆ. ಸಾರ್ವಜನಿಕರಾಗಿ ಆಯ್ದ ತೀರಾ ಅನಾರೋಗ್ಯತೆಯಿಂದ ಬಳಲುತ್ತಿರುವಂತಹ ಆರ್ಥಿಕತೆಯಿಂದ ಹಿನ್ನಡೆಯಲ್ಲಿರುವಂತಹ ಕುಟುಂಬಕ್ಕೆ ಈ ಧನಾದೇಶ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಈ ಧನಾದೇಶ ವಿತರಣೆಯಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಲಿರುವವರು ಮಾಜಿ ಶಾಸಕರು, ಕ್ಯಾಂಪ್ಕೋ ಮಾಜಿ ನಿರ್ದೇಶಕರು ಆದಂತಹ ಶ್ರೀಯುತ ಸಂಜೀವ ಮಠಂದೂರು ಅವರು. ಶ್ರೀಯುತರು ಫಲಾನುಭವಿಗಳಿಗೆ ಧನ ಸಹಾಯವನ್ನು ವಿತರಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಫಲಾನುಭವಿಗಳಾದಂತಹ ಶ್ರೀಮತಿ ರೇವತಿ ಮತ್ತು ಶ್ರೀಮತಿ ಸಫಿಯಾ ಇವರು ವೇದಿಕೆಗೆ ಆಗಮಿಸಿ ಧನಾದೇಶವನ್ನು ಸ್ವೀಕರಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಫಲಾನುಭವಿಗಳಾದಂತಹ ಶ್ರೀಮತಿ ರೇವತಿ ಮತ್ತು ಸಫಿಯಾ ಅವರು ವೇದಿಕೆಗೆ ಆಗಮಿಸುವಂತೆ ವಿನಂತಿ.
ಧನಾದೇಶವನ್ನು ಸ್ವೀಕರಿಸಿದಂತಹ ಶ್ರೀಮತಿ ರೇವತಿ ಮತ್ತು ಸಫಿಯಾ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಧನಾದೇಶವನ್ನು ವಿತರಿಸಿದಂತಹ ಶ್ರೀಯುತ ಸಂಜೀವ ಮಠಂದೂರು ಅವರು ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಶುಭ ನುಡಿಗಳನ್ನಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸೇರಿರುವಂಥ ಎಲ್ಲ ಬಂಧುಗಳಿಗೆ ಹೊಸ ವರ್ಷದ ಹೊಸ ಹರ್ಷದ ಶುಭಾಶಯವನ್ನು ಸಲ್ಲಿಸ್ತಾ 25ರ ಕೊನೆಯ ಗಳಿಗೆಯಲ್ಲಿ ಅವಿಸ್ಮರಣೀಯವಾದಂಥ ಈ ಒಂದು ಕಾರ್ಯಕ್ರಮದ ಈ ಒಂದು ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘದ 50ನೇ ವರ್ಷದ ಈ ಒಂದು ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಸಂಘದ ಒಬ್ಬ ದಿಟ್ಟ ಮಹಿಳೆ, ನಿರಂತರ 10-12 ವರ್ಷದಿಂದ ಈ ಸಂಘವನ್ನು ಮುನ್ನಡೆಸಿದಂಥ ನಮ್ಮ ನಗರಸಭೆಯ ಮಾಜಿ ಕೌನ್ಸಿಲರ್ ಅಂತ ಶ್ರೀಮತಿ ಗೌರಿ ಎಚ್ ಅವರೇ, ಈ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ಸನ್ಮಿತ್ರರು ಅಂತ ಶಶಿಕುಮಾರ್ ಬಾಲ್ಯೋಟ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಪುತ್ತೂರು ತಾಲೂಕು TAPSMS ಹಾಗೂ ಕೆದಂಬಾಡಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು, ಸಹಕಾರ ಭಾರತೀಯ ಅಧ್ಯಕ್ಷರು ಅಂತ ಕೃಷ್ಣಕುಮಾರ್ ರೈ ಅವರೇ, ನಮ್ಮ ಪ್ರತಿಷ್ಠಿತ ಟೌನ್ ಬ್ಯಾಂಕಿನ ಅಧ್ಯಕ್ಷರು, ಸನ್ಮಿತ್ರರು, ನ್ಯಾಯವಾದಿಗಳ ಅಂತ ಕಿಶೋರ್ ಕೊಲತ್ತಾಯ್ ಅವರೇ, ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ 3-4 ತಾಲೂಕಿಗೆ ಸಂಬಂಧಪಟ್ಟಂಥ ಪುತ್ತೂರು ಉಪವಿಭಾಗದ ಸಹಾಯಕ ನಿಬಂಧಕರ ಅಂತ ರಘು ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಅಂತ ವಿದ್ಯಾ ಎಸ್ ಅವರೇ, ಉಪಸ್ಥಿತ ಎಲ್ಲ ಸಹಕಾರಿಗಳೇ, ಎಲ್ಲ ಈ ಸಂಘದ ನಿರ್ದೇಶಕರೇ, ಸಹಕಾರಿ ಬಂಧುಗಳೇ. ಮಲ್ಲಿಗಕ್ಕ ಒಂದು ಪದವನ್ನು ಹೇಳಿದರು, ಕಲರ್ಫುಲ್ ಕಾರ್ಯಕ್ರಮ ಅಂತೇಳಿ. ಮಹಿಳೆಯರೇ ಕಲರ್ಫುಲ್, ಅದರ ಜೊತೆಯಲ್ಲಿ ಮಹಿಳಾ ವಿವಿಧೋದ್ದೇಶ ಸಂಘ ಇನ್ನೂ ಕಲರ್ಫುಲ್ ಆಗಿ ಇವತ್ತು ವಿಜೃಂಭಿಸ್ತಾ ಇದೆ. ಅಂದರೆ ಪುತ್ತೂರಿನ ಮಹಿಳೆಯರು ಯಾವ ರೀತಿಯಾಗಿ ಇವತ್ತು ಸ್ವಾಭಿಮಾನಿ ಸ್ವಾವಲಂಬಿ ಸಂಘವನ್ನು ಕಟ್ಟಿದ್ದಾರೆ ಎನ್ನುವುದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದೆ. 2025ರ ಕ್ಷಣಗಣನೆ ಆಗ್ತಾ ಇದೆ. 2025 ಒಂದು ಐತಿಹಾಸಿಕವಾದಂಥ ಒಂದು ವರ್ಷ. ರಾಣಿ ಅಬ್ಬಕ್ಕ ಹುಟ್ಟಿ 500 ವರ್ಷ ಆಯಿತು. ರಾಣಿ ಅಬ್ಬಕ್ಕನ 500ನೇ ಜನ್ಮ ಶತಾಬ್ದಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೇವೆ. ಈ ದೇಶವನ್ನು ಒಟ್ಟು ಮಾಡಿದಂಥ ಒಂದೇ ಮಾತರಮಿಗೆ 150 ವರ್ಷ. ಈ ದೇಶದಲ್ಲಿ ಹಿಂದುತ್ವದ ಆ ಒಂದು ಸಂಘಟನೆ ಮಾಡುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100ನೇ ವರ್ಷ. ಅಜಾತ ಶತ್ರು ಪದ್ಮವಿಭೂಷಣ ಡಾಕ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ಶತಾಬ್ದಿ ಕಾರ್ಯಕ್ರಮ. ಪುತ್ತೂರಿನ ವಿವಿಧೋದ್ದೇಶ ಮಹಿಳಾ ಸಂಘದ 50ನೇ ವರ್ಷ ನಾಳೆಗೆ ಮುಗಿದೋಗ್ತದೆ. ಅದರ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಕೂಡ 2025 ನಾಳೆಗೆ ಮುಗಿದೋಗ್ತದೆ. ಇಂಥ ಒಂದು ಐತಿಹಾಸಿಕವಾದಂಥ ವರ್ಷ 2025. ಆ 2025ರಲ್ಲಿ 1975ರಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ, ಈ ದೇಶ ಕತ್ತಲೆಯಲ್ಲಿದ್ದಂಥ ಸಂದರ್ಭದಲ್ಲಿ, ವ್ಯಕ್ತಿ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯದ ಹರಣ ಆದಂಥ ಸಂದರ್ಭದಲ್ಲಿ ಸ್ವಾಭಿಮಾನಿ ಮಹಿಳೆ ಇವತ್ತು ತನ್ನ ಆರ್ಥಿಕ ಚಟುವಟಿಕೆಯನ್ನು ಮಾಡಬೇಕು ಅಂತೇಳಿ ಬಹುಶಃ ಪುಷ್ಪಾಜಿ ರೈ ಅವರ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಈ ಒಂದು ಸಮಸ್ಯೆ ಇವತ್ತು 50 ಸಂವತ್ಸರಗಳನ್ನು ದಾಟಿ 51ನೇ ಸಂವತ್ಸರಕ್ಕೆ ತನ್ನದೇ ಆದಂಥ ಸಂದೇಶವನ್ನು ಕೊಡ್ತಾ ಇದೆ. 3402 ಸದಸ್ಯರನ್ನು 98 ಲಕ್ಷ ಪಾಲುಬಂಡವಾಳವನ್ನು ಹೊಂದಿ ಬಹುಶಃ ಮಹಿಳೆಯರು ಯಾವ ರೀತಿಯಾಗಿ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸಬಹುದು ಅಂತೇಳಿ ಗೌರಿ ಅಕ್ಕನ ನೇತೃತ್ವದಲ್ಲಿ ಇಂಥ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಆಗ್ತಾ ಇದೆ.
ವಿಶೇಷವಾಗಿ ನಾನು ಒಬ್ಬ ರಾಜಕಾರಣಿ, ಜನಪ್ರತಿನಿಧಿ, ಮಾಜಿ MLA ಅಂತ ಹೇಳುವುದಕ್ಕೆ ಮುಂಚೆ ನಾನು ಅಭಿಮಾನ ಪಡುವಂಥದ್ದು ನಾನು ಕೂಡ ಒಬ್ಬ ಸಹಕಾರಿ ಅಂತೇಳಿ. ನಾನು ಏನೋ ಅಪ್ಪಿತಪ್ಪಿ ರಾಜಕೀಯಕ್ಕೆ ಬಂದಿದ್ದೇನೆ ಶಶಿಕುಮಾರ್ರೆ, ಇಲ್ಲದ್ರೆ ನಾನು ಸಹಕಾರಿ ಕ್ಷೇತ್ರದಲ್ಲಿ ಇರುವವ. ಸಹಕಾರಿ ಕ್ಷೇತ್ರ ಇವತ್ತು ಸರ್ವವ್ಯಾಪಿ, ಸರ್ವಸ್ಪರ್ಶಿ, ಸರ್ವಗ್ರಾಹಿ. ಈ ದೇಶದ 65% ಜನರನ್ನು ತಲುಪಿದಂಥ ಏಕೈಕ ಸಮಸ್ಯೆ ಇದ್ದರೆ ಅದು ಸಹಕಾರಿ ಕ್ಷೇತ್ರ. ಈ ಸಮಾಜದಲ್ಲಿರುವಂಥ 61% ಮಹಿಳೆಯರು ತಮ್ಮನ್ನು ತಾವು ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದರೆ ಬಹುಶಃ ಆ ಒಂದು ತನ್ನ ಭೌಗೋಳಿಕ ವ್ಯಾಪ್ತಿಯನ್ನು ವ್ಯಾಪಿಸಿದಂಥ ಸಹಕಾರಿ ಕ್ಷೇತ್ರ ಇವತ್ತು ಜಗತ್ತು ಈ ಒಂದು ಸಹಕಾರಿ ವರ್ಷವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಸಂತೋಷ ಪಡುವಂಥದ್ದು ಜಗತ್ತಿನ ಅತಿ ದೊಡ್ಡ, ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವಂಥ 10 ಸಹಕಾರಿ ಸಂಸ್ಥೆಗಳಲ್ಲಿ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನವನ್ನು ಈ ದೇಶದ ಅಮುಲ್ ಮತ್ತು ಕ್ರಿಬ್ಕೋ ಕಂಪನಿಗಳು, ಸಹಕಾರಿ ಸಂಘಗಳು ಇವತ್ತು ಜಗತ್ತಲ್ಲಿ ಪ್ರಥಮ ಸ್ಥಾನ ಮತ್ತು 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅಮುಲ್ನಂಥ ಒಂದು ಸಂಸ್ಥೆ 90,000 ಕೋಟಿ ವ್ಯವಹಾರವನ್ನು ಮಾಡ್ತಿರುವಂಥ ಏಕೈಕ ಸಂಸ್ಥೆ ಇಡೀ ಜಗತ್ತಲ್ಲಿದ್ದರೆ ಅದು ಭಾರತದ ಅಮುಲ್. ಸಹಕಾರಿ ಕ್ಷೇತ್ರದಲ್ಲಿ ರೈತರಿಗೆ ಗೊಬ್ಬರ ಕೊಡುವಂಥ ಕ್ರಿಬ್ಕೋ 41,000 ಕೋಟಿ ವ್ಯವಹಾರವನ್ನು ಮಾಡ್ತಿರುವಂಥ ಸಂಸ್ಥೆ ಇದ್ದರೆ ಅದು ಈ ದೇಶದ ಆ ಒಂದು ಪ್ರತಿಷ್ಠಿತ ನಮ್ಮ ರಸಗೊಬ್ಬರ ಕಾರ್ಖಾನೆಯ ಕ್ರಿಬ್ಕೋ ಸಹಕಾರಿ ಸಂಸ್ಥೆ. ಈ ರೀತಿಯಾಗಿ ಭಾರತದಲ್ಲಿ ಸುಮಾರು 20 ಥರದ ಸಹಕಾರಿ ಸಂಘಗಳಿದೆ. ನಾನು ಕಂಡುಕೊಂಡ ಹಾಗೆ ಸುಮಾರು 8,44,000 ಈ 20 ಥರದ ಸಹಕಾರಿ ಸಂಸ್ಥೆಗಳು ಇವತ್ತಿಲ್ಲಿ ಅಸ್ತಿತ್ವದಲ್ಲಿದ್ದು ಸುಮಾರು 8 ಟ್ರಿಲಿಯನ್ ಇವತ್ತು ವ್ಯವಹಾರವನ್ನು ಮಾಡ್ತಾ ಇದೆ. ಈ ಸಹಕಾರಿ ಕ್ಷೇತ್ರ ಈ ಹಂತಕ್ಕೆ ಬೆಳೀಲಿಕ್ಕೆ ಕಾರಣ ಈ ದೇಶದ ಮಣ್ಣಿನ ಗುಣ, ಸಹಕಾರಿ ಮನೋಭಾವನೆ, ಆ ಪ್ರೀತಿ ವಿಶ್ವಾಸದ ಸಹಬಾಳ್ವೆಯ ಜೀವನ ಇಲ್ಲಿಯ ಜನರಿಗೆ ತಾವು ಸ್ವಾಭಿಮಾನಿಗಳಾಗಿ ಬೆಳೀಬೇಕು ಎನ್ನುವಂಥ ಒಂದು ಸಂದೇಶವನ್ನು ಕೊಡ್ತದೆ. ಬಹುಶಃ ನಾನು ಕಂಡುಕೊಂಡ ಹಾಗೆ ಈ ದೇಶದಲ್ಲಿ ಸಹಕಾರಿ ತತ್ವ, ಸಹಕಾರಿ ವಿಚಾರ ಇಡೀ ದೇಶದ ಆ ಒಂದು ಸಹಕಾರಿ ಸಂಘ ನಮ್ಮ ಕರ್ನಾಟಕದಿಂದಲೇ ಈಗಿನ ಗದಗದ ಕಣಗಿನ ಹಾಲದಿಂದ ಆರಂಭ ಆಯಿತು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಸಂಘ ನಾವು ಕೂತಂತ ಈ ಟೌನ್ ಬ್ಯಾಂಕಿನ ಆವರಣದಿಂದ ಮೊಳಹಳ್ಳಿ ಶಿವರಾಯರು ಸುಮಾರು 117-18 ವರ್ಷದ ಹಿಂದೆ ಆರಂಭ ಮಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವು ಸಹಕಾರಿ ಕಾಶಿ ಅಂತ ಹೇಳ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿಗಳು ಹೇಗಿದ್ದಾರೆ ಅಂತೇಳಿ ನೋಡಬೇಕಿದ್ರೆ ಯಾವುದೋ ಒಂದು ಮನೆಗೆ ಹೋಗಿ ನೋಡುವಂಥ ಅವಶ್ಯಕತೆ ಇಲ್ಲ. ಒಂದು ಸಹಕಾರಿ ಸಂಘಕ್ಕೆ ಹೋಗಿ ನೋಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಹೇಗಿದ್ದಾರೆ ಅಂತೇಳಿ ಇವತ್ತು ಜಗತ್ತಿನ ಜನ ನೋಡ್ಬೋದು. ಒಂದು ಏನು ತಟ್ಟೆಯಲ್ಲಿರುವಂಥ ಅನ್ನವನ್ನು ನೋಡಬೇಕಿದ್ರೆ ಒಂದು ಅಗಳು ಅನ್ನ ನೋಡಿದರೆ ತಾಯಿಂದರು ಸಾಕಾಗ್ತದೆ, ಅದು ಬೆಂದಿದೆ ಇಲ್ವಾ ಅಂತೇಳಿ, ಸರಿಯಲ್ಲ? ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಸಂಘದ ಒಬ್ಬ ನಿರ್ದೇಶಕ, ಒಬ್ಬ ಅಧ್ಯಕ್ಷ ಹೇಗಿದ್ದಾನೆ ಅಂತ ನೋಡಿದರೆ ಇಡೀ ಜಿಲ್ಲೆ ಹೇಗಿದೆ ಅಂತೇಳಿ ಈ ಆರ್ಥಿಕ ವ್ಯವಸ್ಥೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಹುಶಃ ಇವತ್ತು ಈ ದೇಶದ ಜನ ಇವತ್ತು ಅಳತೆ ಮಾಡುವಂಥ ಸಂಗತಿಯನ್ನು ಮಾಡ್ಬೋದು. ಈ ರೀತಿಯಾಗಿ ಇವತ್ತು ಸಹಕಾರಿ ಸಂಘಗಳು ನಮ್ಮಲ್ಲಿ ಬೆಳೆದಿದೆ. ಇವತ್ತು ಈ ದೇಶದ ಪ್ರಧಾನಿಯವರು ವಿಶೇಷವಾಗಿ ಪ್ರಥಮ ಬಾರಿಗೆ ಈ ದೇಶದಲ್ಲಿ ಒಂದು ಸಹಕಾರಿ ಇಲಾಖೆಯನ್ನು ತರ್ತಾರೆ. ಸ್ವಾತಂತ್ರ್ಯ ಬಂದು 70 ವರ್ಷದಲ್ಲಿ ಕೇಂದ್ರದಲ್ಲಿ ಸಹಕಾರಿ ಇಲಾಖೆ ಇರಲಿಲ್ಲ, ರಾಜ್ಯದಲ್ಲಿ ಆ ಸಹಕಾರಿ ಇಲಾಖೆಗಳು ಇದ್ದು. ಆದರೆ ಕೇಂದ್ರದಲ್ಲಿ ಕೂಡ ಆ ಒಂದು ಸಹಕಾರ ಇಲಾಖೆ ಬೇಕು ಅಂತೇಳಿ ಈ ದೇಶದ ಗೃಹ ಸಚಿವರಂತ ಅಮಿತ್ ಶಾ ಅವರನ್ನು ಸಹಕಾರ ಇಲಾಖೆಯ ಸಚಿವರನ್ನಾಗಿ ಮಾಡ್ತಾರೆ. ಅಲ್ಲಿಂದ ಇವತ್ತು ಹೊಸ ಚೈತನ್ಯವನ್ನು ಈ ದೇಶದಲ್ಲಿ ಸಹಕಾರಿ ಇಲಾಖೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಿಯವರೊಂದು ಉಲ್ಲೇಖ ಮಾಡ್ತಾರೆ, ತಾಯಂದಿರನ್ನು ಉಲ್ಲೇಖ ಮಾಡ್ತಾರೆ. ಭಾರತದ ಸಹಕಾರಿ ವಲಯವು ತುಂಬ ಕ್ರಿಯಾಶೀಲವಾಗಿದ್ದು ಅರ್ಹ ಜನರ ಜೀವನವನ್ನು ಪರಿವರ್ತನೆ ಮಾಡ್ತದೆ.
ಜಗತ್ತಿನ 4ನೇ ಸಹಕಾರಿ ಸಂಘಗಳಲ್ಲಿ ಒಂದು ಭಾರತದಲ್ಲಿದೆ. ಭಾರತವು ಮಹಿಳಾ ನೇತೃತ್ವದ ಅಭಿವೃದ್ಧಿಯ ಯಶಸ್ಸನ್ನು ನೋಡುತ್ತಿದೆ. ನಾವು ಇದರ ಬಗ್ಗೆ ಸಮಗ್ರವಾಗಿ ಗಮನ ಹರಿಸುತ್ತಿದ್ದೇವೆ. ಸಹಕಾರ ವಲಯದಲ್ಲಿ ಮಹಿಳೆಯರು ಸಹ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅಂತೇಳಿ ಈ ದೇಶದ ಪ್ರಧಾನಿಯವರು ಬಹುಶಃ ಪುತ್ತೂರಿನ ವಿವಿಧೋದ್ದೇಶ ಮಹಿಳಾ ಸಂಘವನ್ನು ನೋಡಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನೋ ಅಂತ ಗೊತ್ತಿಲ್ಲ ಗೌರಿ ಅಕ್ಕ. ಅಂದರೆ ಮಹಿಳೆಯರು ಈ ದೇಶದ ಸಹಕಾರಿ ವಿಚಾರದಲ್ಲಿ ಸಹಕಾರಿ ಸಂಘಗಳ ಒಟ್ಟಿಗೆ ಮಹತ್ವದ ಪಾತ್ರವನ್ನು ವಹಿಸ್ತಾರೆ ಅಂತೇಳಿ ಈ ದೇಶದ ಪ್ರಧಾನಿಯವರು ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಸಹಕಾರಿ ತತ್ವ ಯಾಕೆ ಬೆಳೆಯಿತು? ಸಹಕಾರಿ ತತ್ವವೇ ನಾನು ನಿನಗಾಗಿ, ನೀನು ನನಗಾಗಿ, ಎಲ್ಲರೂ ಎಲ್ಲರಿಗಾಗಿ ಎನ್ನುವಂಥ ಒಂದು ತತ್ವ. ನಾವೆಲ್ಲರೂ ಈ ದೇಶಕ್ಕಾಗಿ ಇರಬೇಕು. ಆ ದೇಶದ ಉದ್ಧಾರ, ದೇಶದ ಆರ್ಥಿಕತೆ ಪ್ರತಿಯೊಬ್ಬ ಮಹಿಳೆಯಿಂದ ಆಗಬೇಕು ಎನ್ನುವಂಥ ಉದ್ದೇಶದಿಂದ ಇವತ್ತು ಈ ಒಂದು ಸಹಕಾರಿ ತತ್ವ ಆರಂಭ ಆಗಿದೆ. ಸರ್ಕಾರ ಮಾಡದ್ದನ್ನು ಸಹಕಾರಿಗಳು ಇವತ್ತು ಮಾಡಿ ತೋರಿಸಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ನಾವೆಲ್ಲ ಬಹಳ ಆಪತ್ತಲ್ಲಿದ್ದೆವು. ನಾವು ಬದುಕ್ತೇವೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ಕೊರೋನಾ ಸಂದರ್ಭದಲ್ಲಿ ನಾನು ಕಂಡುಕೊಂಡಾಗೆ ನಮ್ಮ ಉಪ್ಪಿನಂಗಡಿ CA ಬ್ಯಾಂಕಿನ ಅಧ್ಯಕ್ಷರಿದ್ದಾರೆ, ನಮ್ಮ ಗೌರಿ ಅಕ್ಕನವರಿದ್ದಾರೆ, ಒಂದು ಹಾಲು ಉತ್ಪಾದಕರ ಸಹಕಾರಿ ಸಂಘ ಪಾಣಾಜೆ ಇದೆ. ಇವರು ಎಲ್ಲರೂ ಮೊದಲು ಯೋಚನೆ ಮಾಡಿದ್ದು ನಮ್ಮ ಸದಸ್ಯರಿಗೆ ಇವತ್ತು ಆಹಾರ ಸಾಮಗ್ರಿಗಳನ್ನು ಕೊಡಬೇಕು ಅಂತೇಳಿ ಹಿಂದೆ ಮುಂದೆ ನೋಡದೆ ಇವತ್ತು ಆ ಕಿಟ್ಟನ್ನು ಕೊಡುವಂಥ ಕೆಲಸ ಪ್ರಥಮ ಬಾರಿಗೆ ಬಹುಶಃ ಆ ಸಹಕಾರಿ ಸಂಘಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದೆ, ಅದು ಪುತ್ತೂರಿನಲ್ಲಿ ಮಾಡಿದೆ. ಇವತ್ತು ಯಾವುದೋ ಒಂದು ಸಾಲ ಕೊಡೋದು ಮಾತ್ರ ನಮ್ಮ ಉದ್ದೇಶ ಅಲ್ಲ, ಅವನಿಗೆ ಬದುಕು ನೀಡುವ ಕೆಲಸವನ್ನು ಇವತ್ತು ಸಹಕಾರಿ ಸಂಘಗಳು ಮಾಡ್ತವೆ. ಆ ಬದುಕು ನೀಡುವ ಒಟ್ಟಿಗೆ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತವೆ. ಆ ಮುಖಾಂತರ ಇವತ್ತು ನಮ್ಮಲ್ಲಿ ಒಂದು ಪರಿವರ್ತನೆ ಆಗಿದೆ. ನಾನು ಬೆಳಿಗ್ಗೆ ಹೊತ್ತು ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಹೋಗಿದ್ದೆ. ಮ್ಯಾನೇಜರಲ್ಲಿ ಒಂದು ಅರ್ಧ ಗಂಟೆ ಮಾತಾಡುವಾಗ ಅವ್ರು ಹೇಳಿದರು, ಸರ್ ನಾನು ಬೇರೆ ಬೇರೆ ಕಡೆ ದೇಶದ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡಿದ್ದೇನೆ, ಆದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನ್ಯಾಷನಲೈಸ್ ಬ್ಯಾಂಕಿನವರಿಗೆ ಕೆಲಸ ಮಾಡೋದು ಕಷ್ಟ ಅಂತ ಹೇಳಿದರು. ಯಾಕೆ ಅಂತ ಕೇಳಿದೆ. ನಮಗೆ ಇಲ್ಲಿ ಸಹಕಾರಿ ಸಂಘದವರು ಕೊಡುವಂಥ ಕೃಷಿ ಸಾಲ ಬಹುಶಃ ಸಹಕಾರಿ ಕ್ಷೇತ್ರಕ್ಕೆ ಅವರು ಕೊಡುವಂಥ ಒತ್ತು ಬಹುಶಃ ನಮ್ಮಿಂದ ನಮ್ಮ ಟಾರ್ಗೆಟ್ ರೀಚ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರು. ಅಂದರೆ ಇವತ್ತು ಒಂದು ಕೇಂದ್ರ ಸರ್ಕಾರ ನಡೆಸುವಂಥ ಆ ಕೇಂದ್ರ ಸರ್ಕಾರದ ಸ್ವಾಮಿತ್ವದ ಬ್ಯಾಂಕುಗಳಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಇವತ್ತು ಆ ಸಹಕಾರಿ ಕ್ಷೇತ್ರದ ಸಹಕಾರಿ ಸಂಘಗಳು ಜನರ ಎಲ್ಲ ಬೇಕುಗಳನ್ನು ಇವತ್ತು ಪೂರೈಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರ ವಿಶೇಷವಾಗಿ ಸಹಕಾರ ರಂಗಕ್ಕೆ ಒತ್ತು ಕೊಟ್ಟು ಇವತ್ತು 300 ಸೇವೆಗಳನ್ನು, ಸೇವಾ ಕೇಂದ್ರಗಳನ್ನು ಇವತ್ತು ಸಹಕಾರಿ ಸಂಘದ ಮುಖಾಂತರ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇವತ್ತು ಕಾಮನ್ ಸಾಫ್ಟ್ವೇರ್ ಅನ್ನು ತಂದಿದೆ. ಇಡೀ ದೇಶದಲ್ಲಿ ಏಕೀಕೃತ ಒಂದು ಆ ಸಹಕಾರಿ ವ್ಯವಸ್ಥೆ ಇರಬೇಕು ಅಂತೇಳಿ ಕೇಂದ್ರ ಸರ್ಕಾರ ಒಂದು ಕಾನೂನನ್ನೇ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದೆ. ಹೀಗೆ 10 ಹಲವು ವಿಚಾರಗಳಿಗೆ ಒತ್ತು ಕೊಟ್ಟು ಕೇಂದ್ರ ಸರ್ಕಾರ ಕೂಡ ಇವತ್ತು ವಿಶೇಷವಾದಂಥ ಒತ್ತನ್ನು ಕೊಟ್ಟು ಈ ದೇಶದ ಪ್ರಧಾನಿಯವರು ಸಹಕಾರಿ ಕ್ಷೇತ್ರವನ್ನು ಬಲಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಬಹುಶಃ ನಾನು ಸಹಕಾರಿ ಚಳುವಳಿ, ಸಹಕಾರಿ ಸಂಘಗಳು ಗುಜರಾತಿನಿಂದ ಆರಂಭ ಆದವು. ಅದು ಬಹುಶಃ ನಮ್ಮ ದೇಶದ ಪ್ರಧಾನಿಗೆ ಇವತ್ತು ಪ್ರೇರಣೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮಲ್ಲಿರುವಂಥ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಇರ್ಬೋದು, ಇಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಬಹುಶಃ ಎಷ್ಟು ಚೆನ್ನಾಗಿ ನಡೀತದೆ ಅಂದರೆ ಬಹುಶಃ ನಮಗೆ ಅಲ್ಲಿ ಹೋಗಿ ನೋಡಿದರೆ ಗೊತ್ತಾಗ್ತದೆ. ಆ ಮಹಿಳೆಯರು ಬೆಳಿಗ್ಗೆ ತಂದು ಹಾಲು ಹಾಕುವಂಥದ್ದು, ಅವರೇ ಎಲ್ಲ ಕೆಲಸವನ್ನು ಮಾಡುವಂಥದ್ದು, ಎಲ್ಲವೂ ಮಹಿಳೆಯರೇ ನಿರ್ವಹಿಸುವಂಥ ಸಹಕಾರಿ ಸಂಘಗಳು ಇವತ್ತು ಬಹಳಷ್ಟು ಅಚ್ಚುಕಟ್ಟಾಗಿ ಇವತ್ತು ಸ್ವಾವಲಂಬನೆಯ ಒಟ್ಟಿಗೆ ಆರ್ಥಿಕ ನೆರವನ್ನು ಕೂಡ ಕೊಡುವಂಥ ಕೆಲಸ ಈ ಭಾಗದಲ್ಲಿ ಆಗ್ತಾ ಇದೆ. ಇವತ್ತು ಈ ಒಂದು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ 50 ವರ್ಷಗಳ ಸಾರ್ಥಕ ಸೇವೆಯನ್ನು ಮುಗಿಸಿ ಇನ್ನು 75ರ ಅಮೃತ ಮಹೋತ್ಸವಕ್ಕೆ ಕಾಲಿಡ್ತಾ ಇದೆ. ಇನ್ನು 25 ವರ್ಷ ಇವರಿಗೆ ಸವಾಲಿನ ವರ್ಷಗಳು. ನಾಗಾಲೋಟದಿಂದ ನಾಗರಿಕತೆ, ನಾಗಾಲೋಟದಿಂದ ವೈಜ್ಞಾನಿಕತೆ, ನಾಗಾಲೋಟದಿಂದ IT BT ಬೆಳೆಯುತ್ತಿರುವಂಥ ಸಂದರ್ಭದಲ್ಲಿ ಜನರ ಆ ಒಂದು ಆರ್ಥಿಕತೆ ಕೂಡ ಅದೇ ರೀತಿ ಬೆಳೀತಾ ಇದೆ.
ಇವರು ಬಹುಶಃ ಪುತ್ತೂರು ತಾಲೂಕಿನಿಂದ ಇನ್ನೊಂದು ಹೆಜ್ಜೆ ಇನ್ನೊಂದು ತಾಲೂಕಿಗೆ ಇಡುವಂಥ ಸಂದರ್ಭದಲ್ಲಿ 10 ಸವಾಲುಗಳು ಬರ್ಬೋದು. ಆ ಎಲ್ಲ ಸವಾಲುಗಳನ್ನು ಮುಂದಿಟ್ಟುಕೊಂಡು ಬಹುಶಃ ಈ ಒಂದು ಸಹಕಾರಿ ಸಂಸ್ಥೆ ಜಿಲ್ಲಾ ಮಟ್ಟದಲ್ಲಿ ಬೆಳೆದಾಗ ಬಹುಶಃ ಇಡೀ ರಾಜ್ಯಕ್ಕೆ ಪುತ್ತೂರಿನ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ ಎಂಥದ್ದು ಅಂತೇಳಿ ತೋರಿಸಿಕೊಡುವಂಥ ಕೆಲಸ ಇಲ್ಲಿ ಕೂತಂಥ ಎಲ್ಲ ತಾಯಂದಿರದು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮೊನ್ನೆ ಮಹಾಸಭೆಗೆ ನಾನು ಕೂಡ ಬಂದಿದ್ದೆ. ಬಹುಶಃ ಮಹಾಸಭೆಯಲ್ಲಿ ಸೇರಿದಂಥ ಜನ ನೋಡಿದರೆ ಬಹುಶಃ ನಮಗೆ ಆಶ್ಚರ್ಯ, ಒಂದು ಪತ್ತಿನ ಸಹಕಾರಿ ಸಂಘದಲ್ಲಿ ಎಷ್ಟು ಜನ ಸೇರುವುದಿಲ್ಲ, ಆದರೆ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘದ ಜನರಲ್ ಬಾಡಿಗೆ ಇಷ್ಟು ಜನ ಬರ್ತಾರಂದರೆ ನಿಮಗೆ ಇದರೊಟ್ಟಿಗೆ ಇರುವಂಥ ಒಡನಾಟ ಮತ್ತು ಇದರೊಟ್ಟಿಗೆ ಇರುವಂಥ ನಿಮ್ಮ ಆ ವ್ಯವಹಾರ ಇವತ್ತು ಮತ್ತೊಮ್ಮೆ ನಮಗೆ ಎದ್ದು ಕಾಣ್ತಾ ಇದೆ. ಇಂಥ ಒಂದು ಸುವರ್ಣ ಮಹೋತ್ಸವದ ಶುಭ ಸಂದರ್ಭದಲ್ಲಿ 10 ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೀರಿ. ಅದೇ ನಿಮ್ಮ ಇವರು ಹೇಳಿದರು 10 ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅಲ್ಲಿ ಕಾರ್ಯಕ್ರಮ ನಿರ್ವಹಣೆ ಮಾಡುವವರು ಹೇಳಿದರು ನಾವು ಏನೇನು ಮಾಡ್ತಾ ಇದ್ದೇವೆ ಅಂತೇಳಿ. ರೇಷನ್ ಕೊಡ್ತಾ ಇದ್ದೇವೆ, ಜವಳಿ ಶಾಪ್ ಇದೆ, ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ತಾವು ಮಾಡ್ತಾ ಇದ್ದೀರಿ ಅಂತೇಳಿ. ಇನ್ನೂ ಒಂದು 10 ಕ್ಷೇತ್ರಕ್ಕೆ ನಾವು ಏನೋ ಮುಂದಡಿ ಇಡುವಂಥ ಕೆಲಸವನ್ನು ಮಾಡಬೇಕು. ಕೇವಲ ನಾವು ಇಷ್ಟರಲ್ಲೇ ತೃಪ್ತಿ ಪಡಬಾರ್ದು. ಇವತ್ತೊಂದು ಸಹಕಾರಿ ಸಂಘ ಹುಟ್ಟಿನಿಂದ ಚಟ್ಟದವರೆಗೆ ಅಂತ ನಾನು ಯಾವಾಗಲೂ ಹೇಳೋದುಂಟು. ಇವತ್ತು ಸ್ಮಶಾನಕ್ಕೆ ಒಬ್ಬ ಸದಸ್ಯ ಹೋಗಬೇಕಿದ್ದರೂ ಇವ್ರದ್ದೇ ಬಾಕ್ಸಲ್ಲಿ ಅವನನ್ನು ಸ್ವರ್ಗಕ್ಕೆ ಕಳಿಸುವಂಥ ಕೆಲಸವನ್ನು ಕೂಡ ಸಹಕಾರಿ ಸಂಘಗಳು ಮಾಡ್ತವೆ. ಹುಟ್ಟಿದಾಗ ಅವನಿಗೆ ತೊಟ್ಟಿಲು ಕೊಡುವ ಕೆಲಸವನ್ನು ಕೂಡ ಸಹಕಾರಿ ಸಂಘಗಳೇ ಮಾಡ್ತವೆ. ಈ ರೀತಿಯಾಗಿ ನಮ್ಮ ಯೋಚನೆಗಳು ಇರಬೇಕು ಅಂತೇಳಿ ಹೀಗೆ ಒಂದು ಆರ್ಥಿಕ ಶಿಸ್ತನ್ನು ಅಳವಡಿಸಿಕೊಂಡು ನಿರಂತರ 17 ವರ್ಷದಿಂದ ಎ ಗ್ರೇಡನ್ನು ಪಡೆದು ಈ ಸಹಕಾರಿ ಸಂಸ್ಥೆ ಭಾಳಷ್ಟು ಎತ್ತರಕ್ಕೆ ಹೋಗಿದೆ. ಭಾಳಷ್ಟು ಹಿರಿಯರು ಉಲ್ಲೇಖ ಮಾಡಿದರು. ಪುಷ್ಪಾ ಜೆ ರೈ ಅವರು, ಸವಿತಕ್ಕನವರು, ಇಂಥ ಹಲವಾರು ಮಹಿಳೆಯರು ಆಗಿನ ಕಾಲದಲ್ಲಿ ಸ್ವಾಭಿಮಾನದಿಂದ ಈ ಒಂದು ಸಂಘವನ್ನು ಕಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ನಮ್ಮ ಯುವ ಪೀಳಿಗೆಗೆ ಭಾಳಷ್ಟು ಜವಾಬ್ದಾರಿ ಇದೆ. ಎಲ್ಲ ಯುವತಿಯರು ಹೆಚ್ಚು ಹೆಚ್ಚು ಈ ಸಂಘದಲ್ಲಿ ಸದಸ್ಯರಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಬೆಳೆಸುವಂಥ ಕೆಲಸ ಮಾಡಬೇಕು. ನನ್ನ ಸನ್ಮಿತ್ರ ಮನೋಹರ್ ಕೂಡ ಇದ್ದಾರೆ, ನನ್ನ ಏನು ಕ್ಲಾಸ್ಮೇಟ್ ಅವರು. ಇದರಲ್ಲಿ ಬಹುಶಃ ಡಿಗ್ರಿ ಆದ ತಕ್ಷಣ ಇಲ್ಲಿ ಬಂದು ಮಹಿಳಾ ಸೊಸೈಟಿಯಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಆಗಿದ್ದರು. ಅವರು ಬಿಕಾಮ್ ಮಾಡಿ ಬಂದದ್ದು ನೇರ ಇಲ್ಲಿಗೆ ತುಂಬ ವರ್ಷ ಇಲ್ಲಿ ಸೇವೆ ಮಾಡಿದ್ದಾರೆ. ಅಂತ 10 ಜನರ ಸೇವೆಯನ್ನು ಕೂಡ ಸ್ಮರಿಸ್ತಾ ಆ ಮಾಲಿಂಗೇಶ್ವರ ದೇವರು ಇನ್ನಷ್ಟು ಈ ಒಂದು ಸಂಘವನ್ನು ಬೆಳೆಸಲಿಕ್ಕೆ ಗೌರಿಯಕ್ಕ ಹಾಗೂ ಅವರ ಎಲ್ಲ ನಿರ್ದೇಶಕ ಮಂಡಳಿಗೆ ಅನುಗ್ರಹವನ್ನು ಕರುಣಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಬೇಡ್ತಾ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ವಂದಿಸಿ ಜೈ ಸಾಕಾರ. ಮನಸ್ಸು ದೊಡ್ಡದಿರಲಿ, ಕನಸು ಗಟ್ಟಿಯಾಗಿರಲಿ. ಅಡಚಣೆಗಳು ಬಂದಾಗ ನಗುತ್ತಾ ಎದುರಿಸು. ನೆಲೆಸಿರುವಂತಹ ಧೈರ್ಯವೇ ಯಶಸ್ಸಿನ ದಾರಿ ಎಂಬುದನ್ನು ತಿಳಿಸಿದ ಶ್ರೀಯುತ ಸಂಜೀವ ಮಠಂದೂರು ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ಇನ್ನು ಮುಂದೆ ಈ ದಿವ್ಯ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ ಸುವರ್ಣ ನಗದು ವಿತರಣೆ. ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಸುವರ್ಣ ಮಹೋತ್ಸವದ ಅಂಗವಾಗಿ ಸುವರ್ಣ ನಗದು ವಿತರಣಾ ಕಾರ್ಯಕ್ರಮವನ್ನು ಈ ಸಂದರ್ಭ ನಾವು ಹಮ್ಮಿಕೊಂಡಿರುತ್ತೇವೆ. ಈ ಯೋಜನೆಯ ಬಗ್ಗೆ ತಿಳಿಸುವುದಾದರೆ ರೂಪಾಯಿ 1 ಲಕ್ಷ ಮತ್ತು ಅಧಿಕ ಯೋಜನೆಯ ಬಗ್ಗೆ ಠೇವಣಿಗಳನ್ನು ಸಂಘದಲ್ಲಿ ಇಡುವುದರಿಂದ %10 ಬಡ್ಡಿಯನ್ನು ವಾರ್ಷಿಕವಾಗಿ ನೀಡಲಾಗ್ತಾ ಇದೆ. ಇದು ಜನವರಿ 1, 2026ರಿಂದ ಡಿಸೆಂಬರ್ 30, 2026ರವರೆಗೆ ಇರುವಂತಹ ವಿಶೇಷ ಠೇವಣಿ ಯೋಜನೆ. ಈ ಯೋಜನೆಯ ಬಗ್ಗೆ ನಗದು ಪತ್ರವನ್ನು ಪ್ರಥಮವಾಗಿ ನಮ್ಮ ಸಂಘಕ್ಕೆ ನೀಡಿರುವವರು ಸುಮಾರು 32 ವರ್ಷಗಳ ಕಾಲ ನಮ್ಮ ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದ ಶ್ರೀಯುತ ಮನೋಹರ್ ಕೆವಿ ಇವರ ಧರ್ಮಪತ್ನಿ ಶ್ರೀಮತಿ ಪ್ರಫುಲ್ಲಾ ಎಂ ನಾಯ್ಕ್ ಅವರು ವೇದಿಕೆಗೆ ಆಗಮಿಸುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶ್ರೀಯುತ ಮನೋಹರ್ ಕೆವಿ ಅವರ ಜೊತೆಗೆ ಶ್ರೀಮತಿ ಅವರ ಧರ್ಮಪತ್ನಿ ಪ್ರಫುಲ್ಲಾ ಎಂ ನಾಯ್ಕ್ ಕೂಡ ವೇದಿಕೆಗೆ ಆಗಮಿಸುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈ ಸಂದರ್ಭ ನಗದು ಪತ್ರದ ವಿತರಣೆಯನ್ನು ಶ್ರೀಯುತ ಕೃಷ್ಣಕುಮಾರ್ ರೈ ಕೆದಂಬಾಡಿ ಅವರು ವಿತರಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ರೂಪಾಯಿ 1,00,000ಕ್ಕಿಂತ ಅಧಿಕವಾಗಿ ಠೇವಣಿಯನ್ನು ಸಂಘದಲ್ಲಿ ಇಡುವುದರಿಂದ 10% ಬಡ್ಡಿಯನ್ನು ವಾರ್ಷಿಕವಾಗಿ ಫಲಾನುಭವಿಗಳಿಗೆ ನೀಡಲಾಗ್ತಾ ಇದೆ. ಈ ಯೋಜನೆ ಜನವರಿ 1, 2026ರಿಂದ ಡಿಸೆಂಬರ್ 31, 2026ರವರೆಗೆ ಸುವರ್ಣ ಮಹೋತ್ಸವದ ಅಂಗವಾಗಿ ಸಂಘದಲ್ಲಿ ಈ ಠೇವಣಿಯನ್ನು ಇಡಬಹುದು. ಈ ಸಂದರ್ಭ ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಈ ಸುವರ್ಣ ಮಹೋತ್ಸವದ ಅಂಗವಾಗಿ ಸಂಸ್ಥೆಯಲ್ಲಿ ಸುಮಾರು 32 ವರ್ಷಗಳ ಕಾಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿರುವಂತಹ ಶ್ರೀಯುತ ಮನೋಹರ್ ಕೆವಿ ಅವರನ್ನು ಮತ್ತೊಮ್ಮೆ ವೇದಿಕೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಸುವರ್ಣ ಮಹೋತ್ಸವದ ಅಂಗವಾಗಿ ಶ್ರೀಯುತರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸುವಂತೆ ಸಂಘದ ನಿರ್ದೇಶಕರು ಸಹಕರಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಅತಿಥಿ ಗಣ್ಯರು ಶ್ರೀಯುತರಿಗೆ ಗೌರವವನ್ನು ಅರ್ಪಿಸಿ ಶುಭ ಹಾರೈಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿರುವಂತಹ ಶ್ರೀಯುತ ಮನೋಹರ್ ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಸುವರ್ಣ ನಗದು ವಿತರಣೆಯನ್ನು ಮಾಡಿರುವಂತಹ ಪುತ್ತೂರು ತಾಲೂಕು ಕೃಷಿ ಉತ್ಪನ್ನ ಸಹಕಾರ ಸಂಘ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಕೃಷ್ಣಕುಮಾರ್ ರೈ ಕೆದಂಬಾಡಿಗುತ್ತು ಅವರು ಈ ಶುಭ ಸಂದರ್ಭದಲ್ಲಿ ತಮ್ಮ ಹಿತವಚನವನ್ನು ನಮ್ಮ ಮುಂದೆ ಆಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಸುಂದರ ಸಮಾರಂಭದ ಈ ವೇದಿಕೆಯಲ್ಲಿರುವ ನಮ್ಮ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷರು ಆಗಿರುವಂಥ ಗೌರಿ ಬನ್ನೂರವರೇ, ಹಾಗೆಯೇ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿರುವಂಥ ಶಶಿಕುಮಾರ್ ಬಾಲಿಯುಟ್ರವರೇ, ನಮ್ಮ ರಾಜ್ಯ ಸಹಕಾರಿ ಪ್ರಕೋಷ್ಠದ ಅಧ್ಯಕ್ಷರು ಸಂಚಾಲಕರು ಹಾಗೂ ನಮ್ಮ ಮಾಜಿ ಶಾಸಕರಾಗಿರುವಂಥ ಸಂಜೀವ್ ಮಠಂದೂರವರೇ, ಹಾಗೆ ನಮ್ಮ ಮಾಜಿ ಶಾಸಕರಾಗಿರುವಂಥ ನಮ್ಮ ಹಿರಿಯರು ಮಲ್ಲಿಕಾ ಪ್ರಸಾದ್ರವರೇ, PLD ಬ್ಯಾಂಕಿನ ಟೌನ್ ಬ್ಯಾಂಕಿನ ಅಧ್ಯಕ್ಷರಾಗಿರುವಂಥ ಕಿಶೋರ್ ಕೊಳತ್ತಾಯರವರೇ, ಹಾಗೆ ನಮ್ಮ ಸಹಾಯಕ ನಿಬಂಧಕರಾಗಿರುವಂಥ ರಘುರವರೇ, ಹಾಗೂ ನಮ್ಮ ಮಹಿಳಾ CO ಸಹಕಾರಿ ಸಂಘದ CO ಆಗಿರುವಂಥ ವಿದ್ಯಾರವರೇ, ಹಾಗೂ ಇಲ್ಲಿ ವೇದಿಕೆ ಇರುವಂಥ ಅದು ಮುಂಭಾಗದಲ್ಲಿರುವಂಥ ಎಲ್ಲ ಸಹಕಾರಿ ಬಂಧುಗಳೇ ಹಾಗೂ ಅಧ್ಯಕ್ಷರುಗಳೇ, ನಿರ್ದೇಶಕರುಗಳೇ ಹಾಗೂ ಇತರ ಜವಾಬ್ದಾರಿ ಇರುವಂಥ ಎಲ್ಲ ನಮ್ಮ ಬಂಧುಗಳೇ, ಹಾಗೆ ಇವತ್ತು ಮಹಿಳಾ ಸಹಕಾರಿ ಸಂಘವು ಒಂದು ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಆಚರಣೆಯನ್ನು ಮಾಡಬೇಕಿದ್ದರೂ ಅವತ್ತು ನಮ್ಮ ಹಿರಿಯವರು ಸ್ಥಾಪನೆ ಮಾಡಿದಂಥ ಈ ಸಂಘವು ಇವತ್ತು ಸುವರ್ಣ ಮಹೋತ್ಸವವನ್ನು ಆಚರಿಸುವಲ್ಲಿವರೆಗೆ ಮುಟ್ಟಿದೆ. ಆದರೆ ಅದರ ಮಧ್ಯದಲ್ಲಿ ಎಷ್ಟೋ ಏಳುಬೀಳುಗಳಿದೆ. ಆ ಏಳುಬೀಳುಗಳನ್ನು ಕೂಡ ನಾವು ನಮ್ಮ ಈಗಿನ ಅಧ್ಯಕ್ಷರು ಕೆಲವು ಸಂದರ್ಭದಲ್ಲಿ ತುಂಬ ಕಷ್ಟ ಬಂದಾಗ ಅವರು ಕೆಲವು ನಮ್ಮ ಹಿರಿಯವರ ಅಥವಾ ಕೆಲವು ಸಂಘಗಳ ಅಧ್ಯಕ್ಷರುಗಳ ಅಥವಾ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಕೂಡ ಆ ಕಷ್ಟದ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ಅಭಿಪ್ರಾಯವನ್ನು ತಗೊಂಡು ಕೂಡ ಈ ಸಂಘವನ್ನು ಮುನ್ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದನ್ನು ನಾನು ಕಂಡಿದ್ದೇನೆ. ಅದೇ ರೀತಿ ಅವರ ನಿರ್ದೇಶಕರು ಸೇರಿಕೊಂಡು ಹಾಗೂ ಹೀಗಿರುವ ಆಡಳಿತ ಮಂಡಳಿ ಕೂಡ ಈ ಸುವರ್ಣ ಮಹೋತ್ಸವವನ್ನು ಆಚರಿಸುವಂಥ ಕಾರ್ಯಕ್ರಮವನ್ನು
ನಡೆಸುವಂಥ ಭಾಗ್ಯವನ್ನು ನಮಗೆ ಇಷ್ಟು ಸುಂದರವಾಗಿ ಇದ್ದ ಕಾರಣ ಇದನ್ನು ಆಚರಿಸುವಂಥ ಯೋಗವು ಸಿಕ್ಕಿತ್ತು ನಮಗೆ. ಇದೇ ಸಂಘವು ತುಂಬ ದುಸ್ಥಿತಿಯಲ್ಲಿದ್ದರೆ ನಮಗೆ ಕೂಡ ಇದನ್ನು ಈ ಸಂಭ್ರಮವನ್ನು ಆಚರಿಸುವಂಥ ಕೂಡ ಯೋಗ ಸಿಗುತ್ತಿರಲಿಲ್ಲ. ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಮೊದಲಿನ ಅಧ್ಯಕ್ಷರುಗಳೆಲ್ಲ ಅವರ ಸಿಇಒಗಳು, ಆಡಳಿತ ಮಂಡಳಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರ ಸಹಕಾರದಿಂದ ಮತ್ತು ನಮ್ಮ ಈ ಮಹಿಳಾ ಸಹಕಾರಿ ಸಂಘದ ಎಲ್ಲ ಸದಸ್ಯರ ಹಾಗೂ ಗ್ರಾಹಕರ ಎಲ್ಲ ಸಹಕಾರದಿಂದ ಈ ಸಂಘವು ಇಷ್ಟು ಬೆಳೆದು ಬಂದು ಇವತ್ತು ನಮ್ಮ ಸುವರ್ಣ ಮಹೋತ್ಸವವನ್ನು ಆಚರಿಸುವಂಥ ಯೋಗವು ಸಿಕ್ಕಿದೆ. ಈ ಅವಕಾಶವನ್ನು ನಮಗೆ ಕೂಡ ಇಂಥ ಸುವರ್ಣ ಮಹೋತ್ಸವ ಆಚರಿಸುವ ಸಂದರ್ಭದಲ್ಲಿ ನನಗೂ ಕೂಡ ಇಲ್ಲಿ ಬಂದು ಒಂದು ಅತಿಥಿಯಾಗಿ ಭಾಗವಹಿಸುವಂಥ ಯೋಗವನ್ನು ನನಗೂ ಕೂಡ ಕರುಣಿಸಿಕೊಡಿ. ನಿಮಗೂ ಕೂಡ ಎಲ್ಲರಿಗೂ ವಂದಿಸುತ್ತಾ ಅವಕಾಶ ಮಾಡಿಕೊಟ್ಟು ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಎರಡು ಮಾತುಗಳನ್ನು ತಿಳಿಸ್ತೀನಿ. ಜೈ ಸಹಕಾರ. ತಮ್ಮ ಅಮೂಲ್ಯ ಕ್ಷಣಗಳನ್ನು ಈ ಸುವರ್ಣ ಮಹೋತ್ಸವದ ಸಂದರ್ಭ ನಮಗೆ ನೀಡಿದ್ದಕ್ಕಾಗಿ ವಂದನೆಗಳನ್ನು ಅರ್ಪಿಸುತ್ತಾ ಇನ್ನು ಮುಂದೆ ಈ ದಿವ್ಯ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ ವಾಹನ ಖರೀದಿಯ ಚೆಕ್ ವಿತರಣೆ. ರೂಪಾಯಿ 1 ಲಕ್ಷ ಮೊತ್ತದ ಚೆಕ್ ವಿತರಣೆಯನ್ನು ನೀಡುವಂತೆ ಟೌನ್ ಬ್ಯಾಂಕ್ ಪುತ್ತೂರು ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಕಿಶೋರ್ ಕೊಳತ್ತಾಯ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ಇದರ ಸುವರ್ಣ ಮಹೋತ್ಸವದ ಅಂಗವಾಗಿ ನಮ್ಮ ಸಂಘದ ಸದಸ್ಯೆಯಾದ ಶ್ರೀಮತಿ ಪವಿತ್ರ, ಸದಸ್ಯ ಸಂಖ್ಯೆ 2884, ವೈಫ್ ಆಫ್ ವಸಂತ ಆಚಾರ್ಯ, ಮಚ್ಚಿಮಲೆ, ಆರ್ಯಾಪು ಗ್ರಾಮ, ಇವರು 1 ಲಕ್ಷ ಮೊತ್ತದ ಸುಜುಕಿ ಆಸಿಸ್ 125 ದ್ವಿಚಕ್ರ ವಾಹನವನ್ನು ಖರೀದಿಸಲು ನಮ್ಮ ಸಂಘದಿಂದ ಲೋನ್ಗೆ ಅರ್ಜಿಯನ್ನು ಸಲ್ಲಿಸಿದರು. ಅವರಿಗೆ ಈ ಸುವರ್ಣ ಮಹೋತ್ಸವದ ಸಂದರ್ಭ ಚೆಕ್ ಅನ್ನು ನೀಡುವ ಮುಖಾಂತರ ಚೆಕ್ ವಿತರಿಸಿದಂತಹ ಟೌನ್ ಬ್ಯಾಂಕ್ ಪುತ್ತೂರು ಇದರ ಅಧ್ಯಕ್ಷರಾದ ಶ್ರೀಯುತ ಕಿಶೋರ್ ಕೊಳತ್ತಾಯ ಅವರು ಈ ಸುವರ್ಣ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಹಿತವಚನವನ್ನಾಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸಹಕಾರಿ ಬಂಧುಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಮಹಿಳಾ ಸೊಸೈಟಿಯ ಸದಸ್ಯರೇ ಹಾಗೂ ಎಲ್ಲ ಗಣ್ಯರೇ, ಇವತ್ತು ಭಾಳ ವಿಶೇಷವಾದ ಸಂದರ್ಭ ಇದು. ಸುವರ್ಣ ಮಹೋತ್ಸವ 1975ರಿಂದ 2025ರವರೆಗಿನ ಈ ಅಭಿವೃದ್ಧಿ ಪಥದಲ್ಲಿ ಈ ಸುವರ್ಣ ಮಹೋತ್ಸವದಲ್ಲಿ ಭಾಗಿಯಾಗಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಈಗಷ್ಟೇ ಮಹಿಳಾ ಸೊಸೈಟಿಯ ಕೆಲವೊಂದು ಅಂಕಿಅಂಶಗಳನ್ನೆಲ್ಲ ನೋಡಿದೆ. ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಹೊಂದಿಕೊಂಡು ಹೋಗ್ತಾ ಇದೆ. ಸದಸ್ಯರ ಸಂಖ್ಯೆಯು ಜಾಸ್ತಿ ಆಗ್ತಾ ಇದೆ. ವರ್ಷ ಪ್ರತಿ ನಿರಂತರವಾಗಿ ಲಾಭವನ್ನು ಗಳಿಸ್ತಾ ಇದೆ. ಅದೇ ರೀತಿ ಡಿವಿಡೆಂಡ್ ಅದನ್ನು ನಿರಂತರವಾಗಿ ಕೊಡ್ತಾ ಇದ್ದಾರೆ. ಅದೇನು ಕಡಿಮೆ ಇಲ್ಲ. ಕಳೆದ ವರ್ಷ 24-25ರಲ್ಲಿ 15% ಕೊಟ್ಟಿದ್ದಾರೆ. ಆಡಿಟ್ ವರ್ಗೀಕರಣದಲ್ಲಿ ಸಹ ಎ ಕ್ಲಾಸಿಫಿಕೇಷನ್ ಸಿಕ್ಕಿದೆ. ಇದು ಬಹಳ ಸುಲಭದ ಮಾತಲ್ಲ. ಇದರ ಹಿಂದೆ ಬಹಳ ಸಾಧನೆ ಇದೆ, ಛಲ ಇದೆ. ಇದೆಲ್ಲವನ್ನು ಸಾಧಿಸಿ ತೋರಿಸಿದ್ದೀರಿ ಈ ಮಹಿಳಾ ಪ್ರಾರಂಭದಿಂದ 1975ರಿಂದ ಈವರೆಗೆ ಇರುವಂಥ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಾಮಾನ್ಯ ಸದಸ್ಯರು ಹಾಗೂ ಇದಕ್ಕೆ ಸಂಬಂಧಪಟ್ಟ ಎಲ್ಲರೂ. ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಈಗಿನ ಆಡಳಿತ ಮಂಡಳಿಯವರು ಕೆಲವೊಂದು ಕಾರ್ಯಯೋಜನೆಯನ್ನು ಹೇಳಿಕೊಂಡಿದ್ದಾರೆ. ಅದೆಲ್ಲವೂ ಕಾರ್ಯಗತ ಆಗಲಿ ಅಂತೇಳಿ ನಾನು ಆಶಿಸುತ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಲಿ ಅಂತೇಳಿ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ನಮಸ್ಕಾರ. ವಂದನೆಗಳು ಶ್ರೀಯುತ ಕಿಶೋರ್ ಕೊಳತ್ತಾಯ ಅವರಿಗೆ. ಬದುಕಿನ ಕಷ್ಟ ಕಾರುಣ್ಯತೆಯನ್ನು ಪ್ರತಿಭಟಿಸುವುದಕ್ಕಿಂತ ಅವುಗಳ ವಿರುದ್ಧ ಹೋರಾಡಿದರೆ ಶ್ರೇಯಸ್ಸು ಕಟ್ಟಿಟ್ಟ ಬುತ್ತಿ ಎನ್ನುವುದನ್ನು ಈ ಸಂದರ್ಭ ತಿಳಿಸುತ್ತಾ, ವಿಶೇಷ ಚೇತನರಿಗೆ ಇದೀಗ ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಸುವರ್ಣ ಮಹೋತ್ಸವದ ಅಂಗವಾಗಿ ಚೆಕ್ ವಿತರಣಾ ಕಾರ್ಯಕ್ರಮ ನೆರವೇರಿಸಿಕೊಡಲಿದ್ದಾರೆ
ಸಹಕಾರ ಸಂಘದ ಸಹಾಯಕ ನಿಬಂಧಕರಾದಂತಹ ಶ್ರೀಯುತ ಎಸ್.ಎಂ. ರಘು ಅವರು. ವಿಶೇಷ ಚೇತನರಾದಂತಹ ಫಲಾನುಭವಿ ಕುಮಾರಿ ಗೀತಾ, ಡಾಟರ್ ಆಫ್ ನಾರಾಯಣ ಮತ್ತು ಶ್ರೀಮತಿ ಯಮುನಾ ಅವರ ಪುತ್ರಿ. ಇವರು ವೇದಿಕೆಗೆ ಆಗಮಿಸಿ ಚೆಕ್ ಅನ್ನು ತೆಗೆದುಕೊಳ್ಳುವಂತೆ ಈ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವಿಶೇಷ ಚೇತನರಾದಂತಹ ಕುಮಾರಿ ಗೀತಾ, ಡಾಟರ್ ಆಫ್ ನಾರಾಯಣ ಮತ್ತು ಶ್ರೀಮತಿ ಯಮುನಾ ಅವರ ಪುತ್ರಿ. ಚೆಕ್ ವಿತರಣೆಯನ್ನ ಶ್ರೀಯುತ ಎಸ್.ಎಂ. ರಘು ಅವರು ನಿರ್ವಹಿಸುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಚೆಕ್ ವಿತರಿಸಿದ ಶ್ರೀಯುತ ಎಸ್.ಎಂ. ರಘು ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ, ಸರ್, ಈಗ ತಮಗಾಗಿ ವೇದಿಕೆ ತಮ್ಮ ಹಿತವಚನಕ್ಕಾಗಿ. ಎಲ್ಲರಿಗೂ ನಮಸ್ಕಾರ. ಊಟದ ಸಮಯ, ಎಲ್ಲ ಅಲ್ಲಲ್ಲಿ ಮಾತಾಡ್ಕೊಳ್ಳೋದು ಗೊತ್ತಾಗ್ತದೆ. ಹಾಗಾಗಿ ನಾನು ಹೆಚ್ಚೊತ್ತು ಮಾತಾಡಲ್ಲ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರೆ ಹಾಗೂ ಈ ಒಂದು ಸಮಾರಂಭಕ್ಕೆ 50ನೇ ಸುವರ್ಣ ಮಹೋತ್ಸವದ ಸಮಾರಂಭಕ್ಕೆ, ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸುವ ಎಲ್ಲ ಸಹಕಾರಿ ಮಹಿಳಾ ಸಹಕಾರಿಗಳೇ, ಹಾಗೆ ಎಲ್ಲ ಸಹಕಾರಿ ಧುರೀಣರೇ ಮತ್ತು ಈ ಭಾಗದ ಎಲ್ಲ ನಮ್ಮ ಮಿತ್ರರೇ, ಈ ಒಂದು ಸಹಕಾರಿ ಸಂಘ 1975-76 ಸ್ಥಾಪನೆ ಆಗಿರೋದು. ನಮ್ಮ ಸಂಜೀವಣ್ಣವ್ರು ಹೇಳಿದಾಗೆ, ನಮ್ಮ ಶಶಿಯಣ್ಣವ್ರು ಹೇಳಿದಾಗೆ, ಅವತ್ತಿನ ಈ ಕಾಲದಲ್ಲೇ ಕಷ್ಟ, ಮಹಿಳೆಯರು ಹೊರಗೆ ಬರೋದು ತುಂಬಾ ಕಷ್ಟ ಆಯಿತು. ಅಂಥ ಕಾಲದಲ್ಲೇ ಒಂದು ಮಹಿಳಾ ಸಹಕಾರ ಸಂಘ ಸ್ಥಾಪನೆ ಆಗಿದೆ. ಉತ್ತಮವಾಗಿ ಹಂತ ಹಂತವಾಗಿ ಅಭಿವೃದ್ಧಿನ ಹೊಂದಿದೆ. ಈಗ ಇಲ್ಲಿ ಅಂಕಿಅಂಶ ನೋಡುವಾಗ 2017-17ಕ್ಕಿಂತ 2024-25ನೇ ಸಾಲಿಗೆ 100 ಪಟ್ಟು ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥ ಸಹಕಾರ ಸಂಘ ಅಂತಿದ್ರೆ ಅದು ಪುತ್ತೂರು ಮಹಿಳಾ ಸಹಕಾರ ಸಂಘ. ಅದಕ್ಕೆ ಪ್ರಶಸ್ತಿ ಕೊಡುವಂಥದ್ದು ಇವನ್ನೆಲ್ಲ ಗುರುತಿಸ್ಕೊಂಡೇ ಕೊಡುವಂಥದ್ದು ಪ್ರಶಸ್ತಿನ. ಹಾಗಾಗಿ ನಮ್ಮ ಶಶಿಯಣ್ಣ ಹೇಳಿದಾಗೆ ಈ ವರ್ಷವೂ ಅವ್ರಿಗೆ DCC ಬ್ಯಾಂಕಿಂದ ಪ್ರಶಸ್ತಿ ಇತ್ತು. ಅವರು 94% ಇದ್ದರು 100ಗೆ. ಆದರೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವ್ರಿಗೆ ಕೊಡಲಿಲ್ಲ. ನಮ್ಮ ರಾಜೇಂದ್ರ ಕುಮಾರ್ ಅವರು ಪ್ರತಿ ವರ್ಷ ಇವರಿಗೆ ಸಾಧನಾ ಸಮಾರಂಭವನ್ನು ಕೊಡ್ತಾಯಿದ್ದಾರೆ ಬ್ಯಾಂಕ್ ವತಿಯಿಂದ. ಹಾಗೆ ನಮ್ಮ ಮನೋಹರ್ ಅವರು, ನಾನು ಮೊದಲು ಇಲ್ಲಿ ಕ್ಲರ್ಕ್ ಆಗಿರುವಾಗ ಅವರು CEO. ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಎಲೆಕ್ಷನ್ ಆಗಿರ್ಬೋದು, ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿರ್ಬೋದು, ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಆಗ್ಬೋದು, ಆ ಎಲೆಕ್ಷನ್ಗೆ ಬ್ಯಾಲೆಟ್ ಪೇಪರು ಮತ್ತು ಶಾಹಿ ಮತ್ತು ಮಾರ್ಕರ್ ಬಿಟ್ಟರೆ ಪ್ರತಿಯೊಂದು ಮೆಟೀರಿಯಲ್ನ ವಹಿಸುವಂಥ ಸಹಕಾರ ಸಂಘ ಅಂತಿದ್ರೆ ಅದು ಪುತ್ತೂರು ಮಹಿಳಾ ಸಹಕಾರ ಸಂಘ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆಂದರೆ ಆ ಸಂದರ್ಭದಲ್ಲಿ ನಾನು ಇದ್ದೆ. ಆಗ ಒಂದು ಸಮಯ ನಮ್ಮ ವೆಂಕಟಾಚಲಯ ಅಂತೇಳಿ ಡೆಪ್ಟಿ ತಹಶೀಲ್ದಾರು ಇವರು ಮನೋಹರು ಮತ್ತು ಆಡಳಿತ ಮಂಡಳಿ ವರ್ಗ ಸರ್ಕಾರದ ಹಣ ಬರೋದು ಲೇಟಲ್ಲ, ಹಾಗಾಗಿ ಮೆಟೀರಿಯಲ್ನ ಕೊಡೋದನ್ನು ನಿಲ್ಲಿಸಿದರು. ಆಗ ವೆಂಕಟಾಚಲಯ ಡೆಪ್ಟಿ ರಿಜಿಸ್ಟ್ರಾರು ಎಲೆಕ್ಷನ್ನು ತಹಶೀಲ್ದಾರ್ ಅವರು ನಮ್ಮ ಆಚೆ ಅವರು HD ಕೋಟೆ ಅವರು ನನ್ನ ಪರಿಚಯ ಆಯಿತು. ಬಂದರು, ವರ್ಷ ಪುತ್ತೂರಿನವ್ರು ಕೊಡ್ತಾಯಿದ್ರಂತೆ, ಈ ವರ್ಷ ಕೊಡ್ತಾ ಇಲ್ಲಂತೆ, ರಘುವರೇ ಬಂದು ನೀವು ಹೇಳಿ ಅಂತ. ಆಗ ನಾವು ಸೊಸೈಟಿಗೆ ಹೋಗಿ ಭೇಟಿ ಕೊಟ್ಟುವಾಗ ಆಡಳಿತ ಮಂಡಳಿ ವರ್ಗ ಮತ್ತು ಮನೋಹರ್ ಎಲ್ಲ ಇದ್ದರು. ಅವರ ಕಷ್ಟ ಹೇಳ್ಕೊಂಡ್ರು. ನಾವು ಅವತ್ತಿನ ಕಾಲದಲ್ಲಿ ಡೆಪಾಸಿಟು ಕಡಿಮೆ ಇತ್ತು, ಅವರ ಟರ್ನ್ ಓವರು ಕಡಿಮೆ ಇತ್ತು. ಅಂಥದ್ರಲ್ಲಿ ನಾವು ಎಲ್ಲೋ ಆಚೆ ಈಚೆ ಹಣನ ಹೊಂದಿಸ್ಕೊಂಡು ಕೊಡ್ತೀವಿ. ಸಮಯಕ್ಕೆ ಸರಿಯಾಗಿ ನಮಗೆ ಸರ್ಕಾರದಿಂದ ಆ ಬಿಲ್ ಪ್ರೆಸೆಂಟ್ ಅಲ್ಲ, ಬಿಲ್ಲು ಕರೆಕ್ಟಾಗಿ ಕೊಡೋದಿಲ್ಲ ಅಂತ. ಆದರೂ ಅವ್ರಿಗೊಂದು ಧೈರ್ಯ ತುಂಬಿಸಿ ಆ ಒಂದು ವ್ಯವಸ್ಥೆನ ಕಂಟಿನ್ಯೂ ಮಾಡಿದ್ದು. ಇವತ್ತು ಕೊಡ್ತಾ ಇದ್ದೀರಾ ಹೇಗೆ ಮೇಡಮ್ನವರೇ?
ಕೊಡ್ತಾ ಇದ್ದೀರಾ? ಓಕೆ, ನೋಡಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸಾಮಾನ್ಯ ಸಹಕಾರ ಸಂಘಗಳೇ ಕೊಡೋಕ್ಕಾಗಲಿಲ್ಲ. ಯಾವುದನ್ನು? ಚುನಾವಣೆ ಸಂಬಂಧಪಟ್ಟದನ್ನು ಮೆಟೀರಿಯಲ್ ಮತ್ತು ಅಂಗನವಾಡಿ ಕೇಂದ್ರಗಳು ಸಪ್ಲೈ ಮಾಡ್ತಾಯಿದ್ರು. ನಮ್ಮ ಸಾಮಾನ್ಯ ಸಹಕಾರ ಸಂಘಗಳು, ಜನರಲ್ ಕೋಆಪರೇಟಿವ್ ಸೊಸೈಟಿಗಳು ಮತ್ತು ದೊಡ್ಡ ದೊಡ್ಡ ಸಹಕಾರ ಸಂಘಗಳು ಕೊಡೋಕ್ಕಾಗಲ್ಲ. ಅಂಥದ್ರಲ್ಲಿ ನಮ್ಮ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘದ ವತಿಯಿಂದ ವಿತರಣೆ ಆಗಿದೆ ಅಂತ ಆದರೆ ಅದು ನಿಜಕ್ಕೂ ಆ ಒಂದು ಕೃತಜ್ಞತೆ, ಆ ಒಂದು ಗೌರವ ನಮ್ಮ ಆಗಿನ ಆಡಳಿತ ಮಂಡಳಿಯಿಂದ ಹಿಡಿದು ಈಗ ಇರ್ತಕ್ಕಂಥ ಆಡಳಿತ ಮಂಡಳಿ ಗೌರಕ್ಕನವರು ನಮಗೆ ತುಂಬ ಚಿರಪರಿಚಿತರು. ಅವರು ಈಗಲೂ ಮೊನ್ನೆ ಹೇಳಿದ್ರು, ಸರ್ ಎಲೆಕ್ಷನ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ ಅಂತ. ಅದು ನಮ್ಮ ಕರ್ತವ್ಯ. ಹಾಗೆ ಎಲ್ಲ ಹಿಂದಿನ ಆಡಳಿತ ಮಂಡಳಿ ಆಗ್ಬೋದು, ಪದಾಧಿಕಾರಿಗಳಾಗ್ಬೋದು, ಈಗಿನವರು ಎಲ್ಲರಿಗೂ ನಾನು ನನ್ನ ಧನ್ಯವಾದ ಸಮರ್ಪಿಸ್ತಾ, ಎಲ್ಲರಿಗೂ ಊಟದ ಸಮಯ. ಜೈ ಸಹಕಾರ. ಧನ್ಯವಾದಗಳು ಸರ್ ತಮ್ಮ ಹಿತನುಡಿಗಳಿಗಾಗಿ. ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಆರಂಭದ ದಿನಗಳಲ್ಲಿ ಸವಾಲಿನಿಂದ ಕೂಡಿದ್ರೂ ಮಹಿಳೆಯರ ಸ್ವಾವಲಂಬನೆಗೆ ಭದ್ರ ಬುನಾದಿ ಹಾಕುವಲ್ಲಿ ಯಶಸ್ವಿಯಾದವು. ಸದಸ್ಯರಿಗೆ ದಿನ ಬಳಕೆಯ ವಸ್ತುಗಳನ್ನು ಕನಿಷ್ಠ ದರದಲ್ಲಿ ಒದಗಿಸುವ ಮೂಲ ಉದ್ದೇಶದೊಂದಿಗೆ ಅಕ್ಕಿ, ಗೋಧಿ, ಸಕ್ಕರೆ ಹಾಗೂ ಗೃಹ ಬಳಕೆಯ ವಸ್ತುಗಳ ಪುಟ್ಟ ಮಾರಾಟ ಮಳಿಗೆಯಾಗಿ ಇದು ಕಾರ್ಯಾರಂಭ ಮಾಡಿತ್ತು. ಕೇವಲ 6 ತಿಂಗಳ ಅವಧಿಯಲ್ಲಿ ಸುಮಾರು ರೂಪಾಯಿ 28,546 ವಹಿವಾಟು ನಡೆಸಿದ ಸಂಘವು ವೇತನ ಮತ್ತು ಬಾಡಿಗೆಯಂತಹ ಎಲ್ಲ ವೆಚ್ಚಗಳನ್ನು ಸರಿದೂಗಿಸಿ ರೂಪಾಯಿ 270 ಲಾಭ ಗಳಿಸುವ ಮೂಲಕ ಆ ಕಾಲಕ್ಕೆ ಆರ್ಥಿಕ ಶಿಸ್ತಿಗೆ ಮಾದರಿಯಾಗಿತ್ತು. ಲಾಭಕ್ಕಿಂತ ಹೆಚ್ಚಾಗಿ ಸೇವೆಯೇ ಮುಖ್ಯ ಎಂಬ ಧ್ಯೇಯದೊಂದಿಗೆ ಪ್ರಾರಂಭವಾದಂತಹ ಈ ಕಿರು ಹೆಜ್ಜೆಗಳು ಇಂದು ಸಂಘವು ಮಹಾವೃಕ್ಷವಾಗಿ ಇನ್ನೂ ಬೆಳೆಯಲು ಸಹಕಾರಿಯಾದ ಮೂಲ ಪ್ರೇರಣೆಗಳಾಗಿದೆ. ಇದೀಗ ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಸುವರ್ಣ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಒಂದು ಹೆಜ್ಜೆ ಮುಂದಕ್ಕಿಟ್ಟಿದೆ. ಇದೀಗ ಸಹಕಾರ ಜ್ಯೋತಿ ಮಹಿಳಾ ಸ್ವಸಹಾಯ ಸಂಘಗಳ ಉದ್ಘಾಟನೆಯನ್ನು ಕೂಡ ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಇದೀಗ ಈ ವೇದಿಕೆಯಲ್ಲಿ ಉದ್ಘಾಟನೆಯನ್ನು ಮಾಡಲಿಕ್ಕಿದೆ. ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ, ದುಶ್ಚಟಗಳ ನಿಯಂತ್ರಣ, ಸ್ತ್ರೀಯರಲ್ಲಿ ಉಳಿತಾಯಕ್ಕೆ ಪ್ರೋತ್ಸಾಹ, ಗ್ರಾಮೀಣ ಮಹಿಳೆಯರ ಸಬಲೀಕರಣ, ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ಉದ್ದೇಶಕ್ಕಾಗಿ ಈ ಸುವರ್ಣ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಸಹಕಾರ ಜ್ಯೋತಿ ಮಹಿಳಾ ಸ್ವಸಹಾಯ ಸಂಘಗಳ ಉದ್ಘಾಟನೆಯನ್ನು ಈ ಸಂದರ್ಭ ನೆರವೇರಿಸಲಿಕ್ಕಿದ್ದೇವೆ. ಇದೀಗ ಸಹಕಾರ ಜ್ಯೋತಿ ಸಹಕಾರ ಜ್ಯೋತಿ ಮಹಿಳಾ ಸ್ವಸಹಾಯ ಸಂಘಗಳ ಉದ್ಘಾಟನೆಯನ್ನು ನೆರವೇರಿಸುವವರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಆದಂತಹ ಶ್ರೀಯುತ ಅಶೋಕ್ ಕುಮಾರ್ ರೈ ಇವರು ಈ ಸಂದರ್ಭ ನಮ್ಮ ಜೊತೆಗೆ ಈ ಕಾರ್ಯಕ್ರಮದ ಸುವರ್ಣ ಮಹೋತ್ಸವದ ಅಂಗವಾಗಿ ಸೇರಿಕೊಂಡಿರುತ್ತಾರೆ. ಇವರನ್ನ ವೇದಿಕೆಗೆ ಸ್ವಾಗತಿಸುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಗೌರವಾನ್ವಿತ ಶ್ರೀಯುತ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರಿಗೆ ಸಂಘದ ನಿರ್ದೇಶಕರಾದ ವಿಜಯಲಕ್ಷ್ಮಿ ಅವರು ಶಾಲು ಹೊದಿಸಿ ಗೌರವಾರ್ಪಣೆಯನ್ನು ಸಲ್ಲಿಸುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸಹಕಾರ ಜ್ಯೋತಿ ಮಹಿಳಾ ಸ್ವಸಹಾಯ ಸಂಘದ ಉದ್ಘಾಟನೆಯನ್ನು ನೆರವೇರಿಸುವವರು ಶ್ರೀಯುತ ಅಶೋಕ್ ಕುಮಾರ್ ರೈ ಮಾನ್ಯ ಶಾಸಕರು. ಈ ಸರಿಯಾದ ಶುಭ ಸಂದರ್ಭದಲ್ಲಿ ಅವರು ವೇದಿಕೆಗೆ ಉಪಸ್ಥಿತರಿದ್ದಾರೆ. ಮತ್ತೊಮ್ಮೆ ಸಂಘದ ಬಗ್ಗೆ ಪರಿಚಯಿಸುವುದಾದರೆ, ಸಂಘದ ಆರಂಭಿಕ ದಿನಗಳು ಸವಾಲಿನಿಂದ ಕೂಡಿದ್ರು ಮಹಿಳೆಯರ ಸ್ವಾವಲಂಬನೆಗೆ ಭದ್ರ ಬುನಾದಿ ಹಾಕುವಲ್ಲಿ ಯಶಸ್ವಿಯಾದವು. ಸದಸ್ಯರಿಗೆ ದಿನ ಬಳಕೆಯ ವಸ್ತುಗಳನ್ನು ಕನಿಷ್ಠ ದರದಲ್ಲಿ ಒದಗಿಸುವ ಮೂಲ ಉದ್ದೇಶದೊಂದಿಗೆ ಅಕ್ಕಿ, ಗೋಧಿ, ಸಕ್ಕರೆ ಹಾಗೂ ಗೃಹ ಬಳಕೆಯ ವಸ್ತುಗಳ ಪುಟ್ಟ ಮಾರಾಟ ಮಳಿಗೆಯಾಗಿ ಇದು ಕಾರ್ಯಾರಂಭ ಮಾಡಿತ್ತು. ಕೇವಲ 6 ತಿಂಗಳ ಅವಧಿಯಲ್ಲಿ ಸುಮಾರು ರೂಪಾಯಿ 28,546 ವಹಿವಾಟನ್ನು ನಡೆಸಿದ ಸಂಘವು ವೇತನ ಹಾಗೂ ಬಾಡಿಗೆಯಂತಹ ಎಲ್ಲ ವೆಚ್ಚಗಳನ್ನು ಸರಿದೂಗಿಸಿ
ರೂಪಾಯಿ 270 ಲಾಭ ಗಳಿಸುವ ಮೂಲಕ ಆ ಕಾಲಕ್ಕೆ ಆರ್ಥಿಕ ಶಿಸ್ತಿಗೆ ಮಾದರಿಯಾಗಿತ್ತು. ಲಾಭಕ್ಕಿಂತ ಹೆಚ್ಚಾಗಿ ಸೇವೆಯೇ ಮುಖ್ಯ ಎಂಬ ಧ್ಯೇಯದೊಂದಿಗೆ ಪ್ರಾರಂಭವಾದ ಈ ಕಿರು ಹೆಜ್ಜೆಗಳು ಇಂದು ಈ ಸುವರ್ಣ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದೆ. ಸಹಕಾರ ಜ್ಯೋತಿ ಮಹಿಳಾ ಸ್ವಸಹಾಯ ಸಂಘಗಳ ಉದ್ಘಾಟನೆಯನ್ನು ಈ ಸುವರ್ಣ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದೆ. ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ, ದುಶ್ಚಟಗಳ ನಿಯಂತ್ರಣ, ಸ್ತ್ರೀಯರಲ್ಲಿ ಉಳಿತಾಯಕ್ಕೆ ಪ್ರೋತ್ಸಾಹ, ಗ್ರಾಮೀಣ ಮಹಿಳೆಯರ ಸಬಲೀಕರಣ, ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಯ ಉದ್ದೇಶಕ್ಕಾಗಿ ಈ ಸುವರ್ಣ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಸಹಕಾರ ಜ್ಯೋತಿ ಮಹಿಳಾ ಸ್ವಸಹಾಯ ಸಂಘಗಳ ಉದ್ಘಾಟನೆಯನ್ನು ನೆರವೇರಿಸುವಂತೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಸಹಕಾರ ಜ್ಯೋತಿ ಮಹಿಳಾ ಸ್ವಸಹಾಯ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾದಂಥವರು ವೇದಿಕೆಗೆ ಆಗಮಿಸಿ ಸ್ವಸಹಾಯ ಸಂಘದ ಪುಸ್ತಕವನ್ನು ಪಡೆದುಕೊಳ್ಳುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರಸ್ತುತದ ಸಹಕಾರ ಜ್ಯೋತಿ ಮಹಿಳಾ ಸ್ವಸಹಾಯ ಸಂಘದ ನೂತನ ಸಂಘಗಳು ಪುಂಚಪ್ಪಾಡಿ, ಕಡಬ ತಾಲೂಕು, ಕಾಣಿಯೂರಿನ ಸಹಕಾರ ಜ್ಯೋತಿ ಮಹಿಳಾ ಸ್ವಸಹಾಯ ಸಂಘ, ಉಪ್ಪಿನಂಗಡಿ ಸಹಕಾರ ಜ್ಯೋತಿ ಮಹಿಳಾ ಸ್ವಸಹಾಯ ಸಂಘ, ಉಪ್ಪಿನಂಗಡಿಯ ನಂದಿನಿ ನಗರ ಕ್ಷೇತ್ರದ ಸಹಕಾರ ಜ್ಯೋತಿ ಮಹಿಳಾ ಸ್ವಸಹಾಯ ಸಂಘ, ಪುತ್ತೂರು ಶ್ರೀ ದುರ್ಗಾ ಪುತ್ತೂರು ಕಸಬಾ ಗ್ರಾಮದ ಸ್ವಸಹಾಯ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ವೇದಿಕೆಗೆ ಆಗಮಿಸಿ ಸ್ವಸಹಾಯ ಸಂಘದ ಪುಸ್ತಕವನ್ನು ಪಡೆದುಕೊಳ್ಳುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಹಕಾರ ಜ್ಯೋತಿ ಮಹಿಳಾ ಸ್ವಸಹಾಯ ಸಂಘಗಳ ಪುಸ್ತಕವನ್ನು ನೀಡುವ ಮುಖಾಂತರ ಸಾಂಕೇತಿಕವಾಗಿ ಉದ್ಘಾಟನೆಯನ್ನು ಮಾಡಲಿರುವವರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀಯುತ ಅಶೋಕ್ ಕುಮಾರ್ ರೈ. ಸಹಕಾರ ಜ್ಯೋತಿ ಮಹಿಳಾ ಸ್ವಸಹಾಯ ಸಂಘಗಳ ಪುಸ್ತಕದ ವಿತರಣೆಯನ್ನು ಸ್ವೀಕರಿಸುವಂತೆ ಉಳಿದ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳಾದಂತಹ ಪುಂಚಪ್ಪಾಡಿ ಕಡಬ ತಾಲೂಕು, ಕಾಣಿಯೂರು, ಉಪ್ಪಿನಂಗಡಿ, ನಂದಿನಿ ನಗರ, ಶ್ರೀ ದುರ್ಗಾ ಕಸಬಾ, ಪುತ್ತೂರು.
ಸಹಕಾರ ಜ್ಯೋತಿ ಮಹಿಳಾ ಸ್ವಸಹಾಯ ಸಂಘಗಳ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಮಾನ್ಯ ಶಾಸಕರು ಆದಂತಹ ಅಶೋಕ್ ಕುಮಾರ್ ರೈ ಅವರಲ್ಲಿ ಒಂದು ವಿನಂತಿ. ಸುವರ್ಣ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ತಮ್ಮ ಹಿತವಚನವನ್ನು ನಮ್ಮ ಮುಂದೆ ನೀಡುವಂತೆ ಈ ಸಂದರ್ಭ ನಾವು ಕೇಳಿಕೊಳ್ತಾ ಇದ್ದೇವೆ. ಒಂದೆರಡು ಮೂರ ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ ಇದರ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಈ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಗೌರಿ ಅವರೇ, SCDC ಬ್ಯಾಂಕಿನ ನಿರ್ದೇಶಕರಾಗಿರುವಂಥ ಶಶಿಕುಮಾರ್ ರೈ ಬಾಲ್ಯೋಟ್ ಅವರೇ, ಈ ಭಾಗದ ಮಾಜಿ ಶಾಸಕರಾದಂಥ ಸಂಜೀವ ಮಠಂದೂರ್ ಅವರೇ, ಕೃಷ್ಣ ಪ್ರಸಾದ್ ರೈಗಳೇ, ಕಿಶೋರ್ ಕೊಳತ್ತೆ ಅವರೇ, ರಘು ಇದ್ದಾರೆ ಇಲ್ಲಲ್ಲ, ರಘು ಅವರೇ, ಮಲ್ಲಿಕಾ ಪ್ರಸಾದ್ ಅವರೇ, ಇಂದಿರಾ ಅವರೇ, ವಿದ್ಯಾ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಮಹಿಳಾ ಮಣಿಗಳೇ, ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಒಂದು ಒಳ್ಳೆಯ ಕಾರ್ಯಕ್ರಮ, ಅತ್ಯಂತ ಸಂತೋಷ ಆಗ್ತದೆ. ಇಷ್ಟೊಂದು ಮಹಿಳೆಯರೆಲ್ಲ ಸೇರಿಕೊಂಡು ಒಂದು ಮಹಿಳಾ ಸಂಘಟನೆಯನ್ನು ಮಾಡಿ ಆ ಸಂಘಟನೆ ಇವತ್ತು ಸುವರ್ಣ ಮಹೋತ್ಸವದ ಹತ್ತಿರ ಬಂದಿದೆ ಅಂತ ಹೇಳಿದರೆ, ನಾನು ಅಧ್ಯಕ್ಷರ ಹತ್ರ ಕೇಳಿದೆ ಎಷ್ಟು ವ್ಯವಹಾರ ಮಾಡ್ತಿದೆ ಅಂತ. 25 ಕೋಟಿಯ ವ್ಯವಹಾರವನ್ನೊಂದು ಮಹಿಳೆಯರು ಸೇರಿ ಮಾಡೋದಿದ್ದರೆ ನಿಮಗೆ ಅಭಿನಂದನೆಯನ್ನು ಹೇಳಲೇಬೇಕು. ಖಂಡಿತ ಇದು ನೀವು ಅರ್ಹರು ಅಂತ ನಾನು ಹೇಳುವಂಥ ಮಾತು. ಇವತ್ತು ಮಹಿಳೆಯರು ಯಾವುದನ್ನು ಕೂಡ ಮಾಡಿ ತೋರಿಸ್ಬೋದು ಅನ್ನುವ, ನಾವೆಲ್ಲ ಬ್ಯಾಂಕ್ ದೊಡ್ಡಲ್ಲಿ ನಮ್ಮ SCDC ಬ್ಯಾಂಕಿನ ಡೈರೆಕ್ಟರ್ ಎಲ್ಲ ಇದ್ದಾರೆ. ಮಹಿಳೆಯರು ಕೂಡ ಒಂದು ದೊಡ್ಡ ರೀತಿಯ ಆರ್ಥಿಕ ವ್ಯವಹಾರವನ್ನು ಬ್ಯಾಂಕಿನ ಮೂಲಕ ಮಾಡಬಹುದು ಅಂತ ಹೇಳೋದನ್ನು ಇಡೀ ಸಮಾಜಕ್ಕೆ ತೋರಿಸುವಂಥ ಕೆಲಸವನ್ನು ನೀವು ಮಾಡಿದ್ರಿ. ನಿಮಗೆ ಅಭಿನಂದನೆಗಳು. ನಿಮ್ಮ ಹತ್ರ ತುಂಬ ನಾವು ಕಳೀಲಿಕ್ಕಿದೆ. ಈಗ ನೋಡಿದರೆ ನಿಮ್ಮ ಹತ್ರ ಕೂಡ ನಾವು ಕಳೆಯುವಂಥ ಒಂದು ವಿಚಾರಗಳಿದೆ. ಇದಕ್ಕೆ ಹೇಳುವಂಥದ್ದು, ಮಹಿಳೆಯರು ಮನಸ್ಸು ಮಾಡಿದರೆ ಏನನ್ನು ಕೂಡ ಮಾಡಬಹುದು ಅಂತ. ಮಹಿಳೆಯರು ಅಂತ ಹೇಳಿದರೆ ಇಡೀ ಒಂದು ಇವತ್ತು ಸಮಾಜ, ಆಚಾರ, ವಿಚಾರ, ಸಂಸ್ಕೃತಿ ಏನಾದರೂ ಉಳಿದಿದ್ರೆ ಈ ಸಮಾಜದಲ್ಲಿ ಬಹುಶಃ ಅದು ಮಹಿಳೆಯರಿಂದ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಮಹಿಳೆಯರನ್ನು ನಾವು ದೇವರ ಸಮಾನ ಕಾಣ್ತೇವೆ. ಯಾಕೆ ಕಾಣ್ತೇವೆ ದೇವರ ಸಮಾನ ಹೇಳಿ ನೋಡೋಣ ನೀವೊಮ್ಮೆ. ಒಬ್ಬ ದೇವರಿದ್ದಾರೆ, ದೇವರಿಗೆ ಜೀವ ಕೊಡೋ ಶಕ್ತಿ ಇದೆಯಾ? ಇಲ್ಲಲ್ಲ. ಒಂದು ಜೀವಕ್ಕೆ ಒಂದು ಜೀವ ಕೊಡುವಂಥ ಶಕ್ತಿ ಇರುವಂಥದ್ದು ಮಹಿಳೆಯರು. ಅದಕ್ಕೆ ನಾವು ದೇವರ ಸ್ಥಾನದಲ್ಲಿ ಮಹಿಳೆಯರನ್ನು ಕಾಣೋದು. ಅವರಿಗೆ ಜೀವ ಕೊಡುವ ಶಕ್ತಿ ಇದೆ. ಅದರಿಂದ ನಿಮ್ಮನ್ನು ದೇವರ ಸ್ಥಾನದಲ್ಲಿ ನಾವು ಕಾಣುವಂಥ ವ್ಯವಸ್ಥೆ ಈ ಸಮಾಜದಲ್ಲಿ ಇದೆ. ಒಂದು ಕುಟುಂಬ ಒಳ್ಳೆಯ ರೀತಿಯಲ್ಲಿ ನಡಿಬೇಕಿದ್ರೆ ಆ ಮಹಿಳೆ ಯಾವತ್ತೂ ಕೂಡ ಆ ಕುಟುಂಬದ ಮರ್ಯಾದೆ ಉಳಿಬೇಕು, ನಾವು ಸಮಾಜದಲ್ಲಿ ನಮ್ಮ ಗೌರವ ಉಳಿಬೇಕು ಅನ್ನೋ ದೃಷ್ಟಿಕೋನ ಹಿಡ್ಕೊಂಡು ಎಷ್ಟೇ ಕಷ್ಟ ಇರಲಿ ಆ 4 ಗೋಡೆಗಳ ಮಧ್ಯೆ ಅವರ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ನೋಡ್ತಾನೆ. ಯಾವತ್ತೂ ಅವಳಿಗೆ ಆಗುವುದೇ ಇಲ್ಲ, ಯಾವತ್ತೂ ಅವರಿಗೆ ಅದನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಮಾತ್ರ ಆ 4 ಗೋಡೆಗಳ ಹೊರಗಡೆ ಅವರ ಸಂಸಾರದ ವಿಚಾರ ಬರ್ತದೆ ಹೊರತು ಎಷ್ಟೇ ಕಷ್ಟ ಇದ್ದರೂ ಸಂಸಾರ ಗೌರವಕ್ಕಾಗಿ ಅವರು ಆ ಕಷ್ಟವನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಆ ಸಮಾಜದ ಒಳಗೆ ಮಾಡ್ತಾರೆ. ಇವತ್ತು ಮಹಿಳೆಯರಿಗೂ ಕೂಡ 50% ಹಕ್ಕಿದೆ. ರಿಸರ್ವೇಷನ್ ಈಗಲೇ ಆರಂಭವಾಗಿದೆ. ಮುಂದಿನ ಚುನಾವಣೆಯಲ್ಲಿ ಇಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ.
2029 ಚುನಾವಣೆ ಬಿಟ್ಟರೆ ಇನ್ನೊಂದು 5 ವರ್ಷದ ಚುನಾವಣೆ ಆಗುವಾಗ ಮಹಿಳೆಯರಿಗೂ ಕೂಡ 50% ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಸ್ಥಾನದಲ್ಲಿ 3-4 ಸ್ಥಾನಗಳು ಮಹಿಳೆಯರಿಗೆ ಹೋಗ್ತದೆ. ನಿಮಗೂ ಕೂಡ 50% ಸ್ಥಾನ ಆಗ್ತದೆ. ಯಾರಿಗೆ ಶಾಸಕರಿದ್ದಾರೆ ಅವರೆಲ್ಲ ಹೆಂಡತಿಯವ್ರಿಗೆ ರೆಡಿ ಮಾಡ್ತಾ ಇದ್ದಾರೆ ಕೂತ್ಕೊಳಿಸ್ಲಿಕ್ಕೆ. ಬಿಡಬೇಡಿ, ಹೆಂಡತಿಯನ್ನು ಕೂಡಿಸ್ಲಿಕ್ಕೆ ಬಿಡಬೇಡಿ. ನೀವು ಕೂಡ ಹೋರಾಟ ಮಾಡಿ ನಿಮ್ಮ ಹಕ್ಕುಗಳನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ನೀವು ಕೂಡ ತಯಾರಾಗಿ. ಆದ್ದರಿಂದ ನಿಮಗೂ ಕೂಡ 50% ರೈಟ್ ಬರುವಂಥದ್ದು ಕೆಲಸ ಆಗ್ತದೆ. ಸರ್ಕಾರ, ನಾನು ಜನಪ್ರತಿನಿಧಿಯಾಗಿ ಇಲ್ಲಿ ಯಾವುದೇ ರಾಜಕೀಯವನ್ನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಮ್ಮ ಸರ್ಕಾರ ಈಗ ಮಹಿಳೆಯರ ಕಡ್ಲಿಯನ್ನು ಗಟ್ಟಿ ಮಾಡಲಿಕ್ಕೆ ಹೋಗಿ 5 ಗ್ಯಾರಂಟಿಗಳನ್ನು ತಂದಿದೆ. ಅದೇ 5 ಗ್ಯಾರಂಟಿಗಳಲ್ಲಿ ಕೂಡ ಪ್ರತಿ ಮಹಿಳೆಯರಿಗೆ ಇವತ್ತು ತಿಂಗಳಿಗೆ 2,000 ರೂಪಾಯಿ ಬರುವಂಥದ್ದು ಆಗ್ತದೆ. ಒಂದು ಯಾರು ಸರಕಾರಿ ಕೆಲಸದಲ್ಲಿ ಇದ್ದವರು ತಿಂಗಳಿಗೆ ಯಾವ ರೀತಿ ಸಂಬಳವನ್ನು ಪಡ್ಕೊಳ್ತಾರಾ ಅದೇ ರೀತಿ ಇವತ್ತು ಪ್ರತಿ ಮಹಿಳೆಗೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಬರುವಂಥ ಕೆಲಸಗಳಾಗಿದೆ. ಕೆಲವರು ಹೇಳ್ತಾರೆ, ನಾನು ಮೊನ್ನೆ ಪ್ರಶ್ನೆ ಮಾಡಿದೆ ಒಬ್ಬರು ಮಹಿಳೆಯರ ಹತ್ರ, ಸರ್ ಬಂದಿದೆಯಾ 2,000 ರೂಪಾಯಿ ಅಂತ. ಅವ್ರು ಹೇಳಿದ್ರು ಇಜ್ಜಿತ್ತೆ ಬತ್ತೀಜಿ ಅಂತ. ಯಾಕೆ ಬಂದಿಲ್ಲ ಅತ್ತೈತೆ ರಾಷ್ಟ್ರದ 2 ತಿಂಗಳದ ಬತ್ತೀಜಿ ಐಕು ದುಂಬುದ. ನಾನು ಹೇಳಿದೆ 2 ತಿಂಗಳದ್ದು ಬಂದಿಲ್ಲ, ಮೊದಲಿದ್ದು 24 ತಿಂಗಳು ಬಂದದ್ದು ಗೊತ್ತೇ ಇಲ್ವಾ ನಿಮಗೆ ಅಂತ. ಅವು ಬತ್ತೀನಿ ನಂದು ಬತ್ತೀಜಿ ಅಂತ ಹೇಳಿದ್ರು. ಆದರೆ ಬರುವಂಥ ಕೆಲಸಗಳು ಆಗ್ತದೆ. ಯಾಕೆ ಇವತ್ತು ಸರ್ಕಾರ ಕೂಡ ನೀವು ಬಸ್ಸಿನಲ್ಲಿ ಹೋಗ್ಬೋದು, ನೀವು ಬಸ್ಸಿನಲ್ಲಿ ಹೋಗುವ ಟಿಕೆಟ್ ಇದೆಯಾ ನಿಮಗೆ? ಇಲ್ಲಲ್ಲ, ಟಿಕೆಟ್ ಕೂಡ ಇಲ್ಲ. ಕರೆಂಟು ಫ್ರೀ ಕೊಡುವಂಥ ಕೆಲಸವನ್ನು ಮಾಡಿದೆ. ಇವತ್ತು ನೀವು ಎಲ್ಲೆಲ್ಲ ದೇವಸ್ಥಾನಗಳಿಗೆ ಗ್ರೂಪ್ ಆಗಿ ಎಲ್ಲಿ ಯಾವ ದೇವಸ್ಥಾನಗಳಿಗೆ ಹೋಗಬೇಕಿದ್ರು ದುಡ್ಡು ಕೇಳುವಂಥ ವ್ಯವಸ್ಥೆಗಳಿಲ್ಲ. ಇವು ದೇವಸ್ಥಾನಗಳಲ್ಲಿ ಕಾಣಿಕೆ ಹೆಚ್ಚು ಬೀಳುವಂಥ ವ್ಯವಸ್ಥೆ ಆಗಿದೆ. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರೊಂದು ಪತ್ರ ಬರೆದಿದ್ದಾರಂತೆ ಸರ್ಕಾರಕ್ಕೆ, ನೀವು 2,000 ಗ್ಯಾರಂಟಿ ಕೊಡುವ ಮುಖಾಂತರ ನಮ್ಮ ದೇವಸ್ಥಾನದ ಹುಂಡಿಯಲ್ಲಿ ಮತ್ತು ದೇವಸ್ಥಾನಕ್ಕೆ ಅತ್ಯಂತ ಹೆಚ್ಚಿನ ಧನ ಬರುವಂಥ ಕೆಲಸ ಆಗಿದೆ ಅನ್ನೋ ವಿಚಾರವನ್ನು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಕೂಡ ಒಂದು ದೇವಸ್ಥಾನದ ಧರ್ಮದರ್ಶಿಗಳಾಗಿ ಪತ್ರವನ್ನು ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಯಾಕೆ ಇದನ್ನು ಮಾಡಿದೆ ಅಂತ ಹೇಳಿದರೆ, ಮಹಿಳೆಯರ ಆರ್ಥಿಕ ಪರಿಸ್ಥಿತಿ ಮೇಲೆ ಬಂದರೆ ಆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಮೇಲೆ ಬರ್ತದೆ. ಇವತ್ತು ಪುರುಷರಿಗೆ ಕೊಡ್ಬೋದು, ಪುರುಷರಿಗೆ ಕೊಟ್ಟರೆ ಏನಾಗ್ತದೆ, ಬೇರೆ ಬೇರೆ ಖರ್ಚುಗಳಿಗೆ ಈ ದುಡ್ಡು ಹೋಗ್ತದೆ. ಅದಕ್ಕಾಗಿ ಸರ್ಕಾರ ಕೂಡ ಅವರಿಗೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಆ ವ್ಯವಸ್ಥೆಯನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಿದೆ. ಮಹಿಳೆಯರಿಗೆ ಅತ್ಯಂತ ಸ್ಥಾನಮಾನ ಗೌರವಗಳನ್ನು ಕೊಡುವಂಥದ್ದು ನಮ್ಮ ಕೂಡ ಕರ್ತವ್ಯ. ಬರೀ ಮಹಿಳೆಯರು ಮದುವೆಯಾಗಿ ಗಂಡ ಕೂಡಲೇ ಅಡಿಗೆ ಮಾಡು, ಬಟ್ಟೆ ಒಗಿ, ಮತ್ತು ಇನ್ನೊಂದು ಕೆಲಸ ಮಾಡುವಂಥ ಮದುವೆ ಆಗುವುದಲ್ಲ. ನಿಮಗೆ ಗೊತ್ತಿರ್ಬೋದು, ಅದೆಲ್ಲ ಕಾಲ ಹಿಂದಿನ ಕಾಲ ಹೋಯಿತು. ಈಗ ಮಹಿಳೆಯರಿಗೂ ಕೂಡ ಬೇಕಾದ ಸ್ವಾತಂತ್ರ್ಯವನ್ನು ಕೊಡುವಂತಹ ಕೆಲಸ ಗಂಡಸರು ಕೂಡ ಮಾಡುವ ಅವಶ್ಯಕತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಪ್ರಸ್ತುತ ಈ ಪರಿಸ್ಥಿತಿಯಲ್ಲಿ. ಅದರಿಂದ ಮಹಿಳೆಯರು ಕೂಡ ಯಾವುದೇ ಒಂದು ಕೆಲಸವನ್ನು ನಿರ್ವಹಣೆ ಮಾಡುವಂಥ ಶಕ್ತಿ ನಿಮ್ಮ ಹತ್ರ ಇದೆ. ಇಂಥ ದೊಡ್ಡ ದೊಡ್ಡ ಸಂಘಟನೆಗಳನ್ನು ಕಟ್ಟುವ ಮುಖಾಂತರ ಸಮಾಜದಲ್ಲಿ ಪರಿವರ್ತನೆಯನ್ನು ತರುವಂಥ ಕೆಲಸವನ್ನು ಕೂಡ ನೀವು ಮಾಡಬೇಕು. ನಾನು ನಿಮ್ಮ ಹತ್ರ ವಿನಂತಿ ಮಾಡಿಕೊಡೋದು ಇಷ್ಟೇ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸವನ್ನು ಖಂಡಿತ ನೀವು ಮಾಡಬೇಕು. ಆ ಮುಖಾಂತರ ಈ ದೇಶದ ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕೇ ಹೊರತು ಬೇರೆ ಯಾವುದರಿಂದ ಸಾಧ್ಯ ಇಲ್ಲ. ಅಂಥ ಕೆಲಸಗಳನ್ನು ನೀವು ಮಾಡಬೇಕು. ಇವತ್ತು ನಮ್ಮ ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ ಸುವರ್ಣ ಮಹೋತ್ಸವವನ್ನು ಕಾಣ್ತಾ ಇದೆ. ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ರಿ. ಶಾಸಕನ ನೆಲೆಯಲ್ಲಿ ಏನಾದರೂ ನಿಮಗೆ ನನ್ನಿಂದ ಸೇವೆಗಳು ಮಾಡಲಿಕ್ಕೆ ಅವಕಾಶ ಇದ್ದರೆ ಖಂಡಿತ ನಾನು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳಿ, ಇಷ್ಟೆಲ್ಲ ಮಹಿಳೆಯರಿದ್ದಾರೆ. ನಿಮಗೆ ನಾನಿನ್ನು ಜಾಸ್ತಿ ಮಾತಾಡಿದ್ರೆ ರಾಜಕೀಯ ಭಾಷಣಗಳು ಆಗ್ತದೆ. ಯಾರಾದರೂ ಮನೆಗಳು ಇಲ್ಲದಿದ್ದರೆ, ಮನೆಗಳು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಾದರೂ ಇಲ್ಲದಿದ್ದರೆ, ಬಾಡಿಗೆ ಮನೆಯಲ್ಲಿದ್ದರೆ ದಯಮಾಡಿ ನಿಮ್ಮ ಪಕ್ಕದ ಪಂಚಾಯತಿನಲ್ಲಿ ಅರ್ಜಿ ಕೊಡುವಂಥ ಕೆಲಸವನ್ನು ಮಾಡಿ. ಅದನ್ನು ಕೊಡುವಂಥ ಕೆಲಸವನ್ನು ಮುಂದಿನ 6 ತಿಂಗಳಲ್ಲಿ ಯಾರೂ ಕೂಡ ಪುತ್ತೂರಿನಲ್ಲಿ ನಿವೇಶನ ಇಲ್ಲದೆ ಇರಬಾರ್ದು ಅನ್ನುವ ಕನಸು ನಮ್ಮ ಹತ್ರ ಇದೆ. ನಿಮಗೆ 3 ಸೆನ್ಸ್ ಜಾಗವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಯಾರ್ದಾದ್ರೂ ಆಕ್ರಮ ಸಕ್ರಮ 94C 94CC ಯಾರಾದರೂ ಬಾಕಿ ಇದ್ದರೆ ದಯಮಾಡಿ ಅರ್ಜಿ ಕೊಡಿ. ಸೋಮವಾರ ನನ್ನ ಕಚೇರಿಯಲ್ಲಿ ನಾನು ಇರ್ತೇನೆ. ಬಂದು ಕೊಟ್ಟು ಯಾರಿಗೆ VAಗೆ ತಹಸೀಲ್ದಾರಿಗೆ ಮತ್ತು ಇನ್ಯಾರಿಗೂ ದುಡ್ಡು ಕೊಡದ ರೀತಿಯಲ್ಲಿ ಅದನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡಿ ಅದನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಇನ್ನು ಏನಾದರೂ ಸೇವೆಗಳು ನನ್ನಿಂದ ಇದ್ದರೆ ಅದನ್ನು ಕೂಡ ನಾನು ನಿಮ್ಮ ಹತ್ರ ಬಂದು ನಮ್ಮ ಹತ್ರ ಸೋಮವಾರ ಕಚೇರಿಗೆ ಬಂದು ಪಡ್ಕೊಳ್ಳುವಂಥ ಕೆಲಸ, ಪಕ್ಷಾತೀತವಾಗಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಬಂಧುಗಳದನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ, ಏನು ಕೆಲಸಗಳಿದ್ರು ಅಶೋಕ್ ರೈ ಹತ್ರ ಅದನ್ನು ನೀವು ಕೇಳ್ಬೋದು. ಅದಕ್ಕೆ ಮಧ್ಯವರ್ತಿಗಳು ಯಾರು ಅವಶ್ಯಕತೆ ಇಲ್ಲ. ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ನಿಮಗೆಲ್ಲ ಗೊತ್ತಿದೆ, ಪುತ್ತೂರಿನ ಒಂದಷ್ಟು ಅಭಿವೃದ್ಧಿಗಳು ಆಗ್ತಾ ಇದೆ. ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬಂದಿದೆ,
ನಮಗೆ ದೇವಸ್ಥಾನದ ಅಭಿವೃದ್ಧಿಗಳಾಗ್ತದೆ, ನಿಮಗೆ ಗೊತ್ತಿರ್ಬೋದು. ಇದಕ್ಕೆಲ್ಲ ನಿಮ್ಮ ಸಹಕಾರಗಳು, ಮಾರ್ಗದರ್ಶನಗಳು ಬೇಕು. ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಅಶೋಕ್ ರೈಗೆ ಒಬ್ಬರಿಗೆಲ್ಲ ಬೇಕಾಗಿದ್ದು, ನಮಗೆಲ್ಲರಿಗೆ ಬೇಕು. ನಾವೇನಾದರೂ ಹೆಚ್ಚು ಕಡಿಮೆ ಆದರೆ ಮಂಗಳೂರಿಗೆ ಹೋಗಿ ಬರುವಾಗ ನಾವು ಡೆಡ್ ಬಾಡಿಯನ್ನು ಇಲ್ಲಿಗೆ ತರುವಂಥದ್ದು. ನನ್ನ ಹತ್ರ ಮೆಡಿಕಲ್ ಕಾಲೇಜ್ ಮಾಡುವಾಗ ತುಂಬ ಜನ ನನ್ನ ಹತ್ರ ಹೇಳಿದರು, ಪುತ್ತೂರು ಮೆಡಿಕಲ್ ಕಾಲೇಜ್ ಆಪುಜಿಯೇ ಇದು ಭಾಷಣ ಕೊರಪಣೆ ಉಂಟಲೆ. ನಾನು ನಿಲ್ಲಿಸಲಿಲ್ಲ, ಖಂಡಿತ ಪ್ರಯತ್ನವನ್ನು ಮಾಡಿ ಇವತ್ತು ಮಹಾಲಿಂಗೇಶ್ವರನ ದಯದಿಂದ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಕೂಡ ಆಗುವಂಥದ್ದು ಕೆಲಸಗಳು ಆಗಿದೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಇದ್ದದಿಂದ ಇದಾಗಿದೆ ಅನ್ನೋ ಮಾತನ್ನು ಹೇಳಿ ಎಲ್ರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ನಮ್ಮ ಈ ಸುವರ್ಣ ಮಹೋತ್ಸವದ ಶುಭ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದು ಶುಭ ಹಾರೈಸಿದ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ, ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಅಪಾಯಕಾರಿಯಾದ ಒಂದು ಪದ ನನ್ನದು. ಅದ್ಭುತವಾದ 2 ಅಕ್ಷರಗಳು ನಾವು. ಇನ್ನೊಂದು 3 ಅಕ್ಷರಗಳು ಹೇಳೋದೆಂದರೆ ಸೇರೋಣ. 4 ಬೇಕಾ? ಹಾಗಾದರೆ ಸಹಕಾರದಿಂದ ಕೆಲಸವನ್ನ ಮಾಡೋಣ. ಪ್ರತಿಯೊಂದು ಯಶಸ್ಸಿಗೂ ಅತ್ಯವಶ್ಯಕವಾಗಿ 3 ಅಂಶಗಳು ಬೇಕಾಗಿರುತ್ತದೆ. ಅವು ಪ್ರಾಮಾಣಿಕತೆ, ನಂಬಿಕೆ ಮತ್ತು ಸತತ ಪ್ರಯತ್ನ. ಈ ವಿಷಯವನ್ನ ಈ ಸಂದರ್ಭ ತಿಳಿಸ್ತಾ ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ. ವಂದನಾರ್ಪಣೆಯನ್ನು ನಿರ್ವಹಿಸಲಿದ್ದಾರೆ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘದ ನಿರ್ದೇಶಕರಾದಂತಹ ಶ್ರೀಮತಿ ಇಂದಿರಾ BK ಇವರು. ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘದ ಸುವರ್ಣ ಮಹೋತ್ಸವದ ಉದ್ಘಾಟನಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಸಭಾ ಕಾರ್ಯಕ್ರಮದ ಕೊನೆಯ ಹಂತ. ನಮ್ಮ ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವರು ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮತಿ ಗೌರಿ H ಇವರು. ತಮಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂಚಿತವಾಗಿ ಧ್ವಜಾರೋಹಣವನ್ನು ನೆರವೇರಿಸಿರ್ತಕ್ಕಂಥವರು ದಕ್ಷಿಣ ಕನ್ನಡ ಸಹಕಾರ ಯೂನಿಯನ್ ಮಂಗಳೂರು ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯೋಟು. ತಮಗೆ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥವರು ಮಾಜಿ ಶಾಸಕಿಯಾಗಿರ್ತಕ್ಕಂತಹ ಮಲ್ಲಿಕಾ ಪ್ರಸಾದ್ ಇವರು. ತಮಗೆ ಪ್ರೀತಿಯ ಧನ್ಯವಾದವನ್ನು ನಮ್ಮ ಸಂಘದ ವತಿಯಿಂದ ನೀಡ್ತಾ ಇದ್ದೇನೆ. ಸಹಕಾರ ಜ್ಯೋತಿ ಮಹಿಳಾ ಸ್ವಸಹಾಯ ಸಂಘಗಳ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥವರು ಮಾನ್ಯ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಅಶೋಕ್ ಕುಮಾರ್ ರೈ. ತಮಗೆ ಈ ಕಾರ್ಯಕ್ರಮಕ್ಕಾಗಿ ನಮ್ಮ ಸಂಘದ ವತಿಯಿಂದ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಧನಾದೇಶ ವಿತರಣೆಯನ್ನು ಮಾಡಿರ್ತಕ್ಕಂಥವರು ಮಾಜಿ ಶಾಸಕರಾಗಿರ್ತಕ್ಕಂತಹ ಮಾಜಿ ಕ್ಯಾಂಪ್ಕೋ ನಿರ್ದೇಶಕರಾಗಿರ್ತಕ್ಕಂತಹ ಶ್ರೀಯುತ ಸಂಜೀವ ಮಠಂದೂರ್ ಅವರು. ತಮಗೆ ನಮ್ಮ ಸಂಘದ ವತಿಯಿಂದ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಪುತ್ತೂರು ತಾಲೂಕು ಕೃಷಿ ಉತ್ಪನ್ನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಕುಮಾರ್ ರೈ ಕೆದಂಬಾಳಿ ಗುದ್ದು ತಮಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ನಮ್ಮ ಸಂಘದ ವತಿಯಿಂದ ನೀಡ್ತಾ ಇದ್ದೇನೆ. ನಮಗೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಸಹಕಾರವನ್ನು ನೀಡಿದಂಥವರು ಟೌನ್ ಬ್ಯಾಂಕಿನ ಅಧ್ಯಕ್ಷರು ಶ್ರೀಯುತ ಕಿಶೋರ್ ಕುಮಾರ್ ಕೊಳತೆ. ತಾವು ಈ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿದ್ದೀರಿ. ತಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾಗಿರ್ತಕ್ಕಂಥ SM ರಘು. ತಮಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತ ಹೇಳಿ ಆದರೆ ಬಂದಿರತಕ್ಕಂತಹ ತಮ್ಮೆಲ್ಲರಿಂದಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಹಾಗಾಗಿ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಬಂದಿರತಕ್ಕಂಥ ಸರ್ವ ಸದಸ್ಯರು ಮತ್ತು ಠೇವಣಿದಾರರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಿರಿಯ ಸದಸ್ಯರುಗಳು ನಮ್ಮ ಈ ಸಂಘಕ್ಕೆ ಮಾರ್ಗದರ್ಶನವನ್ನು ನೀಡುವಂತಹ ನಮ್ಮ ಪ್ರೀತಿಯ ಮಾರ್ಗದರ್ಶಕರಿದ್ದರೆ ತಮಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಉತ್ತಮ ಧ್ವನಿವರ್ಧಕವನ್ನು ನೀಡಿದಂತಹ ಧ್ವನಿವರ್ಗದವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರಚಾರವನ್ನು ನೀಡಿದಂತಹ ಮಾಧ್ಯಮ ವರ್ಗದವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಉತ್ತಮವಾಗಿ ನಿರೂಪಣೆ ಮಾಡಿರ್ತಕ್ಕಂಥ ಪ್ರೀತಿಯ ಅಕ್ಕನಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮಗೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಟೌನ್ ಬ್ಯಾಂಕಿನ ಎಲ್ಲ ನಿರ್ದೇಶಕರುಗಳಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಸಿಬ್ಬಂದಿ ವರ್ಗದವರಿದ್ದೀರಿ, ತಮಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಿರ್ದೇಶಕರುಗಳಿದ್ದೀರಿ, ತಮಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಸರ್ವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದೀಗ ರಾಷ್ಟ್ರಗೀತೆ ನಂತರ ಭೋಜನದ ವ್ಯವಸ್ಥೆ ಇದೆ. ತಾವೆಲ್ಲರೂ ಕೂಡ ಭಾಗಿಗಳಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಹೇಳಿಕೊಳ್ತಾ ಇದ್ದೇನೆ. ಜನಗಣ
नायक जय हे भारत भाग्य विधाता पंजाब सिंधु गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಕ್ರಿಯ ತೊಡಗಿಸಿಕೊಳ್ಳುವಿಕೆಯಿಂದಾಗಿ 4 ಗೋಡೆಗಳ ಮಧ್ಯೆ ಸೀಮಿತವಾಗಿದ್ದ ಮಹಿಳೆ ಇಂದು ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾಳೆ. ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಟ್ಟು ಕಾರ್ಯನಿರ್ವಹಿಸಿದ ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘಕ್ಕೆ ಈಗ ಸುವರ್ಣ ಸಂಭ್ರಮ. 1975-76ರ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಸಂದರ್ಭದಲ್ಲಿ ಶ್ರೀಮತಿ ಪುಷ್ಪಾ ಜೆ ರೈ ಮತ್ತು ತಂಡದವರ ದೂರದೃಷ್ಟಿಯ ಫಲವಾಗಿ ಅಂದಿನ ಪುತ್ತೂರು ತಾಲೂಕಿನ 58 ಗ್ರಾಮಗಳ ಕೇವಲ 708 ಸದಸ್ಯರ 16,260 ಪಾಲು ಬಂಡವಾಳ ಹಾಗೂ ಸರ್ಕಾರದ ಪಾಲು ಬಂಡವಾಳವಾಗಿ 10,000 ರೂಪಾಯಿಯೊಂದಿಗೆ ಪುತ್ತೂರು ಟೌನ್ ಬ್ಯಾಂಕಿನ ಸಣ್ಣ ಕೊಠಡಿಯಲ್ಲಿ ಪುತ್ತೂರು ತಾಲೂಕು ಮಹಿಳೆಯರ ಗ್ರಾಹಕ ಸಹಕಾರಿ ಸಂಘ ಎಂಬ ಹೆಸರಿನಿಂದ ಪ್ರಾರಂಭವಾದ ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘವು ಪುತ್ತೂರು ತಾಲೂಕಿನ ಏಕೈಕ ಮಹಿಳಾ ಸಹಕಾರಿ ಸಂಘವಾಗಿ ಹರಿ ಓಂ. ಮಾಡಿದ ಸಂಸ್ಥೆ. ಕಳೆದ 5 ದಶಕಗಳಲ್ಲಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುತ್ತಾ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 3,606 ಸದಸ್ಯರ ವಿಶ್ವಾಸಾರ್ಹ ಶಕ್ತಿಯೊಂದಿಗೆ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಮಹಿಳೆಯರ ಸ್ವಾತಂತ್ರ್ಯಕ್ಕೆ ಭವ್ಯ ಬುನಾದಿ ಹಾಕುವಲ್ಲಿ ಯಶಸ್ವಿಯಾದರು. ಕೇವಲ 6 ತಿಂಗಳ ಅವಧಿಯಲ್ಲಿ ಸುಮಾರು 22,546 ವಹಿವಾಟು ನಡೆಸಿದ ಸಂಘವು 270 ಲಾಭ ಗಳಿಸುವ ಮೂಲಕ ಆ ಕಾಲಕ್ಕೆ ಆರ್ಥಿಕ ಶಿಸ್ತಿಗೆ ಮಾದರಿಯಾಗಿತ್ತು. ಲಾಭಕ್ಕಿಂತ ಹೆಚ್ಚಾಗಿ ಸೇವೆಗಳು ಮುಖ್ಯ. ಹರಿ ಓಂ. ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘದ ಎಲ್ಲ ಸದಸ್ಯರಲ್ಲಿ ಇದೊಂದು ವಿಶೇಷ ಸೂಚನೆ. ಕರ್ನಾಟಕ ಪ್ರದೇಶ ಕೃಷಿ ಸಮಾಜ ಬೆಂಗಳೂರು, ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ ಇದರ ವತಿಯಿಂದ ಸುದ್ದಿ ಮಾಹಿತಿ ಟ್ರಸ್ಟ್ ಮತ್ತು ಸುದ್ದಿ ಅರಿವು ಕೇಂದ್ರ ಪುತ್ತೂರು ಹಾಗೂ ರೈತ ಕುಡ್ಲ ಪ್ರತಿಷ್ಠಾನ ರಿಜಿಸ್ಟರ್ ಪುತ್ತೂರು ಇದರ ಸಹಯೋಗದೊಂದಿಗೆ ಮೈಸೂರು ವಿಭಾಗ ಮಟ್ಟದ ಕೃಷಿ ಮೇಳ ನಡೀಲಿಕ್ಕಿದೆ. ಅದರ ಜೊತೆಗೆ ಸಸ್ಯ ಜಾತ್ರೆ ಇದು ಕೂಡ ನಡೀಲಿಕ್ಕಿದೆ. ಇದೇ 2026 ಜನವರಿ 10, 11, 12 ಸಸ್ಯ ಜಾತ್ರೆ ಮತ್ತು ಕೃಷಿ ಮೇಳ ಮೈಸೂರು ವಿಭಾಗ ಮಟ್ಟದ
ಈ ಕಾರ್ಯಕ್ರಮ ನಡೀಲಿಕ್ಕಿರುವಂಥದ್ದು 2026 ಜನವರಿ 10, 11, 12ರಂದು. ಸದಸ್ಯರೆಲ್ಲರ ಗಮನಕ್ಕೆ, ಟೌನ್ ಬ್ಯಾಂಕಿನ ಮುಂಭಾಗದ 2 ಕಡೆಗಳಲ್ಲಿ ಊಟದ ವ್ಯವಸ್ಥೆಯನ್ನು ಇದೀಗಾಗಲೇ ಮಾಡ್ತಾ ಇದ್ದೇವೆ. ಈ ಸಭಾ ವೇದಿಕೆಯ ಮುಂಭಾಗದ 2 ಕಡೆಗಳಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಸಂಘದ ಸದಸ್ಯರೆಲ್ಲರೂ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಇದೀಗಾಗಲೇ ಮಾಡಿದ್ದು, ಆದಷ್ಟು ಸಾವಧಾನವಾಗಿ ಎಲ್ಲರೂ ಊಟದ ವ್ಯವಸ್ಥೆಯನ್ನು ಸ್ವೀಕರಿಸಿ ತೆರಳುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕ್ಷೇತ್ರಗಳಲ್ಲಿ ಸಕ್ರಿಯ ತೊಡಗಿಸಿಕೊಳ್ಳುವಿಕೆಯಿಂದಾಗಿ 4 ಗೋಡೆಗಳ ಮಧ್ಯೆ ಸೀಮಿತವಾಗಿದ್ದ ಮಹಿಳೆ ಇಂದು ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾಳೆ. ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಟ್ಟು ಕಾರ್ಯನಿರ್ವಹಿಸಿದ ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘಕ್ಕೆ ಈಗ ಸುವರ್ಣ ಸಂಭ್ರಮ. 1975-76ರ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಸಂದರ್ಭದಲ್ಲಿ ಶ್ರೀಮತಿ ಪುಷ್ಪಾ ಜೆ ರೈ ಮತ್ತು ತಂಡದವರ ದೂರದೃಷ್ಟಿಯ ಫಲವಾಗಿ ಅಂದಿನ ಪುತ್ತೂರು ತಾಲೂಕಿನ 58 ಗ್ರಾಮಗಳ ಕೇವಲ 708 ಸದಸ್ಯರ 16,260 ಪಾಲು ಬಂಡವಾಳ ಹಾಗೂ ಸರ್ಕಾರದ ಪಾಲು ಬಂಡವಾಳವಾಗಿ 10,000 ರೂಪಾಯಿಯೊಂದಿಗೆ ಪುತ್ತೂರು ಟೌನ್ ಬ್ಯಾಂಕಿನ ಸಣ್ಣ ಕೊಠಡಿಯಲ್ಲಿ ಪುತ್ತೂರು ತಾಲೂಕು ಮಹಿಳೆಯರ ಗ್ರಾಹಕ ಸಹಕಾರಿ ಸಂಘ ಎಂಬ ಹೆಸರಿನಿಂದ ಪ್ರಾರಂಭಗೊಂಡ ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘವು ಪುತ್ತೂರು ತಾಲೂಕಿನ ಏಕೈಕ ಮಹಿಳಾ ಸಹಕಾರ ಸಂಘವಾಗಿ ಅಚಲವಾದ ತಳಪಾಯದೊಂದಿಗೆ ಕಾರ್ಯಾರಂಭ ಮಾಡಿದ ಸಂಸ್ಥೆ. ಕಳೆದ 5 ದಶಕಗಳಲ್ಲಿ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಳ್ಳುತ್ತಾ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 3,606 ಸದಸ್ಯರ ವಿಶ್ವಾಸಾರ್ಹ ಶಕ್ತಿಯೊಂದಿಗೆ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಸಾಧನೆಗೈಯುತ್ತಾ ಮುನ್ನಡೆಯುತ್ತಿದೆ. ಸಂಘದ ಆರಂಭಿಕ ದಿನಗಳು ಸವಾಲಿನಿಂದ ಕೂಡಿದ್ರೂ ಮಹಿಳೆಯರ ಸ್ವಾವಲಂಬನೆಗೆ ಭದ್ರ ಬುನಾದಿ ಹಾಕುವಲ್ಲಿ ಯಶಸ್ವಿಯಾದವು. ಕೇವಲ 6 ತಿಂಗಳ ಅವಧಿಯಲ್ಲಿ ಸುಮಾರು 28,546 ರು ವಹಿವಾಟು ನಡೆಸಿದ ಸಂಘವು 270 ರು ಲಾಭ ಗಳಿಸುವ ಮೂಲಕ ಆ ಕಾಲಕ್ಕೆ ಆರ್ಥಿಕ ಶಿಸ್ತಿಗೆ ಮಾದರಿಯಾಗಿತ್ತು. ಲಾಭಕ್ಕಿಂತ ಹೆಚ್ಚಾಗಿ ಸೇವೆಯೇ ಮುಖ್ಯ ಎಂಬ ಧ್ಯೇಯದೊಂದಿಗೆ ಪ್ರಾರಂಭವಾದ ಸಂಘದ ಕಿರು ರೆಂಬೆ ಕೊಂಬೆಗಳು ಇಂದು ಸಂಘವು ಮಹಾವೃಕ್ಷವಾಗಿ ಬೆಳೆಯಲು ಮೂಲ ಪ್ರೇರಣೆಯಾದವು. 1975ರಲ್ಲಿ 708 ಸದಸ್ಯರೊಂದಿಗೆ ಬಿತ್ತಿದ ಸಣ್ಣದೊಂದು ಸಹಕಾರದ ಬೀಜವು ಇಂದು 3,606 ಸದಸ್ಯರ ವಿಶ್ವಾಸದೊಂದಿಗೆ 100 ಕೋಟಿಗೂ ಅಧಿಕ ವಹಿವಾಟು ನಡೆಸುತ್ತಿರುವ ಸಹಕಾರಿ ಸಂಘವು ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದೆ. 2008ರಲ್ಲಿ 55ನೇ ಅಖಿಲ ಭಾರತ ಅತ್ಯುತ್ತಮ ಸಹಕಾರಿ ಸಪ್ತಾಹ ಪ್ರಶಸ್ತಿ ಹಾಗೂ 2017ರಲ್ಲಿ ಬಾಗಲಕೋಟೆಯಲ್ಲಿ ನಡೆದ 64ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದಲ್ಲಿ ಉತ್ತಮ ಸಹಕಾರಿ ಸಂಘ ಪ್ರಶಸ್ತಿ, ರಾಜ್ಯ ಮಟ್ಟದ 71ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಮಂಗಳೂರು 2024ರಲ್ಲಿ
ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತಮ ಮಹಿಳಾ ಸಹಕಾರಿ ಸಂಘ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಿಂದ ಸತತ 6 ವರ್ಷಗಳಿಂದ ಸಾಧನಾ ಪ್ರಶಸ್ತಿ ಪಡೆದುಕೊಳ್ಳುತ್ತಿರುವ ಹೆಮ್ಮೆಯ ಸಂಸ್ಥೆಯಾಗಿ ಬೆಳಗುತ್ತಿದೆ. ನಮ್ಮ ಸಂಸ್ಥೆಯು ಕೇವಲ ಲಾಭದ ಉದ್ದೇಶಕ್ಕೆ ಸೀಮಿತವಾಗದೆ ಸಮಾಜದ ಬಡವರ್ಗಕ್ಕೆ ನೆರವಾಗುವ ಮೂಲಕ ಮಾದರಿ ಸಹಕಾರಿಯಾಗಿ ಹೊರಹೊಮ್ಮಿದೆ. ದಕ್ಷ ನಾಯಕತ್ವ ಮತ್ತು ಸಂಪೂರ್ಣ ಮಹಿಳಾ ಆಡಳಿತದ ಮೂಲಕ ಮುನ್ನಡೆಯುತ್ತಿರುವ ಈ ಸಂಘವು ಇನ್ನಷ್ಟು ಎತ್ತರಕ್ಕೆ ಬೆಳೆದು ಮಹಿಳಾ ಸಬಲೀಕರಣಕ್ಕೆ ಮತ್ತಷ್ಟು ಶಕ್ತಿ ತುಂಬಲಿ ಎಂಬುದು ಸುವರ್ಣ ಮಹೋತ್ಸವದ ಈ ಸುಸಂದರ್ಭದಲ್ಲಿ ನಮ್ಮೆಲ್ಲರ ಆಶಯವಾಗಿದೆ. ಸುವರ್ಣ ಮಹೋತ್ಸವದ ಈ ಒಂದು ಸಂಭ್ರಮದಲ್ಲಿರುವಂಥ ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘಕ್ಕೆ ಇವತ್ತು ನಾಳೆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗದಿರುವ ಕಾರಣಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದೇನೆ, ಪುತ್ತೂರಿಗೆ ಬಂದೇನೆ. ವೇದಿಕೆಯಲ್ಲಿರುವಂಥ ನಮ್ಮ ಮಾಜಿ ಶಾಸಕರು, ನಮ್ಮ ಪಾರ್ಟಿಯ ಹಿರಿಯ ನಾಯಕರಾಗಿರುವಂಥ ಸಂಜೀವ್ ಮಠ, ಪುತ್ತೂರಿನ ಅಧ್ಯಕ್ಷರಾಗಿರುವಂಥ ದಯಾನಂದ ಉಜಿರಮಾರ್ ಅವರೇ, ಶಿವಕುಮಾರ್ ಅವರೇ, ಈ ಬ್ಯಾಂಕ್ನ ಅಧ್ಯಕ್ಷೆ ಮತ್ತು ನಮ್ಮ ಪಾರ್ಟಿಯ ಪ್ರಮುಖರು ಆಗಿರುವಂಥ ಗೌರಿ ಬನ್ನೂರ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯ ಈ ಸಂಸ್ಥೆಯ ನಿರ್ದೇಶಕರೇ ಮತ್ತು ಎಲ್ಲ ಆತ್ಮೀಯ ಬಂಧುಗಳೇ, ಹೆಚ್ಚಿಗೆ ಏನು ಮಾತನಾಡೋದಿಲ್ಲ. ಬಟ್ ಒಂದು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ ಒಂದು 50 ವರ್ಷದ ಹಿಂದೆ ಪ್ರಾರಂಭ ಆಗಿದೆ ಅನ್ನುವಂಥದ್ದು ಅತ್ಯಂತ ಸಂತೋಷ ಪಡುವಂಥ ಸಂಗತಿ. ಅದು ಪುತ್ತೂರಿನಲ್ಲಿ ಯಾವ ರೀತಿಯ ವ್ಯಕ್ತಿಗಳಿದ್ದು, ಯಾವ ರೀತಿಯ ಯೋಚನೆಗಳಿತ್ತು ಅನ್ನೋದನ್ನು ತೋರಿಸ್ತದೆ. 50 ವರ್ಷ ಹಿಂದೆ ಈ ದೇಶದಲ್ಲಿ ಸಂದರ್ಭ ಯಾವುದಿತ್ತು ಅನ್ನೋದು ತಮಗೆ ಗೊತ್ತಿದೆ. 50 ವರ್ಷದ ಹಿಂದೆ ಎಮರ್ಜೆನ್ಸಿಯ ಸಂದರ್ಭಗಳು, ಆ ಸಂದರ್ಭದಲ್ಲಿ ಒಂದು ಮಹಿಳೆಯರು ಒಟ್ಟು ಸೇರಿ ಒಂದು ಸಂಘಟನೆಯನ್ನು, ಒಂದು ಸಂಘವನ್ನು, ಒಂದು ಆರ್ಥಿಕ ಚಟುವಟಿಕೆಗಳಿಗೆ ಬೆಂಬಲ ಕೊಡುವಂಥ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದಾರೆ ಅನ್ನುವಂಥದ್ದು ಖುಷಿ ಕೊಡುವ ಸಂಗತಿ. ಮತ್ತು ಪ್ರಾರಂಭ ಮಾಡಿದಂಥ ವ್ಯಕ್ತಿ ಮತ್ತು ವ್ಯಕ್ತಿತ್ವವು ಆ ರೀತಿ ಇದ್ದಿತ್ತು ಅನ್ನುವಂಥದ್ದು ನಮಗೆ ಇನ್ನೂ ಸಂತೋಷ ಕೊಡುವಂಥ ಸಂಗತಿ. ಹಾಗಾಗಿ ನಾನು ವಿಶೇಷವಾಗಿ ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು, ನಿರ್ದೇಶಕರುಗಳು ಮತ್ತು ಇವತ್ತಿನ ಅಧ್ಯಕ್ಷರು, ನಿರ್ದೇಶಕರು ಮತ್ತು ಈ ಸಂದರ್ಭದಲ್ಲಿ ಕಳೆದ 50 ವರ್ಷದಲ್ಲಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿರುವಂಥ ಎಲ್ಲರಿಗೂ ನಾನು ವಿಶೇಷವಾಗಿ ಸುವರ್ಣ ಮಹೋತ್ಸವದ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಿ ನಾಳಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬರಲಿ. ನಮ್ಮ ಎಲ್ಲ ಪ್ರಮುಖರು ಸಂಜೀವಣ್ಣ ಇರ್ತಾರೆ ನಾಳಿನ ಕಾರ್ಯಕ್ರಮದಲ್ಲಿ. ಎಲ್ಲರೂ ಇದ್ಕೊಂಡು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬರಲಿ. ಮುಂದಿನ ದಿವಸಗಳಲ್ಲಿ ಈ ಸಂಸ್ಥೆಯ ಮುಖಾಂತರ ಯಾವ ಉದ್ದೇಶಗಳನ್ನು ಇಟ್ಕೊಂಡು ಆ ಸಂದರ್ಭದಲ್ಲಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ, ಆ ಉದ್ದೇಶಗಳ ಸಾರ್ಥಕತೆಗೆ ನಾವೆಲ್ಲರೂ ಮಾಲಿಂಗೇಶ್ವರನ ಆಶೀರ್ವಾದದೊಂದಿಗೆ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ ಅಂತ ಮಾತ್ರ ಈ ಸಂದರ್ಭದಲ್ಲಿ ಆಶಿಸ್ತಾ, ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸದಿರುವುದಕ್ಕೆ ನಿಮ್ಮ ಕ್ಷಮೆಯನ್ನು ಕೂಡ ಯಾಚಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇದ್ದೀನಿ.